ಈ ದೃಶ್ಯಗಳನ್ನು ನೋಡಿದ್ರೆ ನಾವು ಯಾವ ಕಾಲದಲ್ಲಿದ್ದೇವೆ ಎನ್ನುವ ಪ್ರಶ್ನೆ ಖಂಡಿತ ಎದುರಾಗುತ್ತೆ. ಅಷ್ಟೇ ಅಲ್ಲ, ಜನರ ಜೀವಕ್ಕೆ ಬೆಲೆಯೇ ಇಲ್ಲವೇ ಎನ್ನುವ ಪ್ರಶ್ನೆಯನ್ನು ಕೇಳಬೇಕಾಗುತ್ತದೆ. ಯಾಕಂದ್ರೆ ಪರಿಸ್ಥಿತಿ ಹಾಗಿದೆ. ನಿತ್ಯ ನೂರಾರು ವಾಹನಗಳು, ಜನರು ಸಂಚರಿಸುವ ಈ ಸೇತುವೆಯ ಪರಿಸ್ಥಿತಿಯನ್ನ ಒಮ್ಮೆ ಗಮನಿಸಿದ್ರೆ ಪರಿಸ್ಥಿತಿ ಏನು ಮತ್ತು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲ್ಯಾಡಿಬೈಲು ಎಂಬಲ್ಲಿರುವ ದುಸ್ಥಿತಿ. ನೆಲ್ಯಾಡಿಪೇಟೆಯಿಂದ ಅನತಿ ದೂರದಲ್ಲಿ ನೆಲ್ಯಾಡಿಬೈಲು ಎಂಬಲ್ಲಿ ಅಂದಾಜು 50 ವರ್ಷದ ಹಿಂದೆ ಈ ಕಿರು ಸೇತುವೆ ನಿರ್ಮಾಣಗೊಂಡಿದೆ. ಸೇತುವೆ ಅಂದಾಜು 30ಕ್ಕೂ ಹೆಚ್ಚು ಅಡಿ ಉದ್ದ ಮತ್ತು 5-6 ಅಡಿ ಅಗಲವಿದೆ. ಘನವಾಹನ ಹೊರತುಪಡಿಸಿ ರಿಕ್ಷಾ, ಜೀಪ್, ದ್ವಿಚಕ್ರ ವಾಹನಗಳು ಈ ಸೇತುವೆಯಲ್ಲಿ ನಿತ್ಯ ಓಡಾಟ ನಡೆಸುತ್ತಿವೆ. ಈ ಸೇತುವೆ ಈಗ ಸಂಪೂರ್ಣ ಶಿಥಿಲಗೊಂಡಿದ್ದು ಕಾಂಕ್ರೀಟ್ ಎದ್ದು ಕಬ್ಬಿಣದ ರಾಡ್ಗಳು ಕಾಣ್ತಾ ಇದೆ. ದಿನದಲ್ಲಿ 100ಕ್ಕೂ ಹೆಚ್ಚು ವಾಹನಗಳು ಈ ರಸ್ತೆಯ ಮೂಲಕ ಸಂಚಾರ ಮಾಡ್ತಾ ಇದೆ. ಆದರೆ ರಸ್ತೆ ಈಗ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಮೇಲ್ಭಾಗದಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇದ್ದ ಹಾಗೆ ತಳಭಾಗದಲ್ಲಿ ಕಾಂಕ್ರೀಟ್ ಎದ್ದು ಕೆಳಕ್ಕೆ ಬೀಳ್ತಾ ಇದೆ. ಕಬ್ಬಿಣದ ರಾಡ್ಗಳು ಕಾಣ್ತಾ ಇದೆ. ಮೇಲ್ಭಾಗದಲ್ಲೂ ಸೇತುವೆಯ ಅಲ್ಲಲ್ಲಿ ಹೊಂಡ ಬಿದ್ದು ಮಣ್ಣು ಹೊಯ್ಗೆ ತುಂಬಿಕೊಂಡಿದೆ. ಈ ಸೇತುವೆಯ ಮೇಲೆ ಸಂಚಾರ ಮಾಡೋದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲದೆ ಸೇತುವೆಯ ಎರಡೂ ಬದಿಗಳಿಗೆ ತಡೆಗೋಡೆಯಾಗಿ ಕಬ್ಬಿಣದ ಪೈಪ್ ಹಾಕಲಾಗಿತ್ತು. ಆದರೆ ಅದು ಬಿದ್ದು ಹೋಗಿದ್ದು ಜೋತಾಡ್ತಾ ಇದೆ. ಮಳೆಗಾಲದಲ್ಲಿ ರಸ್ತೆ ಮೂಲಕ ಹರಿದು ಬರುವ ನೀರು ಸೇತುವೆಯ ಮೇಲೆಯೇ ನಿಲ್ತಾ ಇದೆ. ಈ ವೇಳೆ ಸೇತುವೆಯ ಮೇಲೆ ಸಂಚಾರಕ್ಕೆ ದ್ವಿಚಕ್ರ ವಾಹನ ಸವಾರರು ಸರ್ಕಸ್ ಮಾಡಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ವಾಹನದಿಂದ ಬಿದ್ದು ವಾಹನ ಸವಾರರು ಗಾಯಗೊಂಡಿರುವ ನಿದರ್ಶನಗಳು ಕೂಡ ಬೇಕಾದಷ್ಟಿದೆ. ಜೊತೆಗೆ ಸೇತುವೆಯನ್ನ ಸಂಪರ್ಕಿಸುವ ಎರಡೂ ಬದಿಯ ರಸ್ತೆಯು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ದ್ವಿಚಕ್ರ ವಾಹನ ಸವಾರರು ಎದ್ದು ಬಿದ್ದು ಸಂಚರಿಸ್ತಾ ಇದ್ದಾರೆ. ಪಡುಬೆಟ್ಟಿನಿಂದ ಕಲ್ಲಚಡವು ಮೂಲಕ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಹಲವು ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಡಾಮರೀಕರಣಗೊಂಡಿತ್ತು. ಈಗ ಡಾಮರು ಸಂಪೂರ್ಣವಾಗಿ ಎದ್ದು ಹೋಗಿ ರಸ್ತೆಯಲ್ಲಿ ಹೊಂಡಗಳೇ ತುಂಬಿಕೊಂಡಿದ್ದು ವಾಹನ ಸಂಚಾರಕ್ಕೆ ಇನ್ನಿಲ್ಲದ ಪಾಡು ಪಡಬೇಕಾಗಿದೆ. ಇನ್ನು ಈ ಕಿರು ಸೇತುವೆ ದುರಸ್ತಿಗೊಳಿಸುವಂತೆ ಕಳೆದ 10ಕ್ಕೂ ಹೆಚ್ಚು ವರ್ಷಗಳಿಂದ ಈ ಭಾಗದ ಜನರು ಸಚಿವರು, ಸಂಸದರ, ಶಾಸಕರಿಗೆ ಮನವಿ ಮಾಡುತ್ತಲೇ ಬರ್ತಾ ಇದ್ದಾರೆ. ಇವರಿಂದ ಭರವಸೆ ಸಿಗ್ತಾ ಇದೆ ಹೊರತು ಈ ತನಕ ಯಾವುದೇ ಅನುದಾನ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರುವ ಜನಪ್ರತಿನಿಧಿಗಳು ಆ ಬಳಿಕ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ ಅಂತ ಗ್ರಾಮಸ್ಥರು ದೂರ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವ ನಿರ್ಧಾರವನ್ನ ಈ ಭಾಗದ ಜನರು ಮಾಡಿದ್ರು. ಈ ವೇಳೆ ಎರಡೂ ಪಕ್ಷಗಳ ಪ್ರಮುಖರು, ಅಧಿಕಾರಿಗಳು ಬಂದು ಗ್ರಾಮಸ್ಥರ ಮನವೊಲಿಕೆ ಮಾಡಿ ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ರು. ಶಾಸಕಿ ಭಾಗೀರಥಿ ಮುರಳಿ ಅವರು ಕೂಡ ಸ್ಥಳಕ್ಕೆ ಬಂದು ಗೆದ್ದು ಬಂದಲ್ಲಿ ಸೇತುವೆ ರಚನೆಗೆ ಎಲ್ಲ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಆದರೆ ಇದುವರೆಗೂ ಈಡೇರಿಲ್ಲ ಎನ್ನುವುದು ಸ್ಥಳೀಯ ಜನತೆಯ ಬೇಸರ. ಇನ್ನು ಇಲ್ಲಿ ಸಂಪರ್ಕ ಕಡಿತಗೊಂಡಲ್ಲಿ ಸೇತುವೆಯ ಇನ್ನೊಂದು ಭಾಗದ ಗ್ರಾಮಸ್ಥರು ನೆಲ್ಯಾಡಿಪೇಟೆಗೆ ಬರಬೇಕಾದಲ್ಲಿ ಸುತ್ತು ಬಳಸಿ ಬರಬೇಕಾಗುವುದು ಅನಿವಾರ್ಯವಾಗಲಿದೆ. ಈ ರೀತಿಯಾದಲ್ಲಿ ದಿನಂಪ್ರತಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ, ಹಾಲು ಉತ್ಪಾದಕರಿಗೆ, ಕೃಷಿಕರಿಗೆ, ಸಾರ್ವಜನಿಕರು ಬಹಳಷ್ಟು ಪ್ರಯಾಸ ಪಡಬೇಕಾಗುತ್ತೆ. ಆದ್ದರಿಂದ ಈ ಭಾಗದ ಗ್ರಾಮಸ್ಥರ ಬಹು ವರ್ಷದ ಬೇಡಿಕೆಯಾಗಿರುವ ನೆಲ್ಯಾಡಿಬೈಲು ಎಂಬಲ್ಲಿ ಸೇತುವೆ ನಿರ್ಮಾಣಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ತುರ್ತು ಸ್ಪಂದನೆ ನೀಡಲೇಬೇಕಾಗಿದೆ ಎನ್ನುವುದು ಜನತೆಯ ಆಗ್ರಹವಾಗಿದೆ. ವೀಕ್ಷಕರ ನಮಸ್ಕಾರ. ಕರೆಂಟ್ ಅಫೇರ್ಸ್ನ ಇವತ್ತಿನ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಕರೆಂಟ್ ಅಫೇರ್ಸ್ ಇದು ಸುದ್ದಿಯ ಮೂಲಕ ಮೂಡಿಬರ್ತಾ ಇರುವಂತಹ ಮತ್ತೊಂದು ವಿಭಿನ್ನವಾದ ಪ್ರಯತ್ನ. ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಯು ಪಿ ಶಿವಾನಂದರ ಸಾರಥ್ಯದಲ್ಲಿ ಸುದ್ದಿ ಸಮೂಹ ಸಂಸ್ಥೆಗಳು ಕಳೆದ 3.5 ದಶಕಗಳಿಂದ ಮಾಡಿಕೊಂಡು ಬಂದಿರುವಂತಹ ಕೆಲಸ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ನೋಡಿಕೊಂಡು ಬಂದಿದ್ದೀರಿ. ವಿಶೇಷವಾಗಿ ಸ್ಥಳೀಯ ವಿಚಾರಗಳಿಗೆ ಪ್ರಾತಿನಿಧ್ಯವನ್ನು ಕೊಡ್ತಾ ಸ್ಥಳೀಯ ವಿಚಾರಗಳನ್ನು ಜಗತ್ತಿನ ಉದ್ದಗಲಕ್ಕೆ ಹರಡುವಂತಹ, ಪ್ರಸಾರ ಮಾಡುವಂತಹ ಕೆಲಸಗಳು ಸುದ್ದಿ ಸಮೂಹ ಸಂಸ್ಥೆಗಳ ಮೂಲಕ ನಡೀತಾ ಇದೆ. ಆರಂಭದ ದಿನದಿಂದಲೂ ಕೂಡ ಇಂತಹುದೇ ಒಂದು ಪ್ರಯತ್ನವನ್ನು ಮಾಡಿಕೊಂಡು ಬಂದು ಹಲವಾರು ಆಂದೋಲನಗಳನ್ನು, ಅಭಿಯಾನಗಳನ್ನು, ಪ್ರಯತ್ನಗಳನ್ನು, ಹೋರಾಟಗಳನ್ನು ನಿರಂತರವಾಗಿ ಸುದ್ದಿ ಸಮೂಹ ಸಂಸ್ಥೆಗಳು ಮಾಡಿಕೊಂಡು ಬಂದಿದೆ. ಇದೀಗ ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಈ ಒಂದು ನೆಲೆಯಲ್ಲೇ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದನ್ನು ಕೂಡ ತಾವು ನಿರಂತರವಾಗಿ ಗಮನಿಸಿಕೊಂಡು ಬರ್ತಾ ಇದ್ದೀರಿ, ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇದ್ದೀರಿ. ಸೊ ಅದೇ ರೀತಿ ಇತ್ತೀಚೆಗೆ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಎನ್ನುವಂಥ ಒಂದು ವಿಶೇಷವಾದ ಪರಿಕಲ್ಪನೆಯ ಕಾರ್ಯಕ್ರಮವನ್ನು ಆರಂಭ ಮಾಡಿ ಆ ಮೂಲಕ ಒಂದಷ್ಟು
ಸುದ್ದಿಗಳ ಬಗ್ಗೆ ಒಂದಷ್ಟು ವಿಶೇಷವಾಗಿ ಬೆಳಕು ಚೆಲ್ಲುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಎನ್ನುವಂತಹ ಈ ಒಂದು ಹೊಸ ಸಂಚಿಕೆಯ ಪ್ರಥಮ ಸಂಚಿಕೆಯನ್ನು ಇವತ್ತು ನಾವು ಆರಂಭ ಮಾಡ್ತಾ ಇರುವಂಥದ್ದು. ಈ ಸಂಚಿಕೆ ವಿಶೇಷವಾಗಿ ಯಾವ ವಿಚಾರಗಳಿಗೆ ಸೀಮಿತ ಆಗಿರುತ್ತೆ ಅನ್ನುವಂಥದ್ದನ್ನ ಹೇಳೋದಿದ್ರೆ, ಮುಖ್ಯವಾಗಿ ಯಾವುದೇ ಒಂದು ಪ್ರದೇಶದ ಸಮಸ್ಯೆಗಳಾಗಿರ್ಬೋದು ಅಥವಾ ಅನೇಕ ವರ್ಷಗಳಿಂದ ಪರಿಹಾರವನ್ನೇ ಕಾಣದಂತಹ ವಿಚಾರಗಳಾಗಿರ್ಬೋದು ಅಥವಾ ಸದ್ಯಕ್ಕೆ ಜನಪ್ರತಿನಿಧಿಗಳ ಅಥವಾ ಒಂದು ಆಡಳಿತ ವರ್ಗದವರ ಒಂದು ಗಮನವನ್ನ ಸೆಳೆಯಬೇಕಿರುವಂತಹ ಅವಶ್ಯಕತೆಯನ್ನು ಹೊಂದಿರುವಂತಹ ವಿಚಾರಗಳಾಗಿರಬಹುದು. ಈ ವಿಚಾರಗಳಿಗೆ ಒಂದು ವಿಶೇಷವಾದ ಗಮನವನ್ನ, ವಿಶೇಷವಾದ ಒತ್ತನ್ನು ಕೊಡುವಂತಹ ನೆಲೆಯಲ್ಲಿ ಈ ಕರೆಂಟ್ ಅಫೇರ್ಸ್ ಎನ್ನುವಂತಹ ಒಂದು ಕಾರ್ಯಕ್ರಮ ರೂಪು ತಳೆದಿರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡುವ ಮೂಲಕ ಆಡಳಿತ ವರ್ಗದ ಅಥವಾ ಜನಪ್ರತಿನಿಧಿಗಳ ಒಂದು ಗಮನವನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಆದರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಯಾರದ್ದೋ ತೇಜೋವಧೆ ಮಾಡುವಂತಹ ಪ್ರಯತ್ನ ಆಗಲಿ ಅಥವಾ ಸಮಸ್ಯೆಗಳನ್ನೇ ತೋರಿಸುವಂತಹ ಒಂದು ವಿಚಾರಗಳೆಲ್ಲ, ಇರುವ ಸಮಸ್ಯೆಗಳನ್ನ ಗಮನಕ್ಕೆ ತರುವಂತಹ ಪ್ರಯತ್ನಗಳಷ್ಟೇ ಈ ಒಂದು ಸಂಚಿಕೆಯ ಮೂಲಕ ಮುಂದಕ್ಕೆ ನಡೆಯುತ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ವಿಶೇಷವಾಗಿ ಒತ್ತಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿ ಪೇಟೆಯಿಂದ ಕೆಲವು ಮೀಟರ್ ದೂರದಲ್ಲಿರುವಂತಹ ಒಂದು ಸಮಸ್ಯೆಯ ಬಗ್ಗೆ. ನೆಲ್ಯಾಡಿ ಬೈಲು ಎನ್ನುವಂತಹ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಇರುವಂತಹ ರಸ್ತೆ ಅಥವಾ ಒಂದು ಸೇತುವೆ ಆಗಿರ್ಬೋದು, ಇದು ಇವತ್ತಿನ ಒಂದು ವಿಚಾರದ ಈ ಒಂದು ಸಂಚಿಕೆಯ ಕೇಂದ್ರ ಬಿಂದು. ಅನೇಕ ವರ್ಷಗಳಿಂದ ಈ ಒಂದು ಸೇತುವೆಯ ಸಮಸ್ಯೆ ಈ ಭಾಗದ ಜನರನ್ನ ಹೈರಾಣಾಗಿಸಿದೆ. ಈಗ ಜನತೆಗೆ ಸಮಸ್ಯೆಯ ತಂದೊಡ್ಡುವ ಜೊತೆಗೆ ಅಪಾಯವನ್ನು ಕೂಡ ತಂದೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆ ಸೇತುವೆಯ ತಳಭಾಗ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಕಾಂಕ್ರೀಟ್ನ ತುಂಡುಗಳು ವಾಹನಗಳು ಮೇಲ್ಭಾಗದಲ್ಲಿ ಓಡಾಡ್ತಾ ಇದ್ದ ಹಾಗೆ ಕುಸಿದು ಬೀಳ್ತಾ ಇದೆ. ರಾಡ್ಗಳು ಕಾಣ್ತಾ ಇದೆ. ಗಂಭೀರವಾದ ಸಮಸ್ಯೆ. ಸೊ ಆ ಒಂದು ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡುವಂತ ನೆಲೆಯಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆ ಗಂಭೀರವಾಗಿದೆ ಅಂತ ಹೇಳಿದ್ರೆ, ಈ ಬಗ್ಗೆ ಒಂದು ಹೋರಾಟವನ್ನ ಮಾಡೋದಕ್ಕೆ, ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಮನವಿಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ, ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಹಾಗಾಗಿ ಒಂದು ಹೋರಾಟ ಸಮಿತಿಯ ಮೂಲಕ ಮುಂದಕ್ಕೆ ಒಂದಷ್ಟು ಹೋರಾಟಗಳನ್ನ ಆಯೋಜನೆ ಮಾಡುವಂತಹ ಚಿಂತನೆಯನ್ನ ಊರಿನವರು ಮಾಡಿಕೊಂಡಿರುವಂತದ್ದು. ಸೊ ಆ ಹೋರಾಟ ಸಮಿತಿಯ ಪ್ರಮುಖರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ಅಂತ ಹೇಳ್ತಾ ಮೊದಲನೆಯದಾಗಿ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸೊ ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತವರು ನಮ್ಮ ನೆಲ್ಯಾಡಿ ಭಾಗದ ವರದಿಗಾರರು, ಜೊತೆಗೆ ಸುದ್ದಿ ಬಿಡುಗಡೆಯ ಮುಖ್ಯ ವರದಿಗಾರರಾಗಿರುವಂತಹ ಹರೀಶ್ ಬಾರಿಂಜ್ ಅವರು ಕೂಡ ಆ ಭಾಗದ ಒಂದಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನೆಲ್ಯಾಡಿ ಬೈಲು ಸೇತುವೆ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಶಿವಪ್ರಕಾಶ್ ಬೀದಿ ಮಜಲು ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನೆಲ್ಯಾಡಿ ಬೈಲು ಸೇತುವೆ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ರಮೇಶ್ ಶೆಟ್ಟಿ ಬೀದಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಸೊ ಮೂವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ನಾವು ಚರ್ಚೆಯನ್ನು ಆರಂಭ ಮಾಡಬೇಕು. ಯಾಕಾಗಿ ಇಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಇಲ್ಲಿ ಜ್ವಲಂತವಾಗಿ ಉಳಿದುಕೊಂಡಿದೆ? ಇಷ್ಟೊಂದು ಸಣ್ಣ ಒಂದು ಸೇತುವೆಯನ್ನು ಮಾಡೋದಿಕ್ಕೆ ತಡೆ ಆದ್ರೂ ಆಗ್ತಾ ಇರುವಂತಹ ವಿಚಾರಗಳೇನು? ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ನಾವು ನೋಡ್ತೇವೆ. ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಅನುದಾನ ಬಂದು ಆ ಕೆಲಸ ಕಾಮಗಾರಿಗಳು ನಡೆಯುವಂಥದ್ದನ್ನ ಕೂಡ ನಾವು ನೋಡಿದ್ದೇವೆ ಜಿಲ್ಲೆಯಲ್ಲಿ ಕೂಡ. ಆದ್ರೆ ಇಂತಹ ಒಂದು ಸಣ್ಣ ಸಮಸ್ಯೆ ಕೇವಲ 3-4 ತಿಂಗಳಲ್ಲಿ ಮುಗಿದು ಹೋಗಬಹುದಾದಂತಹ ಕಾಮಗಾರಿಗಳ ಈ ಒಂದು ಸೇತುವೆಯ ಸಮಸ್ಯೆ ಅಥವಾ ರಸ್ತೆಯ ಒಂದು ದುರಸ್ತಿ ಕಾರ್ಯ ಯಾಕೆ ನಡೆದಿಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಮಾತನಾಡೋಣ. ಸೊ ನಾವು ವಿಚಾರಗಳನ್ನ ಮಾತನಾಡೋದಕ್ಕಿಂತ ಮುಂಚೆ ಆ ಸೇತುವೆಯ ಪರಿಸ್ಥಿತಿ ಏನಿದೆ, ಮತ್ತೆ ಅಲ್ಲಿನ ಒಂದು ರಸ್ತೆಯ ಪರಿಸ್ಥಿತಿ ಏನಿದೆ, ಜನತೆ ಹೇಗೆ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ನಾವು ನೋಡ್ಕೊಂಡು ಬರೋಣ. ಒಂದು ವಿಶೇಷವಾದ ವರದಿ ಇದೆ. ಆ ವರದಿಯನ್ನು ನೋಡ್ಕೊಂಡು ಬಂದು ನಾವು ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ದೃಶ್ಯಗಳನ್ನು ನೋಡಿದ್ರೆ ನಾವು ಯಾವ ಕಾಲದಲ್ಲಿದ್ದೇವೆ ಎನ್ನುವ ಪ್ರಶ್ನೆ ಖಂಡಿತ ಎದುರಾಗುತ್ತೆ. ಅಷ್ಟೇ ಅಲ್ಲ, ಜನರ ಜೀವಕ್ಕೆ ಬೆಲೆಯೇ ಇಲ್ಲವೇ ಎನ್ನುವ ಪ್ರಶ್ನೆಯನ್ನು ಕೇಳಬೇಕಾಗುತ್ತದೆ. ಯಾಕಂದ್ರೆ ಪರಿಸ್ಥಿತಿ ಹಾಗಿದೆ. ನಿತ್ಯ ನೂರಾರು ವಾಹನಗಳು, ಜನರು ಸಂಚರಿಸುವ ಈ ಸೇತುವೆಯ ಪರಿಸ್ಥಿತಿಯನ್ನ ಒಮ್ಮೆ ಗಮನಿಸಿದ್ರೆ ಪರಿಸ್ಥಿತಿ ಏನು ಮತ್ತು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲ್ಯಾಡಿ ಬೈಲು ಎಂಬಲ್ಲಿರುವ ದುಸ್ಥಿತಿ.
ನೆಲ್ಯಾಡಿಪೇಟೆಯಿಂದ ಅನತಿ ದೂರದಲ್ಲಿ ನೆಲ್ಯಾಡಿ ಬೈಲು ಎಂಬಲ್ಲಿ ಅಂದಾಜು 50 ವರ್ಷದ ಹಿಂದೆ ಈ ಕಿರು ಸೇತುವೆ ನಿರ್ಮಾಣಗೊಂಡಿದೆ. ಸೇತುವೆ ಅಂದಾಜು 30ಕ್ಕೂ ಹೆಚ್ಚು ಅಡಿ ಉದ್ದ ಮತ್ತು 5-6 ಅಡಿ ಅಗಲವಿದೆ. ಘನವಾಹನ ಹೊರತುಪಡಿಸಿ ರಿಕ್ಷಾ, ಜೀಪ್, ದ್ವಿಚಕ್ರ ವಾಹನಗಳು ಈ ಸೇತುವೆಯಲ್ಲಿ ನಿತ್ಯ ಓಡಾಟ ನಡೆಸುತ್ತಿವೆ. ಈ ಸೇತುವೆ ಈಗ ಸಂಪೂರ್ಣ ಶಿಥಿಲಗೊಂಡಿದ್ದು ಕಾಂಕ್ರೀಟ್ ಎದ್ದು ಕಬ್ಬಿಣದ ರಾಡ್ಗಳು ಕಾಣ್ತಾ ಇದೆ. ದಿನದಲ್ಲಿ 100ಕ್ಕೂ ಹೆಚ್ಚು ವಾಹನಗಳು ಈ ರಸ್ತೆಯ ಮೂಲಕ ಸಂಚಾರ ಮಾಡ್ತಾ ಇದೆ. ಆದರೆ ರಸ್ತೆ ಈಗ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಮೇಲ್ಭಾಗದಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇದ್ದ ಹಾಗೆ ತಳಭಾಗದಲ್ಲಿ ಕಾಂಕ್ರೀಟ್ ಎದ್ದು ಕೆಳಕ್ಕೆ ಬೀಳ್ತಾ ಇದೆ. ಕಬ್ಬಿಣದ ರಾಡ್ಗಳು ಕಾಣ್ತಾ ಇದೆ. ಮೇಲ್ಭಾಗದಲ್ಲೂ ಸೇತುವೆಯ ಅಲ್ಲಲ್ಲಿ ಹೊಂಡ ಬಿದ್ದು ಮಣ್ಣು ಹೊಯ್ಗೆ ತುಂಬಿಕೊಂಡಿದೆ. ಈ ಸೇತುವೆಯ ಮೇಲೆ ಸಂಚಾರ ಮಾಡೋದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲದೆ ಸೇತುವೆಯ ಎರಡೂ ಬದಿಗಳಿಗೆ ತಡೆಗೋಡೆಯಾಗಿ ಕಬ್ಬಿಣದ ಪೈಪ್ ಹಾಕಲಾಗಿತ್ತು. ಆದರೆ ಅದು ಬಿದ್ದು ಹೋಗಿದ್ದು ಜೋತಾಡ್ತಾ ಇದೆ. ಮಳೆಗಾಲದಲ್ಲಿ ರಸ್ತೆ ಮೂಲಕ ಹರಿದು ಬರುವ ನೀರು ಸೇತುವೆಯ ಮೇಲೆಯೇ ನಿಲ್ತಾ ಇದೆ. ಈ ವೇಳೆ ಸೇತುವೆಯ ಮೇಲೆ ಸಂಚಾರಕ್ಕೆ ದ್ವಿಚಕ್ರ ವಾಹನ ಸವಾರರು ಸರ್ಕಸ್ ಮಾಡಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ವಾಹನದಿಂದ ಬಿದ್ದು ವಾಹನ ಸವಾರರು ಗಾಯಗೊಂಡಿರುವ ನಿದರ್ಶನಗಳು ಕೂಡ ಬೇಕಾದಷ್ಟಿದೆ. ಜೊತೆಗೆ ಸೇತುವೆಯನ್ನ ಸಂಪರ್ಕಿಸುವ ಎರಡೂ ಬದಿಯ ರಸ್ತೆಯು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ದ್ವಿಚಕ್ರ ವಾಹನ ಸವಾರರು ಎದ್ದು ಬಿದ್ದು ಸಂಚರಿಸ್ತಾ ಇದ್ದಾರೆ. ಪಡುಬೆಟ್ಟಿನಿಂದ ಕಲ್ಲಚಡವು ಮೂಲಕ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಹಲವು ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಡಾಮರೀಕರಣಗೊಂಡಿತ್ತು. ಈಗ ಡಾಮರು ಸಂಪೂರ್ಣವಾಗಿ ಎದ್ದು ಹೋಗಿ ರಸ್ತೆಯಲ್ಲಿ ಹೊಂಡಗಳೇ ತುಂಬಿಕೊಂಡಿದ್ದು ವಾಹನ ಸಂಚಾರಕ್ಕೆ ಇನ್ನಿಲ್ಲದ ಪಾಡು ಪಡಬೇಕಾಗಿದೆ. ಇನ್ನು ಈ ಕಿರು ಸೇತುವೆ ದುರಸ್ತಿಗೊಳಿಸುವಂತೆ ಕಳೆದ 10ಕ್ಕೂ ಹೆಚ್ಚು ವರ್ಷಗಳಿಂದ ಈ ಭಾಗದ ಜನರು ಸಚಿವರು, ಸಂಸದರ, ಶಾಸಕರಿಗೆ ಮನವಿ ಮಾಡುತ್ತಲೇ ಬರ್ತಾ ಇದ್ದಾರೆ. ಇವರಿಂದ ಭರವಸೆ ಸಿಗ್ತಾ ಇದೆ ಹೊರತು ಈ ತನಕ ಯಾವುದೇ ಅನುದಾನ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರುವ ಜನಪ್ರತಿನಿಧಿಗಳು ಆ ಬಳಿಕ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ ಅಂತ ಗ್ರಾಮಸ್ಥರು ದೂರ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವ ನಿರ್ಧಾರವನ್ನ ಈ ಭಾಗದ ಜನರು ಮಾಡಿದ್ರು. ಈ ವೇಳೆ ಎರಡೂ ಪಕ್ಷಗಳ ಪ್ರಮುಖರು, ಅಧಿಕಾರಿಗಳು ಬಂದು ಗ್ರಾಮಸ್ಥರ ಮನವೊಲಿಕೆ ಮಾಡಿ ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ರು. ಶಾಸಕಿ ಭಾಗೀರಥಿ ಮುರುಳಿ ಅವರು ಕೂಡ ಸ್ಥಳಕ್ಕೆ ಬಂದು ಗೆದ್ದು ಬಂದಲ್ಲಿ ಸೇತುವೆ ರಚನೆಗೆ ಎಲ್ಲ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಆದರೆ ಇದುವರೆಗೂ ಈಡೇರಿಲ್ಲ ಎನ್ನುವುದು ಸ್ಥಳೀಯ ಜನತೆಯ ಬೇಸರ. ಇನ್ನು ಇಲ್ಲಿ ಸಂಪರ್ಕ ಕಡಿತಗೊಂಡಲ್ಲಿ ಸೇತುವೆಯ ಇನ್ನೊಂದು ಭಾಗದ ಗ್ರಾಮಸ್ಥರು ನೆಲ್ಯಾಡಿಪೇಟೆಗೆ ಬರಬೇಕಾದಲ್ಲಿ ಸುತ್ತು ಬಳಸಿ ಬರಬೇಕಾಗುವುದು ಅನಿವಾರ್ಯವಾಗಲಿದೆ. ಈ ರೀತಿಯಾದಲ್ಲಿ ದಿನಂಪ್ರತಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ, ಹಾಲು ಉತ್ಪಾದಕರಿಗೆ, ಕೃಷಿಕರಿಗೆ, ಸಾರ್ವಜನಿಕರು ಬಹಳಷ್ಟು ಪ್ರಯಾಸ ಪಡಬೇಕಾಗುತ್ತೆ. ಆದ್ದರಿಂದ ಈ ಭಾಗದ ಗ್ರಾಮಸ್ಥರ ಬಹು ವರ್ಷದ ಬೇಡಿಕೆಯಾಗಿರುವ ನೆಲ್ಯಾಡುಬೈಲು ಎಂಬಲ್ಲಿ ಸೇತುವೆ ನಿರ್ಮಾಣಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ತುರ್ತು ಸ್ಪಂದನೆ ನೀಡಲೇಬೇಕಾಗಿದೆ ಎನ್ನುವುದು ಜನತೆಯ ಆಗ್ರಹವಾಗಿದೆ. ಇದು ಆ ಭಾಗದ ಸಮಸ್ಯೆ ಒಂದಷ್ಟು ತೋರಿಸುವಂತಹ ಒಂದು ಪ್ರಯತ್ನಗಳನ್ನು ಈ ಒಂದು ವರದಿಯ ಮೂಲಕ ಮಾಡಲಾಗಿದೆ ಅನ್ನುವಂಥದ್ದು. ಬಹುಶಃ ನಾವೊಂದು ಈ ವರದಿಯನ್ನ ಮಾಡಿರುವಂಥದ್ದು ಸರಿಸುಮಾರು ಒಂದೂವರೆ ತಿಂಗಳ ಹಿಂದೆ. ಬಹುಶಃ ಪರಿಸ್ಥಿತಿ ಸ್ವಲ್ಪ ಆದ್ರೂ ಬದಲಾಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳಿತ್ತು. ಒಂದು ಆಶಾಭಾವನೆ ಕೂಡ ಸ್ಥಳೀಯರು ವ್ಯಕ್ತಪಡಿಸಿದ್ರು. ಒಂದಷ್ಟು ಮಳೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಏನಾದರೂ ನಮಗೆ ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಬಹುಶಃ ನಾನು ನಮ್ಮ ಮುಖ್ಯ ವರದಿಗಾರರಾಗಿರುವಂತಹ ಹರೀಶ್ ಬಾರಿಂಜ್ ಅವರಲ್ಲಿ ಕೇಳುವಂಥದ್ದು, ಸೊ ಏನಾಗಿದೆ, ಬದಲಾವಣೆಗಳೇನಾದ್ರೂ ಆಗಿದೆ ಈ ಬಗ್ಗೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ರಸ್ತೆ, ಸೇತುವೆಗಳು ಜನರ ಮೂಲಭೂತ ಅವಶ್ಯಕತೆಗಳಲ್ಲಿ ಕೂಡ ಒಂದಾಗಿದೆ. ಈ ನೆಲ್ಯಾಡಿ ಪೇಟೆಯನ್ನು ಸಂಪರ್ಕಿಸುವಂತಹ ಈ ರಸ್ತೆ ಆ ಭಾಗದ ಜನರದ್ದು ಬಹು ವರ್ಷಗಳ ಬೇಡಿಕೆಯಾಗಿದೆ. ಆ ಸೇತುವೆಗೆ ಒಂದು 50 ವರ್ಷ ತುಂಬಿದ್ರೆ ಅದು ಈಗ ಜನರ ಹೊಸ ಸೇತುವೆಗಾಗಿ ಸಾಧಾರಣ ಒಂದು 15 ವರ್ಷಕ್ಕಿಂತಲೂ ಹೆಚ್ಚು ಸಮಯಗಳಿಂದ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಗ್ರಾಮ ಸಭೆ, ಸಾಮಾನ್ಯ ಸಭೆಗಳಲ್ಲಿ ಜನಪ್ರತಿನಿಧಿಗಳಿಗೆ ಮನವಿ ಕೊಡುವಂತ ಕೆಲಸವನ್ನು ಮಾಡಿದರೂ ಈ ತನಕ ಅಲ್ಲಿಗೆ ಒಂದು ಯಾವುದೇ ಅವರಿಗೆ ಪ್ರಯೋಜನ ಸಿಗದೇ ಇರುವುದಂತೂ ಆ ಭಾಗದ ಜನರಿಗೆ ಒಂದು ಶಾಪವೇ ಅಂತ ಹೇಳ್ಬಹುದು. ಈಗ ನಾವು ಕಳೆದ 1.5 ತಿಂಗಳ ಹಿಂದೆ ಕೂಡ ಹೋಗಿ ವರದಿ ಮಾಡಿ, ಅದಕ್ಕಿಂತ ಮೊದಲು ಕೂಡ ವರದಿ ಮಾಡಿದ್ದೇವೆ, ಆದರೂ ಕೂಡ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಈಗ 1.5 ತಿಂಗಳಿಂದ ಮುಂಚೆ ಹೋಗಿ ನಾವು ವರದಿ ಮಾಡುವಂತ ಸಂದರ್ಭದಲ್ಲಿ ಆ ಸೇತುವೆ ಮತ್ತಷ್ಟು ಬಿರುಕು ಬಿಟ್ಟು ಇರುವಂತದ್ದು ಬೆಳಕಿಗೆ ಬಂದಿತ್ತು. ಇಲ್ಲದಿದ್ರೆ ಅದರ ಮೇಲೆ ಜನರು ಓಡಾಟ ಮಾಡ್ತಾ ಇದ್ರಷ್ಟೇ ಅಲ್ಲದೆ ಆ ಸೇತುವೆ ಯಾವ ರೀತಿಯ ಹಂತದಲ್ಲಿ ಶಿಥಿಲಾವಸ್ಥೆಯಲ್ಲಿದೆ ಎಂಬುದು ಕೂಡ ಗೊತ್ತಿರಲಿಲ್ಲ.
ನಾವು ಹೋಗಿ ಅದನ್ನೊಂದು ಬೆಳಕಿಗೆ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಆದರೂ ಜನಪ್ರತಿನಿಧಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಯಾವುದೇ ಸ್ಪಂದನೆ ಸಿಗದೇ ಇರುವಂಥದ್ದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಎಸ್, ಮತ್ತಷ್ಟು ಮಾತನಾಡುವಂಥದ್ದಿದೆ. ಬಹುಶಃ ಇದಕ್ಕೋಸ್ಕರವೇ ಒಂದು ಹೋರಾಟ ಸಮಿತಿ ಕೂಡ ರೂಪುಗೊಂಡಿದೆ ಅನ್ನುವಂಥದ್ದನ್ನ ಹೇಳಿದ್ರೆ ಈ ಒಂದು ಸಮಸ್ಯೆ ಎಷ್ಟು ಗಂಭೀರ ಆಗಿತ್ತು ಮತ್ತೆ ಎಷ್ಟು ವರ್ಷಗಳಿಂದ ಇದಕ್ಕಾಗಿ ಪ್ರಯತ್ನಗಳು ನಡೆದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಸೊ ಆ ನೆಲೆಯಲ್ಲಿ ಕೇಳುವಂಥದ್ದು, ಕಾರ್ಯದರ್ಶಿಗಳು ಎಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ? ನಾವಿದೇ ಸಂಖ್ಯೆ ಅಂತೇಳಿ 50 ವರ್ಷಕ್ಕಿಂತ ಮುಂಚಿನ ಟೈಮಲ್ಲಿ ಸಂಖ್ಯೆ ರಚನೆ ಮಾಡಿರ್ತಕ್ಕಂಥದ್ದು. ಅದು ಈಗಾಗಲೇ ಏನಂತೇಳಿ ಅಗಲ ಕಿರಿದಾಗಿದೆ. ಸಾಮಾನ್ಯ ನೋಡೋದು ಗೊತ್ತು, ಸಾಮಾನ್ಯ ಜೀಪ್ ಅಥವಾ ಸಣ್ಣ ಗಾಡಿಗಳಾಗ ಅದರ ಕ್ಷೇತ್ರ ಮುಗಿತಿದೆ. ನಂತರ ಜನ ನೋಡಬೇಕು, ಒಂದು ಆ ಬದಿಯಲ್ಲಿ ಇರಬೇಕು, ಒಂದು ಈ ಬದಿಯಲ್ಲಿ ಇರಬೇಕು. ಆ ನಂತರ ಏನಂತೇಳಿ ಅದ್ರ ಬಗ್ಗೆ ಆ ಒಂದು ವಿಚಾರ ಬಿಟ್ಟು ರಸ್ತೆ ಆವಾಗ ಮಡ್ ರೋಡಲ್ಲಿ ಇತ್ತು. ಮಡ್ ರೋಡ್ 12 ವರ್ಷಕ್ಕೆ ಮುಂಚೆ ಒಂದು ನಮ್ಮ ರಸ್ತೆ ಇದರಲ್ಲಿ ಅನುದಾನದಲ್ಲಿ ಮಾಡಿದ್ದಾರೆ ಅದನ್ನ 12 ವರ್ಷ ಮುಂಚೆ. ಆ ನಂತರ ಜಿಲ್ಲಾ ಪಂಚಾಯತ್ ರಸ್ತೆ ಹದಿಕೊಂಡು ಜಿಲ್ಲಾ ಪಂಚಾಯತ್ ಯಾವ ಅಥವಾ ಕನಿದು ರಸ್ತೆ ಆಗಲಿ ಅಥವಾ ರಸ್ತೆ ತೇಪೆ ಆಗ್ತಕ್ಕಂಥದ್ದು ಯಾವ ಕೆಲಸಗಳನ್ನು ಮಾಡಲಿಲ್ಲ. ನಾವು ಹೇಳೋದೇನಂತ ಪ್ರತಿಯೊಂದು ಭಾಗದ ನಮ್ಮ ಆ ಭಾಗದ ಜನರ ಕೋರಿಕೆ ಏನಂತ ಹೇಳಿದ್ರೆ ನಮಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳು ನಾವು ಅದನ್ನು ಕೇಳುವುದು. ನಾವು ನಮ್ಮ ಮನೆ ಕೇಳ್ತಕ್ಕಂಥದ್ದಲ್ಲ. ನಾವು ಹೇಳೋದೇನಂತ ಹೇಳಿದ್ರೆ ಜನಸಾಮಾನ್ಯ ಓಡಾಡೋದು. ಇವತ್ತೇನಂತ ಹೇಳಿದ್ರೆ ನೆಲ್ಯಾಡಿಪೇಟೆ ಬರೀ 300 ಮೀಟರ್ ಇರ್ತಕ್ಕಂಥ ದೂರ ಅದು ಡಿಸ್ಟೆನ್ಸ್ ಇರೋದು. ಇವತ್ತು ಆ ಸೇತುವೆ ಮುರಿದೋದ್ರೆ ಅಲ್ಲಿ ಏನಂತ ಹೇಳಿ ಬರೀ ನಾವು ಆ ಸಂಕವನ್ನು ಪಾಸ್ ಮಾಡ್ಲಿಕ್ಕೆ ಒಂದು ಸಣ್ಣ ವಿಚಾರ, ಒಂದು ಸಮಯ ಡಿಸ್ಟೆನ್ಸ್ ವ್ಯತ್ಯಾಸ ಮಾಡ್ಕೊಂಡ್ರೆ ಇನ್ನೊಂದು 6-7 ಕಿಲೋಮೀಟರ್ ಸುತ್ತರ್ಕೊಂಡ್ ಬರ್ಬೇಕು. ಅದು ಹೇಳುದು. ಈ ಸಾಮಾನ್ಯ ಒಂದು ಸಮಸ್ಯೆ ಬಂದ್ರೆ, ಏನಾದ್ರು ಆರೋಗ್ಯದ ಹೆಲ್ತ್ ಪ್ರಾಬ್ಲಮ್ ಬಂದ್ರೆ ಒಂದು ಆಂಬ್ಯುಲೆನ್ಸ್ ಏನು ಬಂದ್ರೆ ಆ ಗಾಡಿ ಆ ಸಂಖ್ಯೆಯಲ್ಲಿ ಬರುವುದಿಲ್ಲ. ಅದು ಬರೋ 7-9 ಕಿಲೋಮೀಟರ್ ಬರಬೇಕು. ಸಾಮಾನ್ಯ ಹುಷಾರ ಸಮಯದಲ್ಲಿ ಈ ಕಡೆ ಆ ಕಡೆ ಗಾಡಿ ಬರಬೇಕಿದ್ರೆ ಅವನು ಇಲ್ಲೊಂದು ಹಂತಕ್ಕೆ ನಾವು ತಲುಪ್ತಾನೆ. ಅಂದ್ರೆ ಈ ವ್ಯವಸ್ಥೆಯನ್ನು ಕೂಡ ಜನಪ್ರತಿನಿಧಿಗಳ ಮನವಿ ಮಾಡಿದ್ದೇವೆ, ನೇರವಾಗಿ ಅವರ ಗಮನಕ್ಕೆ ಬಂದಿದೆ. ಇಲ್ಲಿ ಸ್ಥಳೀಯ ಶಾಸಕರು ಇರೋ ಟೈಮಲ್ಲಿ, ಅಂಗಾರ ಇರೋ ಟೈಮಲ್ಲಿ ಅವರಿಗೆ ನಾವು ಅದನ್ನು ಪ್ರಸ್ತಾವ ಕೊಟ್ಟಿದ್ದೇವೆ. ಆ ಬ್ರಿಡ್ಜ್ ಮೇಲೆ ಅವರು ಹೋಗಿದ್ದಾರೆ. ಅವಾಗ ಅವರು ಹೇಳಿದ್ರೆ ನಾವು ಅದು ಮಾಡಿಕೊಡ್ತೇವೆ, ನೀವು ಅದು ಭಯಪಡಬೇಡಿ, 100% ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ಅದು ಏನು ಭರವಸೆಗಳಿದೆಯಾ ಆ ಭರವಸೆಗಳಾಗಿ ಉಳಿತಾ ಇದೆ. ನಾವು ಹೇಳುದು ಮುಂದಿನ ದಿನಗಳಾದ್ರೂ ಇನ್ನು ಅದಕ್ಕಿಂತ ದೊಡ್ಡ ಸಮಸ್ಯೆಗಳಾಗೋದಕ್ಕೆ ಮುಂಚೆ ಅದನ್ನು ಪರಿಹಾರ ಮಾಡಬೇಕು. ಅದು ಸರಿ ಮಾಡಿಕೊಡಿ. ಇವತ್ತು ಎಷ್ಟು ಶಾಲೆ ಮಕ್ಕಳು ಓಡಾಡ್ತಾರೆ ಈ ಸಣ್ಣ ಎಲ್ಲರಿಗೆ ಅಂತಾರೆ, ಆದ್ರೆ ಹತ್ತಿರದವರೆಗೆ ಬಸ್ ಬರ್ತದೆ. ಆ ಬ್ರಿಡ್ಜ್ ಬಸ್ ವ್ಯವಸ್ಥೆಗಳಿಲ್ಲ. ಮತ್ತೆ ಅದು ಮಕ್ಕಳು ಮುಗಿಸ್ಕೊಂಡು ಮತ್ತೆ ವಾಪಸ್ ಅದೇ ರೂಟಿಗೆ ಬರ್ಬೇಕು. ಎಷ್ಟು 9 ಕಿಲೋಮೀಟರ್ ರನ್ ಮಾಡ್ಕೊಂಡು ಬರ್ಬೇಕು, ಸುತ್ತುವಳಿಸ್ಕೊಂಡು. ಈ ಬರೀ 300 ಮೀಟರ್ ಪಾಸ್ ಮಾಡೋ ವ್ಯವಸ್ಥೆ ಇಲ್ಲ. ಮತ್ತೆ ಆ ಭಾಗಕ್ಕೆ ಬಸ್ಸು ಅಥವಾ ದೊಡ್ಡ ವಾಹನ ಸಂಚರಿಸುವ ವ್ಯವಸ್ಥೆ ನಾವು ಕಣ್ಣಲ್ಲೇ ಕಾಣಲಿಲ್ಲ. ಅದೇ ಕಾಣುವಂತ ಬಹುಶಃ ಸಂಕ ಮುಗಿದ ಅದೇ ಆಗಿರ್ಬೇಕು ಅಂತ ಕಾಣಲಿಕ್ಕೆ ಎಲ್ಲಿ ಅಂತ ಕಾಣ್ತದೆ. ಹಾಗೆ ನಾವು ಹೇಳೋದು ಮೂಲಭೂತ ಸೌಕರ್ಯಕ್ಕೆ ಅದನ್ನು ಕಲ್ಪಿಸಿಕೊಡ್ಬೇಕು, ನಾವು ಅದನ್ನು ಕೇಳುವುದು. ಓಕೆ, ಮಾತಾಡೋಣ. ಇನ್ನು ಉಪಾಧ್ಯಕ್ಷರು ಏನು ಹೇಳ್ತೀರಿ? ಸೊ ನಿಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳೋದಿದ್ರೆ ಈ ಒಂದು ಸಮಸ್ಯೆಯ ಬಗ್ಗೆ. ನಾವು ಸಣ್ಣದಿರುವಾಗಲೇ ಆ ಸೇತುವೆ ಇರಲಿಲ್ಲ ಅಲ್ಲಿ, ಆದ ಮೇಲೆ ಆಗಿದ್ದು. ಇಷ್ಟು ವರ್ಷದಿಂದ ನಾವು ಶಾಸಕರಿಗಾಗಿ ಎಲ್ಲರಿಗೆ ನಾವು ಮನವಿ ಕೊಡ್ತಾ ಬರ್ತೇವೆ. ನನಗೆ ಭಾರಿ ಬೇಸರದ ವಿಷಯ ಏನಂದ್ರೆ ಇಷ್ಟು ಸಮಯ ಆಗಿ ಅದೊಂದು ಆ ರೋಡಿನದು ಜಿಲ್ಲಾ ಪಂಚಾಯತ್ ಬಾಲಕೃಷ್ಣ ಬಾಣಜಳಿ ಇರುವ ಟೈಮಲ್ಲಿ, ಅಂಗಾರು MLA ಇರುವ ಟೈಮಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಅದು ರೋಡಿನ ಆಗಿತ್ತು. ಅವರ ಪ್ರಯತ್ನ, ಬಾಲಣ್ಣನ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ. ಆದ್ಮೇಲೆ 3 ವರ್ಷ ಅದು ಮೇಂಟೆನೆನ್ಸ್ ಮಾಡಿದ್ದಾರೆ. ಅದೇ ಮೇಲೆ ಜಿಲ್ಲಾ ಪಂಚಾಯತ್ ರಸ್ತೆ ಈಗ ನೋಡಿ, ಅದಕ್ಕೆ ಅಲ್ಲಿಂದ ಬಿಟ್ಟು ಯಾವುದೇ ಒಂದು 10 ಪೈಸೆ ಅದಕ್ಕೆ ಅನುದಾನ ಇರಲಿಲ್ಲ. ಅದೊಂದು ಹಾಗೆ ಆಯ್ತು. ಸೇತುವೆ ಅದು ನೋಡಿ, ಅಲ್ಲಿ ಒಂದು ಬಿದ್ದು ಅನಾಹುತ ಆದ ಮೇಲೆ ಅಧಿಕಾರಿಯವರಿಗದವರು ಯಾರೇ ಆಗ್ಲಿ ಬರುವುದಕ್ಕಿಂತ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಯಾವ ಬೀಳ್ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆಲ್ಲ ಬರ್ತಾರೆ. ಅದಕ್ಕೆ ನಾವು ಮೊದಲೇ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ಮನವಿ ಕೊಡುದು. ಈಗ ಇಷ್ಟು ಅದು ಬಿಟ್ಟು ನೋಡಿ, ಈ ಒಂದು ಖಾಲಿ ಪಿಕಪ್ ಮಾತ್ರ ಹೋಗುದಾರೆ ಈಗ ಈ ಟೈಮಲ್ಲಿ. ಇಷ್ಟು ವರ್ಷ ಆಗಿ ಅದು ಸಹ ಫುಲ್ ಹೋಗಿದೆ. ಈಗ ನಾವೀಗ ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನಮಗೆ ಏನಂದ್ರೆ ಒಂದು ಸೇತುವೆ ಆಗ್ಬೇಕು, ಒಳ್ಳೆ ಸೇತುವೆ ಅಂತ ಆಗ್ಬೇಕಲ್ಲಿ ನಮಗೆ. ಇಷ್ಟು ಜನಸಂಖ್ಯೆ ಇರುವ ಎಷ್ಟು ವೆಹಿಕಲ್ ದಿವಸಕ್ಕೆ ಹೋಗ್ತದೆ ಸರ್. ಭಾರಿ ಬೇಸರ ಸಂಗತಿ. ನಮ್ಮ ಗ್ರಾಮ ನಮ್ಮ ರಸ್ತೆ ಇದರಲ್ಲಿ ಅದನ್ನು ರಸ್ತೆ ಅಭಿವೃದ್ಧಿ ಆಗುವಾಗ ಸೇತುವೆ ಬಗ್ಗೆ ಯಾವ್ದಾದ್ರು ಕೆಲಸ ಕಾಮಗಾರಿ ನೋಡಿ? ನಾನು ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡೋ ಟೈಮಲ್ಲಿ ಖುದ್ದು ಅದರ ಇಂಜಿನಿಯರ್ ಹತ್ರ ಮಾತಾಡಿದೆ ನಾನು. ಅವಾಗ ಅವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ರಸ್ತೆ ಅಭಿವೃದ್ಧಿಗೆ ಮಾತ್ರ ಅನುದಾನ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ ಅನ್ನ ನಮ್ಮ ನಬಾರ್ಡ್ ಯೋಜನೆಯಲ್ಲಿ ಬೇರೆ ಗ್ರಾಂಟ್ ಸಿಗ್ತದೆ, ಆ ಗ್ರಾಂಟ್ ಇಂದ ಹಾಕೊಡ್ತೇವೆ ಅಂತ. ಅದು ಏನು 1 ವರ್ಷದಲ್ಲಿ ನಾವು ಈ ರಸ್ತೆ ಕಂಪ್ಲೀಟ್ ಆಗಿ ನಾವು ಅದ್ರ ತೀರಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಆ ನಬಾರ್ಡ್ ಅಂತದ್ದು ಯಾವತ್ತು ನಮಗೆ ಹೇಳ್ತಾರೆ ಅದು ನಮ್ಗೆ ಗೊತ್ತೇ ಇಲ್ಲ. ನಬಾರ್ಡ್ ಇಷ್ಟ ಬರೋದು ಅದು ಭರವಸೆಗಳು ಏನು ಆವಾಗ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ಮಾಡ್ತಾನೆ ಇದ್ದಾರೆ ಅಂತ, ಅದು ಭರವಸೆಗಳು ನಿಂತು ಹೋಗಿದೆ ಅಂತ ನಾವು ಹೇಳುದು. ಈಗ ಭರವಸೆಗಳನ್ನ ನಾವು ಇನ್ನು ಕೇಳಲಿಕ್ಕೆ ಆಗುದಿಲ್ಲ. ಭರವಸೆಗಳನ್ನ ಬಿಟ್ಟು ಕಾರ್ಯರೂಪಕ್ಕೆ ಬರಲಿ, ಅದು ಬರಬೇಕು. ನಮ್ಮ ಬೇಡಿಕೆ ಅದು. ನೀವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಲ್ಲ ಅಂತ ನಮಗೆ ಅನಿಸ್ತದೆ.
ಈಗ ಪ್ರತಿ ಸಾರಿ ನೀವು ಗ್ರಾಮ ಸಭೆಯಲ್ಲಿ ಬಂದು ಬೊಬ್ಬೆ ಹಾಕ್ತೀರಿ, ಸೇತುವೆ ಆಗ್ಬೇಕು ಅಂತ ಹೋರಾಟ ಮಾಡ್ತೀರಿ, ಸಭೆ ಮಾಡ್ತೀರಿ, ಅಲ್ಲಿ ಸಮಿತಿ ರಚನೆ ಮಾಡ್ತೀರಿ. ಆದ್ರೆ ನಿಮ್ಮ ಒಂದು ಅಲ್ಲಿ ಬೇರೆ ರೀತಿಯಲ್ಲಿ ಅಧಿಕಾರಿಗಳನ್ನು ಅಲ್ಲಿಗೆ ಬರುವ ರೀತಿಯಲ್ಲಿ ಹೋರಾಟವನ್ನು ಈ ತನಕ ನೀವು ಮಾಡಿ. ನಾವು ಕಳೆದ ಸಲ ಹೋರಾಟ ಮಾಡೋ ಟೈಮಲ್ಲಿ, ಅದು ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಮುಂಚೆ ಆಗಿದ್ದು. ಆ ಟೈಮಲ್ಲಿ ಏನಂದ್ರೆ ಎಲ್ಲ ಜನಗಳು ಬಂದ್ರು. ಆದ ಈ ಸಂಬಂಧಪಟ್ಟ ಪಕ್ಷದವರು ನಮ್ಮನ್ನು ನಾವು ಮಾಡಿ ಕೊಡ್ತೇವೆ ಅಷ್ಟು ಭರವಸೆ ಕೊಡುವಾಗ ನಾವು ಸ್ವಲ್ಪ ನಂಬಿದೆ ಅದನ್ನು ಮಾಡ್ತಾರೆ ಅಂತ. ಅದಕ್ಕೆ ನಾವು ಹೇಳಿದೆ ಏನಂತ ಹೇಳಿದ್ರೆ, ಈಗ ನಾವು ಚುನಾವಣೆ ಬಹಿಷ್ಕಾರ ಅಂತ ಒಂದು ತಂಡ ರಚನೆ ಮಾಡಿದ್ದೇವೆ. ಏನು ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕೆ ಮುಂಚೆ 4 ತಿಂಗಳ ಮುಂಚೆ 5 ತಿಂಗಳ ಮುಂಚೆ ಮಾಡಿದ್ದೇವೆ. ಆವಾಗ ಏನಂತೇಳಿ ಎಲ್ಲ ನಮ್ಮ ಏನು ಅಧಿಕಾರಿ ವರ್ಗದವರು ಇದ್ದಾರೆ ಎಲ್ಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆವಾಗ ನಾವು ಹೇಳಿದ್ದೇವೆ, ನಾವು ಪ್ರತಿಭಟನೆ ಮಾಡೋ ಟೈಮಲ್ಲಿ ಎಲ್ಲ ಅಧಿಕಾರಿಗಳು ಬರಬೇಕು, ಸ್ಥಳೀಯ ರಾಜಕಾರಣಿಗಳು ಬರ್ಬೇಕಂತ ಹೇಳಿದ್ದೇವೆ. ಒಂದು ವೇಳೆ ಬರುದಿಲ್ಲ ಅಂತ ಹೇಳಿದ್ರೆ ಉಗ್ರ ರೀತಿಯ ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ. ಅದು ನೇರವಾಗಿ ಹೇಳಿದ್ದೇವೆ. ಆವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಎಲೆಕ್ಷನ್ ಒಂದಷ್ಟು ಗೊಂದಲ ನಡೀತಿದ್ದು. ಅಂದ್ರೆ ಮತ್ತೆ ನೀತಿ ಸಂಹಿತೆ ಅದು ನೀವು ಪ್ರೊಟೆಸ್ಟ್ ಮಾಡಬಾರ್ದು. ಸೊ ಅಂತ ಹೋರಾಟ ಸಮಿತಿ ರಚನೆಯಾಗಿ ಎಷ್ಟು ಸಮಯ ಇತ್ತು? ಅದು ಬಹುಶಃ ಎಲೆಕ್ಷನ್ ಕಲಿಯುವುದಕ್ಕೆ ಮುಂಚೆ 4 ತಿಂಗಳ ಮುಂಚೆ ಅಲ್ಲ. ಸಮಿತಿ ರಚನೆ ಆದ ಮೇಲೆ ನೀವು ಯಾವ ರೀತಿ ಹೋರಾಟ ಮಾಡಿದ್ದೀರಿ ಅಂತ? ಸಮಿತಿ ರಚನೆ ಮಾಡಿದ್ದು ಮಾತ್ರವಲ್ಲ, ಹೋರಾಟ ಅಲ್ಲ, ಹೋರಾಟದಲ್ಲಿತ್ತು. ನಾವೊಂದು ಪ್ರತಿ ತಿಂಗಳಲ್ಲಿ ಒಂದೊಂದು ಸರಿ ಎಲ್ಲ ಕರೆದು ಜನರನ್ನು ಸೇರಿಸ್ಕೊಂಡು ಮಾತಾಡಿ. ಚುನಾವಣೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ 100% ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಆ ಡಿಸಿಷನ್ ಫೈನಲ್ ಮಾಡಿದ್ದೆ ನಾವು. ಮತದಾನ ಮಾಡ್ಲಿಕ್ಕೆ ಲಾಭ ಆಗಿಲ್ಲ ಯಾರು ಕೂಡ. ಅವಾಗ ಗೊತ್ತಾ ಎಲ್ಲ ಊರಿನವರೆಲ್ಲ ಸೇರಿ ಹೋರಾಟ ಸಮಿತಿ ನಾವು ಮಾಡಿದ್ದು. ಅಂದ್ರೆ MLA ಎಲೆಕ್ಷನ್ ಚುನಾವಣೆ ಬರುವಾಗ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡುವ, ಮತದಾನ ಅಂತ ಮಾಡೋದೇ ಬೇಡ ಊರಿನ ಜನರು ಅಂತೇಳಿ ಆ ಒಂದು ನಿರ್ಧಾರಕ್ಕೆ ಬಂದದ್ದು. ಆವಾಗ ಜನರೆಲ್ಲ ಸೇರ್ಕೊಂಡಿದ್ದಾರೆ, ಎಲ್ಲರೂ ಆ ಒಂದು ಹಂತದಲ್ಲಿ ಇದ್ದು. ಒಂದ್ಸರಿ ನಾವು ಪ್ರತಿಭಟನೆ ಮಾಡೋ ಟೈಮಲ್ಲಿ ಸಾಧಾರಣ 200-300 ಜನ ಸೇರಿದ್ದೇವೆ ನಾವು ದಿನದಲ್ಲಿ. ಆವಾಗ ಸುಳ್ಯದ ಈಗಿನ ಶಾಸಕಿಯವರು ಖುದ್ದವರು ಬಂದಿದ್ದಾರೆ. ಬಂದು ನೋಡ್ಕೊಂಡು ನಮ್ಮ ಹತ್ರ ಖುದ್ದು ಮಾತಾಡಿ ಅಂತ ಹೇಳಿದ್ರೆ, ನೀವೇನು ಭಯನೇ ಪಡಬೇಡಿ, ಒಂದು ಅವಕಾಶ ನನಗೆ ಮಾಡಿಕೊಡಿ. ನಾನು ಶಾಸಕಿಗೆ ಆಯ್ಕೆ ಆದ ತಕ್ಷಣ ಫಸ್ಟಿನ ಅನುದಾನಗಳೇನಿದೆ ನಿಮ್ಮ ಭಾಗದಲ್ಲಿ ಕರೆದು ಮೀಟಿಂಗ್ ಮಾಡ್ತೇನೆ, ಅನುದಾನದ ಪ್ರಕ್ರಿಯೆಯನ್ನು ನಮ್ಗೆ ಏನು ಮಾಡಬೇಕು ಈ ಸಂಖ್ಯೆಗೆ ನಾವು ನೇರ ಕೊಡ್ತೇವೆ ಅಂತ ಹೇಳಿದ್ದೇವೆ. 1 ವರ್ಷನೇ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ 1 ವರ್ಷ ಕಲಿತು ಬಂತು, ನೀವು ಮತ್ತೆ ಅವರನ್ನು ಭೇಟಿ ಮಾಡಿದ್ದೇವೆ, ಸತತ ಮಾಡ್ತಾನೆ ಇದ್ದೇವೆ ನಾವು. ಅವರ ಕಡಪ ಕಚೇರಿಯಲ್ಲಿ ಖುದ್ದು ನಾನು ಮತ್ತು ಉಪಾಧ್ಯಕ್ಷರು ಹೋಗಿ 2 ಸರಿ ಮೀಟ್ ಮಾಡಿದ್ದೇವೆ. ಈಗ ಸದ್ಯ ಇವರು ಉಪಾಧ್ಯಕ್ಷರು ಪ್ರತಿ ಎಲ್ಲೆಲ್ಲಿ ಸಿಗ್ತಾರೆ ಅವರು, ಅವಾಗ ಇವರು ಅದನ್ನೇ ಕೇಳೋದು, ಮೇಡಮ್ ನಮ್ಮ ಸಂಖ್ಯೆ ಏನಾಯ್ತು ಅಂತೇಳಿ. ಆವಾಗ ಅವ್ರು ಹೇಳೋದು ಅಂತ ಹೇಳಿದ್ರೆ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಬಂದ ಕೂಡ ಕೊಡ್ತೇವೆ. ನಾವು ಹೇಳೋದನ್ನ ಅನುದಾನ ಬರುವುದಿಲ್ಲ ಅಂತ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ಶಾಸಕರಿಗೆ ಅದಕ್ಕೆ ವ್ಯವಸ್ಥೆಗಳಿದೆ ಅಂತ ನಾನು ಹೇಳೋದು. ಅನುದಾನಗಳಿರ್ತಕ್ಕಂಥದ್ದಲ್ಲ, ಈಗ ನಾವು ಮಾಡೋದು ಕೆಲಸಗಳಲ್ಲ, ಅದು ಶಾಸಕರೇ ಮಾಡಬೇಕು. ಈಗ ಅವರೇನಂತೆ ನಾವು ವಿಶೇಷವಾಗಿ ಆ ಭಾಗದ ರಾಜಕೀಯ ವ್ಯಕ್ತಿಗಳನ್ನ ಅಥವಾ ಏನೋ ಸ್ಥಳೀಯರನ್ನ ತೋರಿಸ್ಕೊಂಡು ಮಾತಾಡಿಕೊಂಡು ಅಲ್ಲಿ ಯಾವ ಗೊಂದಲ ಸೃಷ್ಟಿ ಮಾಡದೆ ಅವರ ನೇತೃತ್ವದಲ್ಲಿ ಹೋಗಿ ಏನಾದ್ರು ಅನುದಾನ ತಗೊಂಡು ಕೆಲಸ ಮಾಡಿದ್ರೆ ಆ ಭಾಗಕ್ಕೆ ಬಂದ್ರೆ ಒಳ್ಳೇದು ನಾವು ಹೇಳೋದು. ಈಗ 100 ಮಕ್ಕಳಲ್ಲಿ ಓಡಾಡ್ತಾರೆ, ಎಷ್ಟೋ ಕಷ್ಟದವರಿದ್ದಾರೆ, ಪ್ರಾಯದವರಿದ್ದಾರೆ ಆ ಭಾಗದಲ್ಲಿ. ಅಲ್ಲಿ ನೋಡಿರ್ಬೋದು, ಬ್ರಿಡ್ಜ್ ಮೇಲೆ ಓಡಾಡ್ತಕ್ಕಂಥ ಜನ ಕಂಡ್ರೆ ಗೊತ್ತಿರ್ಬೋದು, ಕೈಕಾಲಿಲ್ಲದ ರೋಡಲ್ಲಿ ಬ್ರಿಡ್ಜ್ ಅಲ್ಲಿ ಓಡಾಡ್ತಾರೆ. ಒಂದ್ ಸ್ವಲ್ಪ ವ್ಯತ್ಯಾಸಗಳ ಯಾಮಾರಿದ್ರು ಕೂಡ ವ್ಯಕ್ತಿಯಲ್ಲಿ ಇರ್ತಾನೆ, ಹೌದು. 2 ವರ್ಷ ಹೌದು, 2 ವರ್ಷಕ್ಕೆ ಮುಂಚೆ ಒಂದ್ಸರಿ ಮೇಲ್ಗಡೆ ನಿಲ್ಲುವ ಜಾಗದಲ್ಲಿ ಫುಲ್ ಫ್ಲಾಟ್ ಆಗಿತ್ತು, ಕೆಸರು ನೀರು ನಿಂತ್ಕೊಂಡು ನೇರವಾಗಿ ಹೋದ ಬೈಕ್ ನನ್ನ ಕಣ್ಣೆದುರುಗಳಲ್ಲಿ ಕೆಲವಾಗಿ ತೋಡಿ ಕಟ್ಟಾಕಿದ್ದಾರೆ. ಈ ವ್ಯಕ್ತಿ ಹೋಗಿ ನೇರವಾಗಿ ಗುಣಕ್ಕೆ ಕೆಳಗೆ ಬಿದ್ದಿದೆ. ನಾವು ಈಗ ಹೇಳುದು ಅಪಾಯಗಳು ಬರಬಾರ್ದು ನಾವು ಹೇಳುದು. ಆ ಭಾಗದಲ್ಲಿ ಉಳಿದದೇನಂದ್ರೆ ಪಂಚಾಯತಿಯಲ್ಲಿ ವರ್ಷಕ್ಕೆ ನಾವು ಸ್ವಲ್ಪ ರಿಪೇರಿ ಮಾಡ್ತಾರೆ, ಸ್ವಲ್ಪ ರಿಪೇರಿ ಮಾಡ್ತಾರೆ ಅದನ್ನು ಸ್ವಲ್ಪ ಮಳೆಗಾಲದಲ್ಲಿ. ಹಾಗೆ ಉಂಟೀಗ. ಓಕೆ, ಇಂತಹ ಸಮಸ್ಯೆಗಳಿದೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಅಷ್ಟೊಂದು ಇಂಪಾರ್ಟೆನ್ಸ್ ಇರುವ ರಸ್ತೆ ಅಲ್ಲ, ಇದು ಒಂದು ಸಣ್ಣ ರಸ್ತೆ, ಅಥವಾ ಇದರಲ್ಲಿ ಅಷ್ಟೊಂದು ಜನರಿಗೆ ಇದರ ಮೇಲೆ ಡಿಪೆಂಡೆನ್ಸಿ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತದೆ. ಸೊ ನಾನು ಆ ನೆಲೆಯಲ್ಲಿ ಕೇಳುವಂಥದ್ದು, ಈ ರಸ್ತೆಗೆ ಇಂಪಾರ್ಟೆನ್ಸ್ ಏನು? ಇದು ನೆಲ್ಯಾಡಿಯಿಂದ ಕಡಬ ಸಂಪರ್ಕ ರಸ್ತೆ ಅನ್ನುವಂಥದ್ದು ಗೊತ್ತಿದೆ. ಸೊ ಇಲ್ಲಿ ಒಂದು ಅಂದಾಜು ಮನೆಗಳೆಷ್ಟಿದೆ, ಸೊ ಈ ಮೂಲಕ ನಿತ್ಯ ಒಂದು ಅಂದಾಜು ಜನ ವಾಹನಗಳು ಎಷ್ಟು ಓಡಾಡ್ತಾರೆ, ಮತ್ತೆ ಎಲ್ಲಿಗೆಲ್ಲ ಇದು ಪ್ರಮುಖ ಕೊಂಡಿಯಾಗಿದೆ ಅನ್ನುವಂಥದ್ದನ್ನ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತಾವು ಬಹುಶಃ ಆ ಮೂಲಕ ಆದ್ರೂ ಗಮನ ಸೆಳೆಯುವಂತ. ಈಗ ನಮಗೆ ಸಾಧಾರಣವಾಗಿ ಕಡಬ ತಾಲೂಕು, ನೆಲ್ಯಾಡಿ ತಾಲೂಕು, ನೆಲ್ಯಾಡಿ ಬರ್ಬೇಕಂತ ಹೇಳಿದ್ರೆ ಅಶ್ವಿನಿ ಹಾಸ್ಪಿಟಲ್ ಸುತ್ತ ಬಂದುಕೊಂಡು ಆ ಕಡೆ ಹೋಗತಕ್ಕಂಥ ಕಡಬ ಇನ್ನೇನು 6 ಕಿಲೋಮೀಟರ್ 7 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದಕ್ಕೆ ಶಾರ್ಟ್ ಆಗಿರ್ತಕ್ಕಂಥ ರಸ್ತೆ ಅಂತ ಹೇಳಿದ್ರೆ ಈ ನೆಲ್ಯಾಡಿ ಬೈಲು ಅನ್ನೋದು, ಅಲ್ಲಿಂದ ಇಲ್ಲಿ ಬಂದ್ರೆ ಬರೀ 2.5 ಕಿಲೋಮೀಟರ್ ಇರ್ತಕ್ಕಂಥದ್ದು. ರಸ್ತೆ ದುರಸ್ತಿಗಳಾಗಿ ರಸ್ತೆ ನೀಟಾಗಿ 1 ವರ್ಷ ಅದೇ ರಸ್ತೆ ಕಾಮಗಾರಿಯಾಗಿ ಡಾಮರೀಕರಣ ಆದ ತಕ್ಷಣದಲ್ಲಿ ಪ್ರತಿ ಕ್ಷಣ ಕೂಡ ಆ ರೋಡಲ್ಲಿ ವಾಹನ ಓಡಾಡ್ತಾ ಇತ್ತು. ಇವಾಗ ಆ ರಸ್ತೆಯಲ್ಲಿ ಅಂತ ಜನಗಳು ಓಡಾಡುವುದಿಲ್ಲ, ಯಾಕಂತ ಹೇಳಿದ್ರೆ ಓಡಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ವ್ಯತ್ಯಾಸಗಳೇನಂತ ಹೇಳಿದ್ರೆ, ರಸ್ತೆ ಡಾಮರೀಕರಣವ ಅಥವಾ ಮಡ್ರೋಡ ಜನರಿಗೆ ಗೊಂದಲಾಗಿದೆ. ಅಂದ್ರೆ ಆ ಒಂದು ಹಂತದಲ್ಲಿ ಇದೆ ಅದೀಗ. ಇನ್ನಷ್ಟು ಮಾತನಾಡುವಂಥದ್ದಿದೆ. ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ
ಫಸ್ಟಿಗೆ. ಮತ್ತೊಮ್ಮೆ ಸ್ವಾಗತ. ನೆಲ್ಯಾಡಿ ಬಯಲು ಸೇತುವೆ ಸಮಸ್ಯೆಗೆ ಮುಕ್ತಿ ಎಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಹೋರಾಟ ಸಮಿತಿಯ ಕಾರ್ಯದರ್ಶಿ ಹಾಗೆ ಉಪಾಧ್ಯಕ್ಷರು ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇದ್ರು. ಬಹುಶಃ ಇದು ನಾನೊಂದು ಉಲ್ಲೇಖ ಮಾಡಿದ ಹಾಗೆ ಸಮಸ್ಯೆಯ ಗಂಭೀರತೆ ಇಲ್ಲದೆ ಈ ರೀತಿ ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥದ್ದನ್ನ ನಾವು ಹೇಳೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಹೇಳಿದ್ರೆ ಗೊತ್ತಿದೆ, ಬಂದು ನಿಮಗೆ ಅಲ್ಲಿ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬಹುಶಃ ನೀವು ಚುನಾವಣೆಯ ಸಂದರ್ಭದಲ್ಲೇ ಹೋರಾಟವನ್ನ ಮಾಡೋದಕ್ಕೆ ಎಳೆಯುವಂಥದ್ದೇ ಸಮಸ್ಯೆ ಆಗ್ತಾ ಉಂಟಾ ಅಂತ ಇದಕ್ಕೆ? ಎಲ್ಲ ಬಹುಶಃ ನಾವೀಗ ಅಂದುಕೊಳ್ಳೋದು ಅದನ್ನು. ಈಗ ನಾವೇನಂತ ಹೇಳಿದ್ರೆ ಇದಕ್ಕೆ ಅಂತೇಳಿ ನಿರಂತರ 1 ವರ್ಷ ಅಥವಾ ಅವರು ಇನ್ನು ಅಧಿಕಾರ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕಿತ್ತು ಅವರ ಭಾವನೆ ಪ್ರಕಾರ. ನಾವೇನಂತ ಹೇಳಿದ್ರೆ ಮೂಲ ಸೌಕರ್ಯವನ್ನು ನಮಗೆ ಕಲ್ಪಿಸಿಕೊಡ್ತಾರೆ ಅನ್ನೋದು ಭರವಸೆ ನಾವು ಕೂತದ್ದು ಮಾಡ್ತಾರೆ ಅಂತೇಳಿ. ಅನಿವಾರ್ಯತೆ ಏನಂತೇಳಿ ಅವಕಾಶ ಲಾಸ್ಟ್ ಆದ ಟೈಮಲ್ಲಿ ಆಗುದಿಲ್ಲ ಅಂತ ಹೇಳುವಾಗ ಮತ್ತೆ ಎದ್ದುಕೊಳ್ಳೋದು, ಇನ್ನೇನು ಯಾವಾಗ ಮಾಡ್ತಾರೆ ಅಂತೇಳಿ. ಅವಾಗ ಮತ್ತೊಬ್ಬರು ಬರ್ತಾರೆ, ಅವ್ರಂತ ಹೇಳುದು ಎಂಕ್ಲೇಜ್ ಅವಕಾಶ ಕೊಡ್ಲಿ, ಎಂಕ್ಲೆ ಅವಕಾಶ ಕೊಡ್ಲಿ, ಎಂಕ್ಲೆ ಮಲ್ತು ಕೊಡ್ಪ ಅಂತೇಳಿ. ಈಗ ಅವರು 5 ವರ್ಷ ಅದನ್ನು ಹೇಳ್ಕೊಂಡು ಹೋಗುತ್ತಾರಾ ಅಂತೇಳಿ ಪ್ರಶ್ನೆ. ಈಗ ನೆಲ್ಯಾಡಿ ಹೋರಾಟ ಸಮಿತಿ ಇದು ರಾಷ್ಟ್ರೀಯ ಹೆದ್ದಾರಿದು ಹೋರಾಟ ಸಮಿತಿಯವರು ಖುದ್ದು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರ ಹತ್ತಿರ ಹೋಗಿ ಮನವಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ. ಹಾಗೆ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ಒಂದು ಈಗ ಅಲ್ಲಿ ಲೋಕೋಪಯೋಗಿ ಸಚಿವರ ತನಕ ಹೋಗಿದೆ. ಈಗ ಮನವಿ ಕೊಟ್ಟರು ಕೂಡ ಸ್ಪಂದನೆಗಳಿಲ್ಲ. ಭೇಟಿ ಮಾಡಿದ್ರು. ನನಗೆ ಅಲ್ಲಿಂದ ಫೋನ್ ಮಾಡಿದ್ರು. ಓಕೆ, ಮಾತಾಡೋಣ. ಈಗ ಸ್ಥಳೀಯರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಐವನ್ ಡಿಸೋಜ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಹಲೋ, ನಮಸ್ತೆ ಐವನ್ ಡಿಸೋಜ ಅವರೇ. ನಮಸ್ತೆ ಸರ್. ಎಸ್, ಬಹುಶಃ ತಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇರುವಂತದ್ದು. ನೀವು ಏನ್ ಹೇಳ್ತೀರಿ? ನೀವು ಈ ಒಂದು ಸಮಸ್ಯೆಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ಹೇಳೋದಿದ್ರೆ? ಸರ್, ಇದರ ಬಗ್ಗೆ ತುಂಬಾ ಸಲ ಪ್ರತಿಭಟನೆ, ಹೋರಾಟ ಎಲ್ಲ ಆಗಿದೆ ಸರ್. ನಮ್ಗೆ ಯಾವುದೇ ಪಕ್ಷ ಮುಖ್ಯ ಇಲ್ಲ, ನಮ್ಗೆ ಸೇತುವೆ ಮುಖ್ಯ ಇರೋದು. ಇಷ್ಟರ ತನಕ ಬಂದ ಆಶ್ವಾಸನೆ ತುಂಬಾ ಸಲ ಕೊಟ್ಟು ಹೋಗಿದ್ದಾರೆ ಇಷ್ಟರ ತನಕ. ಆ ನಂತರ ಇವಾಗ ಒಂದು ಲೈಟ್ ಮೋಟಾರ್ ವೆಹಿಕಲ್ ಹೋಗುವಾಗ ಒಂದು 1 ಟನ್ ಗಾಡಿಯನ್ನು ಲೋಡ್ ಆಗಿ ಹೋಗುವಾಗ ಈಗ ಎಲ್ಲ ಮನೆಗೆ ಸಿಮೆಂಟ್ ಎಲ್ಲ ಇವಾಗ ಬೇಕಾಗುತ್ತೆ. ಆ ಟೈಮ್ ಅಲ್ಲಿ ಅದರ ಒಂದೊಂದು ತುಂಡು ಕೆಳಗೆ ಬೀಳ್ತಾ ಇದೆ ಸರ್. ಸೇತುವೆ ತುಂಡು ಒಂದೊಂದು ಕೆಳಗೆ ಬೀಳ್ತಾ ಇದೆ. ಇದು ಯಾವಾಗ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಏನಾದ್ರೂ ಆಗಿ ಯಾರಿಗಾದ್ರೂ ಸಾವು ನೋವು ಏನಾದ್ರೂ ಉಂಟಾದ್ರೆ ಅದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆ ಬೇಕಾಗಿ ನಮ್ಮಲ್ಲಿ ಇರುವುದು, ನಮ್ಮ ನಾಗರಿಕರಲ್ಲಿ. ಸೇತುವೆಯ ದುಸ್ಥಿತಿಯ ಬಗ್ಗೆ ನೀವು ಯಾರಿಗೆ ಗಮನಕ್ಕೆ ತರಲಿಲ್ವಾ ಐವನ್ ಡಿಸೋಜ ಅವರೇ? ಬಂದಿದ್ದಾರೆ ಸರ್, ಶಾಸಕರು ಬಂದಿದ್ದಾರೆ. ಅಲ್ಲಲ್ಲ, ಈಗ ಸೇತುವೆ ಈಗಿನ ಪರಿಸ್ಥಿತಿಯ ಬಗ್ಗೆ. ಈಗಿನ ಪರಿಸ್ಥಿತಿಯಲ್ಲಿ ಲಾಸ್ಟ್ ಟೈಮ್ ಇದೇ ನಿಮ್ಮ ವಾಹಿನಿಯಲ್ಲಿ ಏನು ಪ್ರಕಟ ಆಗಿದೆ, ಅವ್ರು ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರೆ, ವಾಪಸ್ ಎಲ್ಲ ಇದಾಗಿದೆ. ಅದರ ನಂತರ ತುಂಬಾ ಅದು ಸುದ್ದಿ ಆಗಿತ್ತು. ಆ ನಂತರ ಅದರ ಬಗ್ಗೆ ಬೇರೆ ಯಾವುದೇ ಜನಪ್ರತಿನಿಧಿಗಳು ಅದರ ವಿಷಯವಾಗಿ ಏನೋ ಚಿಂತನೆ ಮಾಡಲಿಲ್ಲ. ನಿಮ್ಮ ಭಾಗದಲ್ಲಿ ಎಷ್ಟು ಜನ ಅದರ ಮೇಲೆ ಈಗ ಬರ್ತಾರೆ ಅಂತ? ಡೈಲಿ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಆ ಸೇತುವೆ ಮುಖಾಂತರ? ಇದು ಕಡಬ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿ ಸರ್. ನೆಲ್ಯಾಡಿಯಿಂದ ನೆಲ್ಯಾಡಿಯಿಂದ ಹತ್ರ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಮನೆಗೆ ಈಗ 1.3 ಕಿಲೋಮೀಟರ್ ಇರೋದು ನಮ್ಮ ಮನೆಗೆ. ಅದೇ ನಾವು ಆ ಬ್ರಿಡ್ಜ್ ಇಲ್ಲದಿದ್ರೆ ನಾವು 9 ಕಿಲೋಮೀಟರ್ ರೌಂಡ್ ಆಗಿ ಬರ್ಬೇಕಾಗುತ್ತೆ. 8-9 ಕಿಲೋಮೀಟರ್ ಆ ತರ ರೌಂಡ್ ಆಗಿ ಬರ್ಬೇಕಾಗುತ್ತೆ. ಅದಂದ್ರೆ ಎಲ್ಲಾ ಕಡೆ ಎಲ್ಲರಿಗೂ ಅದು ತುಂಬಾ ಉಪಯುಕ್ತವಾದ ರಸ್ತೆ ಅದು. ಈಗ ನಿಮ್ಮ ಆಚೆ ದೊಡ್ಡ ವಾಹನ ಬರ್ಬೇಕು ಅಂತ ಹೇಳಿದ್ರೆ ನೀವೆಂತ ಮಾಡುದು ಈಗ? ಅದರಲ್ಲಿ ಅದು ಕಿರು ಸೇತುವೆ ಅಲ್ವಾ? ಕಿರುತದೆ. ದೊಡ್ಡ ವಾಹನ ಆದ್ರೆ ಇವಾಗ ಎಲ್ಲರಿಗೆ ದೊಡ್ಡ ವಾಹನ ಅಷ್ಟೊಂದು ಅಗತ್ಯ ಇರುವುದಿಲ್ಲ. ಮನೆ ಕಟ್ಟುವಾಗ ಒಂದು ಟೈಮಲ್ಲಿ ಮಾತ್ರ ಇರುದು. ಹಾಗೆ ಒಂದು ರೌಂಡ್ ಆಗಿ ಬರ್ಲೇಬೇಕು. ಅದು ನಾವು ಒಪ್ಕೊಳ್ತೀನಿ. ಆದ್ರೆ ನಮ್ದು ಏನಾದ್ರು ಮನೆಯಲ್ಲಿ ಅದು ಎಮರ್ಜೆನ್ಸಿ ಆದ್ರೆ ಏನಾದ್ರೂ ಆದ್ರೆ ಒಂದು ರೌಂಡ್ ಆ ರಸ್ತೆ ಕೂಡ ಆ ತರ ಇದೆ. ಆ ರಸ್ತೆಯಲ್ಲಿ ಒಬ್ಬ ಪ್ರೆಗ್ನೆಂಟ್ ಬರ್ಬೇಕಾದ್ರೆ ಅರ್ಧದಲ್ಲಿ ಡೆಲಿವರಿ ಆಗುವ ಸಾಧ್ಯತೆ ಇದೆ. ಆ ತರ ಇದೆ ರಸ್ತೆ ಕೂಡ. ಈಗ ರಸ್ತೆ ಒಂದು 10 ವರ್ಷ ಏನೋ ಹತ್ರ ಆಗಿರ್ಬೇಕು. ಇವಾಗ ಡಾಮರ್ ಹಾಕಿದ್ದು ಏನು ಕಾಣ್ತಾ ಇಲ್ಲ. ಅದ್ರಲ್ಲಿ ಖಾಲಿ ಗುಂಡಿ ಆಗಿ ಖಾಲಿ ಕಲ್ಲುಗಳಿಗೆ ಮಾತ್ರ ಕಾಣ್ತಾ ಇದೆ. ಇದರ ಬಗ್ಗೆ ಯಾರು ಕೂಡ ಪ್ರತಿನಿಧಿಗಳು ಮಾತಾಡಲ್ಲ, ಜನಪ್ರತಿನಿಧಿಗಳು. ಅದೇ ತುಂಬಾ ಬೇಜಾರದಲ್ಲಿದೆ. ನಮ್ಮನ್ನು ನೆಲ್ಯಾಡಿ ಗ್ರಾಮವನ್ನು ಬಿಟ್ಟಿದ್ದಾರೆ. ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಇದ್ದೀರಿ? ಹೋರಾಟ ಮಾಡಿ ಸಾಕಾಗಿದೆ. ನಮ್ಮ ಹೋರಾಟ ನಾವು ಇನ್ನು ಬಿಡುದಿಲ್ಲ. ಆದ್ರೆ ಮಾಡ್ತಾ ಇದ್ದೀವಿ. ಆದ್ರೆ ಯಾರಿಗೂ ಕೇಳ್ತಾ ಇಲ್ಲ ಸರ್. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಂತ? ಕೇಳ್ತಾ ಇಲ್ಲ ಸರ್, ನಿಜವಾಗ್ಲೂ ಕೇಳ್ತಾ ಇಲ್ಲ. ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಯಾರಿಗೂ ಕೇಳ್ತಾ ಇಲ್ಲ. ಆ ಕಡೆಯಿಂದನೇ ಬರ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಆ ಕಡೆಯಿಂದ ಬಂದಿದ್ದು ನನ್ಗೆ ಗೊತ್ತೆ, ನನ್ನ ಗಮನಕ್ಕೆ ಬಂದಿದೆ. 2-3 ಸಲ ಬಂದಿದ್ದಾರೆ ಅಂತ ನನಗೆ. ಅದು ಬೇಡ, ಲಾಸ್ಟ್ ಟೈಮ್ ವೋಟ್ ಹಾಕೋ ಮುಂಚೆ ನಮ್ಮ ಇವಾಗಿನ ಶಾಸಕರು ಬಂದಿದ್ರು.
ಅವರು ಒಂದು ಆಶ್ವಾಸನೆ, ಇಲ್ಲದ್ರೆ ನಾವು ಬಹಿಷ್ಕಾರ ಮಾಡಿದ್ದೆವು ಲಾಸ್ಟ್ ಟೈಮ್. ಅವರು ನಮ್ಮ ಮನವೊಲಿಸಿದ್ರು, ಅದಕ್ಕೋಸ್ಕರ ಈ ಸಲ ಮಾಡಿಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಆನಂತರ ಅವರಿಗೂ ಏನು ನೆನಪಿಲ್ಲ ಅಲ್ಲ, ನೀವು ಸಂಪರ್ಕ ಮಾಡ್ಲಿಲ್ವಾ ಆನಂತರ? ನಾವು ನಮ್ಮ ಈ ಹೋರಾಟ ಸಮಿತಿಯವರು ಸಂಪರ್ಕದಲ್ಲೇ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಈ ತರ ಹೋಗ್ತಾ ಇದ್ದೀವಿ ನಾವು, ಸುಳ್ಯಕ್ಕೆ ಹೋಗ್ತೇವೆ. ಅವರು ತಿಂಗಳಲ್ಲಿ 1-2 ಸಲ ಹೋಗ್ತಾ ಇದ್ದಾರೆ ಹೋರಾಟ ಸಮಿತಿಯವರು. ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಹೊಸ ಸೇತುವೆ ಆಗಬೇಕು ಅಂತ ನಿಮ್ಮ ಬೇಡಿಕೆ? ನಮ್ಮ ಬೇಡಿಕೆ ಅಷ್ಟೇ ಸರ್. ಸರಿ, ಓಕೆ, ಎಸ್, ಥ್ಯಾಂಕ್ ಯು ಸರ್, ತಮ್ಮ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡದಕ್ಕಾಗಿ. ಇದು ಸ್ಥಳೀಯರು ಹೇಳ್ತಾ ಇದ್ದಂತಹ ಮಾತು. ಬಹುಶಃ ನಾನು ಆಗ ಕೇಳಿದಂತಹ ವಿಚಾರಗಳನ್ನೇ ಬಹುಶಃ ಅವರು ಕೂಡ ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ. ನಮ್ಮಲ್ಲಿ ಏನಂತ ಪ್ರತಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರೇ ಕೇಳಿದ್ರು ಹೇಳೋದು ಒಂದೇ, ನಮ್ಮ ಈ ಭಾಗದ ರಸ್ತೆ ಮತ್ತು ಸೇತುವೆ ಯಾರಿಗೆ ಕಾಣ್ತಾ ಇಲ್ವಾ, ಅಥವಾ ನಮ್ಮನ್ನು ಆ ಭಾಗಕ್ಕೆ ಮೂಲೆಯಾಗಿ ಬಿಟ್ಟಿದ್ದಾರಾ ಅನ್ನೋದು ಗೊಂದಲ. ಈಗ ರಸ್ತೆ ವಿಚಾರ ಏನು, ಅದಕ್ಕೆ ಒಂದು ನಿರ್ವಹಣೆ ಅನ್ನುವಂಥದ್ದು ಇಲ್ವಾ, ಮೇಂಟೆನೆನ್ಸ್ ಅನ್ನುವಂಥದ್ದು ಆಗದೆ ಒಂದು ಎಷ್ಟು ಸಮಯ ಆಯ್ತು ನೀವು ಗಮನಿಸಿದಾಗ? ಅದೊಂದು ಅದೇ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಅವ್ರು 4 ವರ್ಷ ಅವರಿಗೆ ಮೇಂಟೆನೆನ್ಸ್, 12 ವರ್ಷ ಅಂದ್ರೆ ಅವರಿಗೆ ಆಲ್ರೆಡಿ ಅಂತ ಹೇಳಿದ್ರೆ ಕಾಮಗಾರಿ ಮಾಡ್ಕೊಂಡು 12 ವರ್ಷ ಕಳೆದಿದೆ. ಅವ್ರೇನಂತ ಹೇಳಿದ್ರೆ ಒಂದು ರಸ್ತೆ ಕಾಮಗಾರಿ ಮಾಡಿದಂತ 5 ವರ್ಷ ಮೇಂಟೆನೆನ್ಸ್ ಅಂತ ಇರುವುದು. ಸದ್ಯ 3 ವರ್ಷವರೆಗೆ ಮೇಂಟೆನೆನ್ಸ್ ಬರುದಿಲ್ಲ, ಯಾಕಂದ್ರೆ ಹೊಸ ರಸ್ತೆ ಅದು ಬರುದಿಲ್ಲ. ಆ ನಂತರ 1 ವರ್ಷ ಬಂದು ಸಣ್ಣ ಕಣ್ಣು ಬಿಟ್ಟು ಹೋಗಿದ್ದಾರೆ. ಇದು ಬಿಟ್ಟರೆ ಆ ಕಡೆ ತಿರುಗಿ ನೋಡ್ಲಿಲ್ಲ. ಇದು ನಿರ್ವಹಣೆ ಅವ್ರದ್ದು. ಕೇಳಲಿಕ್ಕೆ ನಾವು ಪ್ರತಿನಿಧಿ ಯಾರು ಕೇಳಲಿಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನೋಡ್ಲಿಲ್ಲ ಅಂತ. ಅದು ಎಷ್ಟು ವರ್ಷ ಆಯ್ತು? ನಮ್ಮ ಗ್ರಾಮ ನಮ್ಮ ರಸ್ತೆ ಅದು ಆಗಿ ಎಷ್ಟು ಸಮಯ ಆಯ್ತು? ನಮ್ಮ ರಸ್ತೆಯಲ್ಲಿ ಆಗಿ 12 ವರ್ಷ ರಸ್ತೆ ಕಾಮಗಾರಿ ಮುಗಿದು 12 ವರ್ಷ ಕಳೆದಿದೆ. 12 ಈಗ 13 ವರ್ಷ ಕಳೆದಿರು. 12-13 ವರ್ಷದಲ್ಲಿ ಮತ್ತೆ ಮರು ಡಾಮರೀಕರಣ ಆಪ್ಷನ್ಗಳಿದೆ 6 ವರ್ಷ 7 ವರ್ಷದಲ್ಲಿ. ಅಲ್ಲಿ ನಾವು ಅದನ್ನ ಪ್ಯಾಚ್ ವರ್ಕ್ ಅನ್ನು ಕೇಳ್ತಿದ್ದೆ. ಪ್ಯಾಚ್ ವರ್ಕ್ ಕೆಲಸಗಳು ನಡೀತಾ ಇಲ್ಲ. ರಸ್ತೆಗೆ ಕನಿಗಳಂತೂ ಇಲ್ವೇ ಇಲ್ಲ. ಈಗ ರಸ್ತೆ ಸೈಡ್ ಅಲ್ಲಿ ಮೊನ್ನೆ ನೋಡಿರ್ಬೋದು ಬಹುಶಃ ನೀವು, ರಸ್ತೆ ಇಕ್ಕೆಲಗಳಲ್ಲಿ ಏನು 8 ಫೀಟ್ ಮಾತ್ರ, ಈಗ 12 ಫೀಟ್ ಇದ್ದ ರೋಡ್ 8 ಫೀಟ್ ನಲ್ಲಿ ನಿಂತಿದೆ. 8 ಫೀಟ್ ನಲ್ಲಿ ಸೊಪ್ಪುಗಳು ಬಂದು ನಿಂತಿದೆ. ಅದನ್ನ ತೆಗೆದು ವ್ಯವಸ್ಥೆಗಳಾಗ್ತಾ ಇಲ್ಲ. ಸ್ಥಳೀಯ ಪಂಚಾಯತಿನಿಂದ ಅದಕ್ಕೆ ಸಣ್ಣ ಪಟ್ಟ ಅನುದಾನ ಇಡ್ತಾರೆ, ಒಂದ್ಸರಿ ತೆಗಿತಾರೆ, ಅದು ಮಾರಿದ ಮತ್ತೆ ಬರ್ತದೆ. ದೊಡ್ಡ ಪ್ರಮಾಣದಲ್ಲಿ ಖಂಡಿ ತೆಗೆದು ಮಾಡೋದು ವ್ಯವಸ್ಥೆಗಳಲ್ಲಿ ಇಲ್ಲ ಅಂತ ಹೇಳುದು. ಈಗ ಅದು ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳುದು. ರಸ್ತೆಯನ್ನು ಯಾಕೆ ಆ ಭಾಗದ ಬಿಟ್ಟಿದ್ದಾರಾ, ಅಥವಾ ಆ ಭಾಗ ಜನರಿಗೆ ಅವರಿಗೆ ಏನು MLA ಅವರಿಗೆ ಅಥವಾ ಈ ಜಿಲ್ಲಾ ಎಂತ ಹೇಳೋದು MLA ಏರಿಯಾಕ್ಕೆ ಕನ್ಸಿಡರ್ಗೆ ಆ ಭಾಗ ಕನ್ಸಿಡರ್ ಆಗ್ತಾ ಇಲ್ವಾ ಅಂತ ನೆಲ್ಯಾಡಿ. ಓಕೆ, ಮಾತಾಡೋಣ. ಈಗ ಇನ್ನೊಬ್ಬರು ಸ್ಥಳೀಯರು ನೇರ ಸಂಪರ್ಕದಲ್ಲಿದ್ದಾರೆ. ಕಾಂತಪ್ಪ ಗೌಡ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ದಿವಾಹಿನಿಂದ ಹಲೋ 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 ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಏನ್ ಹೇಳ್ತೀರಿ ಸರ್? ನೆಲ್ಯಾಡಿ ಬೈಲು ರಸ್ತೆ ಸೇತುವೆಯ ಸಮಸ್ಯೆ ನೀವು ನೋಡಿದ ಹಾಗೆ ಏನ್ ಹೇಳ್ತೀರಿ ಸಮಸ್ಯೆ ಬಗ್ಗೆ? ಅದು ಸುಮಾರು ಒಂದು 50 ವರ್ಷದ ಸೇತುವೆ ಅಂದಾಗೆ, 50 ವರ್ಷ ಹಳೆದ್ದು. ಅದೀಗ ಬಹಳ ಶಿಥಿಲವಾಗಿದೆ. ಅಂದ್ರೆ ಬೀಳುವಂದಾಗಿದೆ. ಮತ್ತೆ ಅದು ಬಿದ್ರೆ ನಮ್ಗೆ ಇಲ್ಲಿ ಅಲ್ಲಿಂದ ಹೋಗ್ಲಿಕ್ಕೆ ಆಗಿದೆ. ನಾವು ನೆಲ್ಯಾಡಿಗೆ ಹೋಗ್ಬೇಕು, ಒಂದು 5 ಕಿಲೋಮೀಟರ್ ಸುತ್ತಾಗಿ ಹೋಗ್ಬೇಕು. ಮತ್ತೆ ದಿವಸ ಒಂದು 100 ಜನ ನಡ್ಕೊಂಡು ಹೋಗ್ತಾರೆ, ಒಂದು 100 ವಾಹನ ಹೋಗ್ತದೆ ಅಲ್ಲಿಂದ. ಈಗ ಅದೇ ಯಾವುದು ನಮ್ಮ ಸಂಬಂಧಪಟ್ಟ ಇದು MLA ಹೇಳಿದ್ದಾರೆ, ಅದು ನಾನು ಹೋಗ್ಲಿಲ್ಲ. ಏನು ಸ್ಪಂದನೆ ಇಲ್ಲ. ಮತ್ತೆ ಕೇಳುವಾಗ ಅಂತ ಹಣ ಇಲ್ಲ ಅಂತ ಹೇಳಿ ಅದಕ್ಕೆ ಬೇಕಾದ್ರೆ. ಈಗ ಅಷ್ಟು ದೊಡ್ಡ ಯೋಜನೆ ಅಲ್ಲ ಇದು, ಸರ್ಕಾರಕ್ಕೆ ಮನಸ್ಸು ಮಾಡಿದ ದೊಡ್ಡ ಕೆಲಸ ಅಲ್ಲ. ಈಗ ನೀವು ಆ ರಸ್ತೆಯಲ್ಲಿ ಎಷ್ಟು ಸಮಯದಿಂದ ಓಡಾಟ ಮಾಡ್ತಾ ಇದ್ದೀರಿ, ಆ ಸೇತುವೆ ರಸ್ತೆ ಮೂಲಕ? ನಾನೊಂದು 20 ವರ್ಷದಿಂದ ಹೋಗ್ತಾ ಇದ್ದೇನೆ. 20 ವರ್ಷದ ಹಿಂದೆ ಆ ಸಮಯದಕ್ಕೂ ಈಗ ವ್ಯತ್ಯಾಸ ಏನುಂಟು ಅಂತ ಇಲ್ಲಿ? ಹಲೋ, ಎಸ್, ಅವರ ಸಂಪರ್ಕ ಕಡಿತಗೊಂಡಿದೆ. ಬಹುಶಃ ಅವರು ಕೂಡ ಅದೇ ಹೇಳುವಂಥದ್ದು, ಸೇತುವೆ ಏನಾದ್ರೂ ಮುರಿದು ಬಿದ್ರೆ ಮುಂದಕ್ಕೆ ಬಾರಿ ಸಮಸ್ಯೆ ಓಡಾಟವನ್ನ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಅಚ್ಚರಿಯ ವಿಚಾರ ಅಂತ ಹೇಳಿದ್ರೆ ಸೇತುವೆ ಶಿಥಿಲಗೊಂಡಿದೆ ಅನ್ನುವಂಥದ್ದು ಗೊತ್ತಿತ್ತು, ಆದ್ರೆ ಅದರ ಸ್ಥಿತಿಗತಿಯನ್ನು ಬಹುಶಃ ಗಂಭೀರವಾಗಿ ಒಂದು ಅವಲೋಕನ ಮಾಡುವಂತ ಪ್ರಯತ್ನಗಳು ಮಾಡಲಿಲ್ಲ. ಹೌದು, ಬಹುಶಃ ನಿಮ್ಮ ಸುದ್ದಿವಾಹಿನಿಯಿಂದ ಒಂದು ಪ್ರಕರಣ ನಡೆದ ಅದು ನೀವು ಅದರ ಕೂಲಂಕುಷ ಪರಿಶೀಲನೆ ಮಾಡಿದಾಗ ನೀವು ಬಂದಂತ ಪರಿಶೀಲನೆ ಆಗ್ತದೆ, ಜನರಿಗೆ ನೋಡ್ತಕ್ಕ ಮನದರ್ತಕ್ಕಂಥ ಆಗತಕ್ಕಂಥದ್ದು. ಇವತ್ತು ಸತ್ಯ ಬೇಕಂತ ಹೇಳಿದ್ರೆ ತಳಭಾಗಕ್ಕೆ ಇಳಿದ ಬ್ರಿಡ್ಜ್ ಅನ್ನು ಸರಿ ನೋಡಿದ್ರೆ ಯಾವೊಬ್ಬ ವ್ಯಕ್ತಿಯೂ ಕೂಡ ಜೀವ ಇಟ್ಕೊಂಡು ಬ್ರಿಡ್ಜ್ ಮೇಲೆ ಓಡಾಡಲಿಕ್ಕಿಲ್ಲ. ಈಗ ಬಹುಶಃ ನಿಮ್ಮ ನೋಡಿರ್ಬೋದು ಮೇಲ್ಗಡೆ ವರದಿಯನ್ನು ಕರೆಕ್ಟ್ ಆಗಿ ಕೆಳಗೆಲ್ಲ ಇಳಿದು. ಹೌದು, ಬಹುಶಃ ಅದೇ ಮೊನ್ನೆ ನೀವು ಹೇಳಿದ್ರೆ ನೀವು ಹೋಗ ಅಂದ್ರೆ ನಾವು ಅದು ನೋಡಿದ ಆ ಟೈಮಲ್ಲಿ ಹೋಗೋ ಮೇಲ್ಗಡೆ ಸಣ್ಣ ಒಂದು ಕಾರ್ ಹೋಗಿರ್ತಕ್ಕಂಥದ್ದು, ಹೋಗುವಾಗಲೇ ಕೆಳಗೆ ಒಂದಷ್ಟು ಪೀಸ್ಗಳು ಕೆಲ ಬೀಳ್ತಾ ಇದೆ. ಹೌದು ಹೌದು.
ಅದು ಅಷ್ಟು ಗಂಭೀರ ಆಗಿದೆ. ಆ ಗಂಭೀರತೆಯನ್ನು ಅರಿತುಕೊಳ್ಳಿಲ್ಲ. ಬಹುಶಃ ಸ್ಥಳಕ್ಕೆ ಭೇಟಿ ಕೊಟ್ರೆ ಅದು ಅರ್ಥ ಆಗುತ್ತೆ. ಅಲ್ಲದಿದ್ರೆ ಸೇತುವೆ ಸಮಸ್ಯೆ ಯಾವಾಗ್ಲೂ ಎಲ್ಲ ಕಡೆಗಳಿಗೆ ಸೇತುವೆ ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾರೆ. ಅದಿರ್ಲಿ ನೋಡೋಣ. ಆದ್ರೆ ಇಲ್ಲಿ ಅಪಾಯ ಎಷ್ಟಿದೆ ಅನ್ನುವಂಥದ್ದನ್ನ ಅರ್ಥ ಈಗ ಸ್ಥಳೀಯ ವ್ಯಕ್ತಿ ಜನಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಅದರ ಆ ಏನು ಬ್ರಿಡ್ಜ್ ಇದೆ ಅದರ ನೇರವಾಗಿ ಅದರ ಬಗ್ಗೆ ಬಂದು ಗಮನದಲ್ಲಿ ನೋಡ್ಬೇಕು. ಅದನ್ನ ಒಂದ್ಸಲ ನೋಡೋ ಗೊತ್ತಾಗುತ್ತೆ, ಏನ್ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ ಏನ್ ವ್ಯವಸ್ಥೆಗಳು ಅಂತೇಳಿ. ಈಗ ನಾವು ಹೇಳೋದ್ರೆ ಅದನ್ನ ಬಂದು ನೋಡ್ಲಿ, ವಾಸ್ತವ ತಿಳಿತವರಿಗೆ ಅಂತ. ಈಗ ನಾವು ಹೇಳುದು ಈಗ ಶಾಸಕರಿಗೆ ಯಾರಾಗಿಲ್ಲ ಅವರ ಮನೆ ಹತ್ರ ಹೋಗುವಂತ ರಸ್ತೆಯಲ್ಲಿ ಅಂದ್ರೆ ಅವರ ಮನೆ ಸಂಪರ್ಕಿಸುವ ಜಾಗದಲ್ಲಿ ಇಂಥ ಒಂದು ಬ್ರಿಡ್ಜ್ಗಳು ಇರ್ತಾರೆ, ಸುಮ್ಮನೆ ಇರ್ತಿದ್ರ ಅಂತ ಕೇಳುದು. ಅವಾಗ ಅನುದಾನ ಸಿಗ್ತಾ ಇಲ್ವಾ? ಈಗ ಹೌದಲ್ವಾ? ಈಗ ಅವರ ಮನೆ ಪಕ್ಕ ಅವರವರ ಮನೆಗೆ ಹೋಗೋ ರಸ್ತೆ ಹತ್ರ ಇಂಥ ಒಂದು ವ್ಯವಸ್ಥೆಗಳು ಇರ್ತಿದ್ರೆ ಇದನ್ನ ಬಿಡ್ತಿದ್ರು ಅವರು. ಅಲ್ಲ, ಬಹುಶಃ ಇದು ಯಾರು ಕೂಡ ಇದನ್ನ ಒಂದು ಈ ರೀತಿ ಬಿಡುವ ಹಾಗೆ ನಿರ್ಲಕ್ಷ್ಯ ತೋರುವಂತ ಪರಿಸ್ಥಿತಿ ಇಲ್ಲ. ಜೀವ ಅಮೂಲ್ಯ ಹೋದ ಮೇಲೆ ನಾವು ಯಾವುದೇ ಕ್ರಮಗಳನ್ನ ಪರಿಹಾರವನ್ನ ಹುಡುಕುವುದಕ್ಕಿಂತ ಇಂತ ಆಗೋದಕ್ಕಿಂತ ಮುಂಚೆ ಒಂದು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾದ್ದು ಬಹಳ ಅಗತ್ಯ ಇದೆ ಅನ್ನೋದು. ಬಹುಶಃ ಈ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಬ್ರು ನೇರ ಸಂಪರ್ಕದಲ್ಲಿದ್ದಾರೆ. ಶಿವಣ್ಣ ಪಿ ಹೆಗ್ಡೆ ಅವರು ಮಾತಾಡ್ಸ್ಕೊಡೋಣ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಾನು ಶಿವಣ್ಣ ಪಿ ಹೆಗಡೆ ಅಂತ ಹೇಳಿ. ಎಸ್ ಸರ್, ಹೇಳಿ ಸರ್, ಹೇಳಿ ನಿಮ್ಮ ಒಂದು ಶಿಲ್ಪ ಕನ್ಸ್ಟ್ರಕ್ಷನ್ಸ್ ನೆಲ್ಯಾಡಿ. ನಾನು ವೃತ್ತಿಯಲ್ಲಿ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್. ಅದು ಸಾಧಾರಣ ನಮ್ಮ ಮನೆಯಿಂದ ಒಂದು 100-200 ಮೀಟರ್ ಹತ್ತಿರದಲ್ಲಿ ಇದೆ ಆ ಬ್ರಿಡ್ಜ್. ನಾನು ಸಾಧಾರಣ 86-85ರಲ್ಲಿ ಇಂಜಿನಿಯರಿಂಗ್ ಓದ್ತಿರುವಾಗ ಆ ಟೈಮಲ್ಲಿ ಅದು ಬ್ರಿಡ್ಜಿನ ಕೆಲಸ ಆಗ್ತಾ ಇತ್ತು. ಸಾಧಾರಣ ಈಗ ನನ್ನ ಲೆಕ್ಕದಲ್ಲಿ ಒಂದು 37 ವರ್ಷ ಆಗಿದೆ ಅದಕ್ಕೆ ಆ ಬ್ರಿಡ್ಜಿಗೆ. ನಮ್ಮ ಇಂಜಿನಿಯರ್ ಸ್ಪೆಸಿಫಿಕೇಶನ್ ಪ್ರಕಾರ RCC ಇದಕ್ಕೆ ಇರುವಂತದ್ದು 35 ವರ್ಷ. ಯಾಕೆಂದ್ರೆ ಡೆಮೊಲಿಷ್ ಮಾಡಿ ನಾವು ಹೊಸ ಬ್ರಿಡ್ಜ್ ಮಾಡಬೇಕಾಗಿತ್ತು, ಮಾಡ್ಲಿಲ್ಲ. ಈಗ ಅದರ ಈಗಿನ ಕಂಡೀಷನ್ ಪ್ರಕಾರ ನೀವು ಕೂಡ ಬಂದು ವಿಸಿಟ್ ಮಾಡಿರ್ಬೋದು. ಅದು ಅಡಿಯಿಂದ ಎಲ್ಲ ಎಂತ ಗೊತ್ತಾ, ಅದು ಕವರಿಂಗ್ ಎಲ್ಲ ಇಲ್ಲದೆ ತುಂಬಾ ಕಾಂಕ್ರೀಟ್ ಎಲ್ಲ ಬೀಳ್ತಾ ಉಂಟದು. ನಮ್ಮ ಲೆಕ್ಕದಲ್ಲಿ ಅದು ಆದಷ್ಟು ಬೇಗ ಕೊಲೆ ಆಗುವ ಚಾನ್ಸಸ್ ಇದೆ. ಆಕ್ಚುಲಿ ನಾನು ನಾನೇ ಅದರದ್ದು ಹೋರಾಟ ಸಮಿತಿ ಅಧ್ಯಕ್ಷನಾಗಿದ್ದು ಇದ್ದೆ ನಾನು. ಆ ಲ್ಯಾಂಡ್ ರಿಕವರಿ ಮಾಡ್ಲಿಕ್ಕೆ ನಮ್ದೆಲ್ಲ ತುಂಬಾ ಪಾತ್ರ ಇತ್ತು ಅದರಲ್ಲಿ. ನಮ್ಮ ಕಮಿಟಿಯವರು ತುಂಬಾ ಜನ ಅದಕ್ಕೆ ತುಂಬಾ ಸಫರ್ ಆಗಿದ್ದಾರೆ ಅದರ ವಿಷಯದಲ್ಲಿ. ತುಂಬಾ ತುಂಬಾ ಎಲ್ಲ ಗಲಾಟೆ ಎಲ್ಲ ಆಗಿತ್ತು ಆ ಟೈಮಲ್ಲಿ. ಹಾಗೆ ಈಗಿನ ಪ್ರೆಸೆಂಟ್ ಕಂಡೀಷನ್ ಯಾವತ್ತು ನಾವು ವಿಧಾನಸಭಾ ಎಲೆಕ್ಷನ್ಗೆ ನಾವು ಅವರೆಲ್ಲ ಬಂದಿದ್ರು, ನಮ್ಮ ಯಾರು ಭಾಗೀರಥಿ ಮುರಳಿಯ ಬಂದಿದ್ರು. ಎಲ್ಲ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಅವರು. ಆದ್ರೆ ಈ ಆಶ್ವಾಸನೆ ಇಷ್ಟ ತನಕ ಅದು ಕಾರ್ಯಗತ ಆಗ್ಲಿಲ್ಲ. ನಾವೆಲ್ಲ ಎಲೆಕ್ಷನ್ ಬಾಯ್ಕಾಟ್ ಮಾಡುವ ಇದರಲ್ಲಿ ಇದ್ದೇವೆ ಎಲ್ಲರೂ ಕೂಡ ಸೇರಿಕೊಂಡು. ಹಾಗೆಲ್ಲ ಈಗ ತುಂಬಾ ಸಮಸ್ಯೆ ಅದು ನಮ್ಗೆ ಬಹಳ ಅನಿವಾರ್ಯ. ಅಂದ್ರೆ ಅದು ನಮ್ಮ ಏನ್ ಗೊತ್ತಾ ನಿಮ್ಗೆ, ತುಂಬಾ ಮನೆ ಉಂಟು ಆ ಸೈಡಲ್ಲಿ. ಶಾಲೆಗೆ ಹೋಗುವ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳು, ಈ ಬಿಸ್ನೆಸ್ನವರು, ಕೃಷಿಕರು ಎಲ್ಲ ಅದೇ ರೋಡಲ್ಲಿ ನಾವು ಸುತ್ತಾಡಬೇಕು. ಒಂದು ವೇಳೆ ಅದಕ್ಕೆ ಕೊಲಾಪ್ಸ್ ಆದ್ರೆ ನಮ್ಮ ಈಚೆ ಬರ್ಬೇಕು, ನಾವು 8-9 ಕಿಲೋಮೀಟರ್ ಸುತ್ತಕೊಂಡು ಬರ್ಬೇಕು ನಾವು ಇದಕ್ಕೆ ಮೊದಲು ಎಲ್ಲ ರಾಜಕೀಯದವ್ರ ಹತ್ರ ಎಲ್ಲರ ಇದು ಕಮಿಟಿ ಮಾಡಿಕೊಂಡು ತುಂಬಾ ಹೋರಾಟ ಮಾಡಿದ ಅದರ ಬಗ್ಗೆ. ಆದ್ರೆ ಇಷ್ಟ ತನಕ ಯಾವುದೇ ಒಂದು ಕೆಲಸ ನಮಗೆ ಆಗ್ಲಿಲ್ಲ ಅದು. ಇನ್ನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯ ಒಂದು ರಸ್ತೆಯನ್ನು ಅಗಲೀಕರಣ ಮಾಡುವಂತದ್ದಾಗ್ಲಿ ಅಥವಾ ಹೊಸ ಸೇತುವೆಯನ್ನು ಮಾಡುವಂತದ್ದಾಗ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ತಾಂತ್ರಿಕವಾಗಿ ಎದುರಾಗುತ್ತೆ. ಅಂದ್ರೆ ಒಂದು ಭೂಸ್ವಾಧೀನದ ವಿಚಾರಗಳಿರ್ಬೋದು, ಇತ್ಯಾದಿ ವಿಚಾರಗಳೆಲ್ಲವೂ ಕೂಡ ಒಂದಷ್ಟು ಅಡ್ಡಿಯನ್ನು ಉಂಟು ಮಾಡುತ್ತೆ. ಬಹುಶಃ ಅದೇ ಕಾರಣಗಳಿಂದಾಗಿ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅದು ಟೆಕ್ನಿಕಲಿ. ಸೊ ಇಲ್ಲಿಗ ಅಂತಹ ಏನಾದ್ರೂ ಸಮಸ್ಯೆಗಳಿದೆಯಾ? ಟೆಕ್ನಿಕಲ್ ರೀಸನ್ ಗಳಿಂದಾಗಿ ಇಲ್ಲಿ ಮಾಡದಂತ ಪರಿಸ್ಥಿತಿ ಇದೆಯಾ ಅನ್ನುವಂಥದ್ದು ಸರ್? ಇಲ್ಲ, ಭೂ ಸ್ವಾಧೀನದಲ್ಲಿ ಏನು ಸಮಸ್ಯೆ ಆಗ್ಲಿ. ಅಂದ್ರೆ ನಾವು ಅದು ಪರ್ಚೇಸ್ ಮಾಡಿದ ಜಾಗ ಅದು. ಅದು ರೋಡಿಗೆ ಎಷ್ಟು ನಮ್ಗೆ ಅಗಲ ಬೇಕು ಅಷ್ಟೆಲ್ಲ ನಾವು ಹಣ ಕೊಟ್ಟು ಪರ್ಚೇಸ್ ಮಾಡಿದ ಜಾಗ ಅದು. ಆದ ಕಾರಣ ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತು, ಮೊದಲಿತ್ತು. ಅದನ್ನ ಹೋರಾಟ ಮಾಡಿ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡಿದ್ದೇವೆ. ನಮಗೆ ಈಗ ಇರುವಂತಹ ಸಮಸ್ಯೆಗಳು, ನಮಗೆ ಅದು ಬ್ರಿಡ್ಜ್ ಆಗ್ಬೇಕಷ್ಟೇ. ಅದು ನಮ್ದು ಡಿಮಾಂಡ್. ಸೇತುವೆ ಆಗಬೇಕು ಅನ್ನುವಂಥದ್ದು. ಇಲ್ಲಾಂದ್ರೆ ಅದು ಏನು ಗೊತ್ತಾ ನಿಮ್ಗೆ, ಇನ್ನೊಂದು ಕೆಲವು ತಿಂಗಳಲ್ಲಿ ಅದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಅಂದ್ರೆ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಹೇಳುವುದಾದ್ರೆ ಅದರ ಟೈಮ್ ಮುಗ್ದಿದೆ. ಈಗ ಅದರಲ್ಲಿ ಓಡಾಡುವಂತೆ ಇಲ್ಲ ಅಂತ. ಓಡಾಡ್ಲಿಕ್ಕೆ ನಮಗೆ ಹೆದರಿಕೆ, ನಮ್ಮಲ್ಲೆಲ್ಲ ವೆಹಿಕಲ್ ಇದೆ, ನಮಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಅದೇ ಭಯದಿಂದಲೇ ಹೋಗ್ಬೇಕಷ್ಟೇ. ಹೌದೌದು, ಸೈಡ್ ಇರುವಂತ ಅದರ ಇದೆಲ್ಲ ಪ್ಯಾರಾಪೆಟ್ ಎಲ್ಲ ಬಿದ್ದು ಹೋಗಿದೆ, ಸೈಡ್ ವಾಲ್ ಯಾವುದೂ ಇಲ್ಲ. ಅಂದ್ರೆ ನಾವು ಜೀವ ಭಯದ ಮೇಲೆ ಓಡಾಡ್ತಾ ಇರುವುದು ಈಗ.
ಅಂದ್ರೆ ಮಾಹಿತಿಗಾಗಿ ಕೇಳ್ತಾ ಇರುವಂತ ಸರ್, ಅಂದ್ರೆ ಈ ರೀತಿಯ ಒಂದು ಮಾನದಂಡಗಳು ಇರುವಂತಹ ಸಂದರ್ಭದಲ್ಲಿ ಒಂದು ಈ ರೀತಿ ಒಂದು ಕಾಂಕ್ರೀಟ್ ನ ಮೂಲಕ ನಿರ್ಮಾಣಗೊಂಡಿರುವಂತಹ ರಚನೆಗಳಿಗೆ ಇಂತಿಷ್ಟೇ ವರ್ಷ ಆಯಸ್ಸು ಅನ್ನುವಂತ ಒಂದು ಮಾನದಂಡ ನಿಗದಿಯಾಗಿದ್ದಂತಹ ಸಂದರ್ಭದಲ್ಲಿ ಇಲಾಖೆಗಳಿಂದ ಇಲಾಖೆಗಳಿಗೆ ಖಂಡಿತವಾಗ್ಲೂ ಮಾಹಿತಿ ಇರುತ್ತೆ, ಇಲಾಖೆಯ ಮೂಲಕ ಎಲ್ಲಿ ಯಾವೆಲ್ಲ ರಚನೆಗಳು ನಿರ್ಮಾಣ ಆಗಿದೆ, ಯಾವೆಲ್ಲ ಕಟ್ಟಡಗಳಿದೆ ಅನ್ನುವಂಥದ್ದು. ಸೊ ಅವರು ಆ ಒಂದು ಲೆಕ್ಕಾಚಾರದಲ್ಲಿ ಇಂತಹ ಇವುಗಳ ಬಗ್ಗೆ ಒಂದು ಗಮನವನ್ನು ಹರಿಸೋದಕ್ಕೆ ಅವಕಾಶಗಳು ಇಲ್ವಾ ಅನ್ನುವಂಥದ್ದು. ಹಲೋ ನೋಡಿ, ಇಲಾಖೆಗೆ ಎಲ್ಲ ಮಾಹಿತಿ ಇದೆ, ಅದರಲ್ಲಿ ಎಲ್ಲ ಇಂಜಿನಿಯರ್ಸ್ ಇಲ್ಲ, PW ಇಂಜಿನಿಯರ್ಸ್ ಬಂದಿದ್ರು, 2-3 ಸಲ ಬಂದಿದ್ರು, ಅವರಿಗೆಲ್ಲ ಮಾಹಿತಿ ಇದೆ, ಆದ್ರೆ ನಮ್ಮ ಕೆಲಸ ಆಗ್ತಾ ಇಲ್ಲ. ಮೊನ್ನೆ ಅದೇ ನಾವು ಚುನಾವಣೆ ಬಹಿಷ್ಕಾರ ಮಾಡೋ ಸಮಯದಲ್ಲಿ ಶಾಸಕರು ಮೊದಲ ಶಾಸಕ ರಂಗಾರಿ ಇರುವಾಗ ಅವರು ಯಾರು PW ಅವರು ಇಂಜಿನಿಯರ್ಗೆ ಇನ್ಫಾರ್ಮ್ ಮಾಡಿದ್ರು ಅಂತೆ. ನಾವು ಪ್ರೊಟೆಸ್ಟ್ ಮಾಡೋ ಟೈಮಲ್ಲಿ ಇಂಜಿನಿಯರ್ ಬಂದಿದ್ದಾರೆ ಅಲ್ಲಿಗೆ, ಬರುವಾಗ ಅವ್ರು ಅಂತ ಹೇಳಿ ನೋಡ್ಕೊಂಡು ಬ್ರಿಡ್ಜಿನ ಅಡಿಭಾಗಕ್ಕೆಲ್ಲ ಇಳಿದೋಗಿದ್ರು. ಅವಾಗ ಅವ್ರು ಹೇಳಿದೆ ಅಂತ ಹೇಳಿದ್ರೆ ನಿಜವಾದ ಈ ರಸ್ತೆ ಆಗ್ಲೇಬೇಕು, ಯಾರು ಇಂಜಿನಿಯರ್ ಹೇಳುದು ನಿಜವಾದ ಸೇತುವೆ ಆಗ್ಲೇಬೇಕು, ಇಷ್ಟನ್ನು ಬಿಟ್ಟದ್ದು ತಪ್ಪು, ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಆವಾಗ ನಾವು ಹೇಳಿದ ಮಾಹಿತಿ ಇಷ್ಟು ಬಂದು ಕೊಟ್ಟಿದ್ದೇವೆ ನಾವು ಅಂತ ಹೇಳಿದ್ರು. ಆವಾಗ ಅವ್ರು ಬಂದು ಅದ್ರ ಬಗ್ಗೆ ಎಸ್ಟಿಮೇಟ್ ಮಾಡಿದ್ರು. ಆವಾಗ ಹೇಳಿದ್ರು ಇದಕ್ಕೊಂದು ಇಂತಿಷ್ಟು ಅನುದಾನಗಳು ಬೇಕು, ನಮಗೆ ಶಾಸಕರು ಕಳಿಸಿಕೊಟ್ಟಿದ್ದಾರೆ, ನಾವು ಇದ್ರ ಬಗ್ಗೆ ಅವರಿಗೆ ಕ್ಲಿಯರ್ಫೈ ಮಾಡ್ತೇವೆ ಅಂತ ಹೇಳಿದ್ರು. ಅವರು ಹೋಗಿದ್ದಾರೆ, ಅವರ ಗಮನಕ್ಕೆ ಹೋಗಿದೆ, ಈ ಕಡೆ ಬರಲಿಲ್ಲ ಅವರು. ಓಕೆ, ಎಸ್ ಸರ್, ಧನ್ಯವಾದಗಳು ಸರ್ ಶಿವಣ್ಣ ಪಿ ಹೆಗ್ಡೆ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ, ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕೆ. ಯಾಕಂದ್ರೆ ಅವರಿಗೊಂದು ಅಭಿನಂದನೆ ಸಲ್ಲಬೇಕು. ಯಾಕಂದ್ರೆ ಅದು ಮೊದಲು ಗದ್ದೆ ಇತ್ತು, ಅದಕ್ಕೆ ಗದ್ದೆ ಇರುವಾಗ ಆ ಟೈಮಲ್ಲಿ ಇಂಜಿನಿಯರ್ಸ್ ಇವರು ಹೋರಾಟ ಮಾಡಿ ಎಷ್ಟೋ ಜನ ಪಾಪ ಅವರು ಅವರ ಶ್ರಮ ಏನಂತ ರಾತ್ರಿ ಅಂದ್ರೆ ಇಡೀ ಒಂದಿನ ರಾತ್ರಿ ಆ ಭಾಗದಲ್ಲಿ ನಿಂತ್ಕೊಂಡು ಎಕ್ವೈರ್ ಮಾಡಿದ್ದಾರೆ, ಅಂದ್ರೆ ರಸ್ತೆಯನ್ನು ದುರಸ್ತಿ ಮಾಡುವಂತ ಅದಕ್ಕೆ ಕಾಂಪ್ಲಿಕೇಶನ್ ಇತ್ತು ಆ ಟೈಮಲ್ಲಿ. ಅನುದಾನ ಎಲ್ಲ ಕೊಟ್ಟು ತುಂಬಾ ಕೆಲಸ ಮಾಡಿದ್ದಾರೆ ಅವರು. ಅವ್ರು ಸ್ಮರಿಸಲೇಬೇಕು ನಿಜವಾದ್ರು ಅವ್ರನ್ನ, ಅವರ ಸೀನಿಯರಿಟಿ ಅಂತ ಅದಕ್ಕೆ ಅವ್ರ ಸೀನಿಯರಿಟಿ ಅವರು ಯಾರು ಗೊತ್ತಿರ್ತಾರೆ, ಅವರ ಮೂಲ ಸೌಕರ್ಯ ಅವ್ರಿಗೆ ಗೊತ್ತಿದೆ ಅವರಿಗೆ. ಖಂಡಿತ ಒಂದು ಊರಿನ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಇಲ್ಲಿ ಯಾರು ಕೂಡ ಒಂದು ಪ್ರಯತ್ನವನ್ನ ಪಡ್ತಾರೋ, ನಮ್ಮ ಊರು ನಮ್ಮ ಜವಾಬ್ದಾರಿ ಅನ್ನುವಂತ ಒಂದು ಜವಾಬ್ದಾರಿಯನ್ನು ಯಾರು ತಗೊಳ್ತಾರೋ ಅವರಿಗೂ ಖಂಡಿತವಾಗ್ಲೂ ನಾವು ಒಂದು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗುತ್ತೆ ಅನ್ನುವಂಥದ್ದು. ಬಹುಶಃ ಆ ಪ್ರಜ್ಞೆ ಪ್ರತಿಯೊಬ್ಬ ನಾಗರಿಕರಿಗೂ ಬಂದ್ರೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಎಸ್, ಅಂದ್ರೆ ಬಹುಶಃ ಕಾಮಗಾರಿಗಳು ನಡೆಯುವಂತ ಸಂದರ್ಭದಲ್ಲೂ ಕೂಡ ನಾವು ಒಂದಷ್ಟು ಸಮಯವನ್ನು ಮಾಡಿಕೊಂಡು ಅದರ ಒಂದು ಗುಣಮಟ್ಟದ ಬಗ್ಗೆ ಒಂದಷ್ಟು ಗಮನವನ್ನ ತೆಗೆದುಕೊಂಡ್ರೆ, ಅವರ ಬಳಿ ಸೂಕ್ತ ಮಾಹಿತಿಗಳನ್ನ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಕಾಮಗಾರಿಗಳು ಒಂದು ಕಳಪೆಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹುಶಃ ನಾವು ಅಂದ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಜನರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೆಲಸ ಮಾಡಿಸುವವರಿಗೂ ಗೊತ್ತಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಯಾವ ಕಾಂಕ್ರೀಟ್ ಕಾಮಗಾರಿ ಟೈಮಲ್ಲಿ ಕೂಡ ಅವರಿಗೆ ಅಂತ ಹೇಳಿದ್ರೆ ಇಂತಿಷ್ಟು ವರ್ಷಗಳ ಈಗ ವ್ಯಾಲ್ಯೂಷನ್ ಇರ್ತಕ್ಕಂಥದ್ದು ಅದೇ 25-30 ವರ್ಷ ಇರ್ತದೆ ಆ ಟೈಮಲ್ಲಿ. ಈಗ ಅದಕ್ಕೆ ನಮ್ಮ ಸಂಖ್ಯೆ 34 ವರ್ಷ ಕಳೀತಾ ಇದೆ ಅಂದ್ರೆ ಇಲಾಖೆವರು ಕೂಡ ಅದು ಏನೇನು ಶಿಥಿಲಾವಸ್ಥೆ ಅವ್ರಿಗೆ ಗೊತ್ತಿದೆ, ಬೀಳೊಂದು ಸ್ಟೇಜ್ ಅಲ್ಲಿ ಈಗ ವಾಸ್ತವ ಕಾಣ್ತಾ ಇದೆ. ಅದು ಕೂಡ ನನ್ನ ಪ್ರಕಾರ ಬಿದ್ದು ಹೋದ ಮೇಲೆ ಬರುವುದು ಅಂತ ನನ್ನೊಂದು ಡೌಟ್ ಉಂಟು, ಬಿದ್ದ ಮೇಲೇನೆ. ಓಕೆ, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯ ಪಂಚಾಯತ್ ಸದಸ್ಯರಾಗಿರುವಂತಹ ಮೊಹಮ್ಮದ್ ಇಕ್ಬಾಲ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಾವು ಈ ಹಿಂದೆ ಕೂಡ ನಾವು ವರದಿಯನ್ನ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ತಮ್ಮ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರಿ. ಸೊ ಈಗ ಹೇಗಿದೆ ಸರ್, ಏನು ಡೆವಲಪ್ಮೆಂಟ್ ಬಳಿಕದ್ದು ಅನ್ನುವಂಥದ್ದು? ಮೊದಲಿಗೆ ಸರ್, ನಿಮ್ಮ ಸುದ್ದಿವಾಹಿನಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಪಂಚಾಯತ್ ಸದಸ್ಯನಾಗಿ ನಿಮ್ದಾದ್ರೂ ಒಂದು ಸ್ವಲ್ಪ ಕಣ್ಣು ತೆರೀತಾ ಇದೆ ಅಲ್ವಾ ಅಂತ ಹೇಳಿ ಅದು ಒಂದು ಸಂತೋಷ. ಓಕೆ, ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ, ಈಗ ಕಳೆದ ಸಲ ನೀವು ಬಂದು ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿದ್ರು ಕೂಡ ಅದರ ಬಗ್ಗೆ ಯಾವುದೇ ಒಂದು ಯಾರ ಕಣ್ಣು ಕೂಡ ತೆರಳಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಯಾರು ಕೂಡ ಇದುವರೆಗೂ ಅಲ್ಲಿಗೂ ಬರ್ಲೂ ಇಲ್ಲ, ಮತ್ತೆ ಏನು ಮಾಡುವೂ ಇಲ್ಲ. ಮತ್ತೆ ಏನಂತ ಹೇಳಿದ್ರೆ, ನಮ್ಮ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದ್ ಸ್ವಲ್ಪ ಕೂಡ ಅವರಿಗೆ ಇಂಟ್ರೆಸ್ಟೇ ಇಲ್ಲ. ಆ ಕಡೆ ಸೇತುವೆ ಹಾಕ್ಬೇಕು, ಅದನ್ನ ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸೇತುವೆ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಆದ್ರೆ ಇಂಟ್ರೆಸ್ಟ್ ಇರ್ತಿದ್ರೆ ಇದುವರೆಗೂ ಅವ್ರಿಗೆ ಯಾವುದೇ ಒಂದು PW ಮಿನಿಸ್ಟರ್ ಆಗ್ಲಿ ಯಾರಿಗೂ ಕೂಡ ಇದರ ಮನವರಿಕೆನೆ ಮಾಡ್ಲಿಲ್ಲ ಅವರು, ಇದುವರೆಗೂ ಕೊಡ್ಲಿಲ್ಲ ಅವರು. ಇವರೀಗ ಅಲ್ಲಿ ನಮ್ಮ ಆತ್ಮೀಯರಾದ ರಮೇಶ್ ಸರ್ ಹೇಳ್ತಾ ಇದ್ದಾರೆ ಅನುದಾನ ಸಿಗುವುದಿಲ್ಲ ಅಂತ ಹೇಳಿ. ಇದೇ ಅನುದಾನ ಪುತ್ತೂರಲ್ಲಿ ಹೇಗೆ ಸಿಗ್ತಾ ಇದೆ? ಅದೇ ಶಾಸಕರು ಹೇಗೆ ತರ್ತಾ ಇದ್ದಾರೆ ಅವರು ಅನುದಾನ? ಒಂದು MLA ಅವರು ಇಂಟ್ರೆಸ್ಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೆ ಅಭಿವೃದ್ಧಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಈ ಅನುದಾನ ಸಿಗುದಿಲ್ಲ ಅದು ಸಿಗುದಿಲ್ಲ ಅಂತ ಇದು ಸುಮ್ಮನೆ ಜನರ ಮಂಗ ಮಾಡುವಂತ ಕೆಲಸ. ಯಾಕೆಂದ್ರೆ ಅವ್ರು ಖಂಡಿತವಾಗಿ ಮಾಡ್ತಾ ಇದ್ರು, ಇದನ್ನು ಮಾಡ್ಬೋದಿತ್ತು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರಿಗೆ ಬೇರೆ ಏನ್ ಬೇಡ, ಒಂದು ಮಿನಿಸ್ಟರ್ ಹತ್ರ ಹೋಗಿ ಇದರ ಬಗ್ಗೆ ಒಂದು ಗಮನ ಹರಿಸುವಂತ ಕೆಲಸ ಮಾಡ್ಬೋದಿತ್ತು. ಅದನ್ನು ಕೂಡ ಮಾಡ್ಲಿಲ್ಲ. ಇದರ ಬಗ್ಗೆ ಗಮನ ಹರಿಸುವಂತ ಕೆಲಸ ಮಾಡಿದ್ದು ಇದು ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿರುವಂತದ್ದು ಹೋಗಿ. ಆದ್ರೂ ನಮ್ಮ MLA ಅವರು ಇದರ ಬಗ್ಗೆ ಒಂದ್ ಸ್ವಲ್ಪ, ಯಾಕೆಂತ ಹೇಳಿದ್ರೆ ಆ ಕಡೆ ಜನರೇ ಬೇಕಾಗಿಲ್ಲ ಅವರಿಗೆ ಎಲೆಕ್ಷನ್ ಟೈಮಲ್ಲಿ ಅವರಿಗೆ 100% ಗೊತ್ತಿದೆ ಏನಿದ್ರು ನಮ್ಮ ಕಡೆ ಮತ ಹಾಕಿ ಬಿಡ್ತಾರೆ ಅಂತೇಳಿ. ಅದಕ್ಕೆ ಬೇಕಾಗಿ ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ಲಿಕ್ಕೇನೆ ಬರ್ತಾ ಇಲ್ಲ ಅವರು.
ಅಷ್ಟೇ. ಈಗ ನಾನು ಕೂಡ ಖುದ್ದು ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ MLA ಅವರ ಲೆಟರ್ ಕೇಳ್ತಾರೆ ಅವರು, ಅಟ್ಲೀಸ್ಟ್ MLA ಲೆಟರ್ ಇಟ್ಕೊಂಡು ಬನ್ನಿ ಅಂತ ಹೇಳಿ. ನೀವು ಆ ಏರಿಯಾದ MLA ಲೆಟರ್ ಬೇಕೇ ಬೇಕು, ನೀವು ಯಾವ ಮಿನಿಸ್ಟರ್ ಹತ್ರ ಹೋಗುವಾಗ ಕೂಡ MLA ಲೆಟರ್ ಬೇಕಾಗ್ತದೆ. ಆದ್ರೂ ಇವರು ಅದಕ್ಕೆ ಕೂಡ ಒಂದು ಸ್ಪಂದನೆ ಕೊಡುದಿಲ್ಲ, ಇಂಟ್ರೆಸ್ಟ್ ತಗೊಳ್ತಾ ಇಲ್ಲಲ್ಲ ಇವರು ಒಂದು ಸ್ವಲ್ಪ ಕೂಡ. ಯಾಕೆ ಅಂದ್ರೆ ಇದು ನೋಡಿ, ಕಳೆದ ಸಲ ಈ ಸಲ ಇವರು ಹೇಳ್ತಾರೆ ಅನುದಾನ ಸಿಗುದಿಲ್ಲ ಅಂತ ಹೇಳಿದ್ರೆ, ಇದೇ ಅಂಗಾರವರು 25 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ, 25 ವರ್ಷ 5 ಸಲ ಅವರು ಶಾಸಕರಾಗಿ ಬಂದಿದ್ದಾರೆ. ಕಳೆದ ಸಲ ಅವರು ಇದು ಮಿನಿಸ್ಟರ್ ಆಗಿ ಕೂಡ ಇದ್ರು. ಅವರಿಗೆ ಇದೊಂದು ಚಿಕ್ಕ ಒಂದು ವಿಷಯ ಆಗಿತ್ತು, ಅವರಿಗೆ ಒಂದು ಇಂಟ್ರೆಸ್ಟ್ ಇರ್ತಿದ್ರೆ. ನಮ್ಮ ಬಿಜೆಪಿಯ ತುಂಬಾ ಜನ ಸದಸ್ಯರಿದ್ದಾರೆ, ಅಲ್ಲಿ ತುಂಬಾ ಆತ್ಮೀಯರಿದ್ದಾರೆ, ಅವ್ರ ಹತ್ರ ನಾ ಕೇಳ್ತಾ, ಅವ್ರಿಗೆ ಒಂದು ಸ್ವಲ್ಪ ಸಿಂಪಲ್ ವಿಷಯ ಆಗಿತ್ತು ಇದು. ಯಾಕಂದ್ರೆ ಮಿನಿಸ್ಟರ್ ಇರುವಾಗ ಅಂತ ಒಂದು 80 ಲಕ್ಷ ರೂಪಾಯಿ ಒಂದು ಸೇತುವೆ ಮಾಡ್ಲಿಕ್ಕೆ ದೊಡ್ಡ ವಿಷಯನೇ ಅಲ್ಲ ಅವರಿಗೆ. ಯಾಕಂದ್ರೆ ಅವರಿಗೆ ಬೇಡ, ಯಾಕೆ ಅವ್ರಿಗೆ 100% ಗೊತ್ತಿದೆ ನಾವ್ ಏನ್ ಮಾಡಿದ್ರೆ ಆ ಕಡೆ ಜನರು ನಮ್ಗೆ ಓಟ್ ಹಾಕ್ತಾರೆ, ನಾವು ಬೇಕಾಗೇ ಇಲ್ಲ ಅಂತ ಹೇಳಿ. ಹೇಗಾದ್ರೂ ಮಂಗ ಮಾಡಿ ಹಾಕಿಸ್ಕೊಳ್ಬಹುದು ಅಂತ ಹೇಳಿ ಅವರ ಮನಸ್ಸಲ್ಲಿದೆ, ಅದಕ್ಕೆ ಬೇಕಾಗಿಲ್ಲ ಅಂತ. ಆ ಲಾಸ್ಟ್ ಟೈಮ್ ಅಲ್ಲಿ ಅವರು ಹೇಳಿದ್ರು 80 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ. ಇದರ ಬಗ್ಗೆ ನಾನು ಕೂಲಂಕಷ ತನಿಖೆಗೆ ಹೋದಾಗ ಎಲ್ಲಿ ಕೂಡ ಇಲ್ಲ, 80 ಲಕ್ಷನೇ ಇಲ್ಲ. ಸುಮ್ಮನೆ ಜನರ ಕಿವಿಗೆ ಹೂವು ಇಟ್ಕೊಂಡು ಹೋದ್ದು ಇವರು. 80 ಲಕ್ಷ ಸ್ಯಾಂಕ್ಷನ್ ಆಗಿದೆ, 80 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಎಲ್ಲಿದೆ 80 ಲಕ್ಷ? ಇವತ್ತಿಗೂ ಇಲ್ಲ 80. ನಾನು ಖುದ್ದು BW ಮಿನಿಸ್ಟರ್ ಹತ್ರ ಕೂಡ, BW ನಮ್ಮ ಇಂಜಿನಿಯರ್ ಹತ್ರ ಕೂಡ ಕೇಳಿದ್ದೇನೆ, ಎಲ್ಲರ ಹತ್ರ ಇಲ್ಲ ಸರ್ ಅಂತ ಒಂದು ಅನುದಾನವೇ ಬರಲಿಲ್ಲ ಅಂತ ಹೇಳಿದ್ರು. ಇವರು ಲಾಸ್ಟ್ ಟೈಮ್ ಅಲ್ಲಿ ಸುಮ್ಮನೆ ಹೇಳ್ಕೊಂಡೇ ಹೋದ್ದು 80 ಲಕ್ಷ ಸ್ಯಾಂಕ್ಷನ್ ಆಯ್ತು ಅಂತ ಹೇಳಿ. ಎಲ್ಲರೂ ಹೇಳಿದ್ದಾರೆ, ಸನ್ಮಾನ್ಯ ಇವರು ನಮ್ಮ ಬಿಜೆಪಿಯ ಎಲ್ಲ ಕೆಲವು ಮುಖಂಡರು ಹೇಳಿಕೊಂಡು ಬಂದಿದ್ದಾರೆ, ಅಂಗಾರವರು 80 ಲಕ್ಷ ರೂಪಾಯಿ ಬ್ರಿಡ್ಜ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ. ಎಲ್ಲಿದೆ 80 ಲಕ್ಷ ಇವತ್ತಿಗೂ ಕೂಡ? ಸುಮ್ಮನೆ ಹೇಳ್ಕೊಂಡು ಬಂದದ್ದು. ಇದರಲ್ಲಿ ನಾವು ಹೇಳುವಾಗ ಒಂದು MLA ಅವರು ಏನಾದ್ರೂ ಒಂದು ಇಂಟ್ರೆಸ್ಟ್ ತಗೊಂಡು ಇದನ್ನು ಕೆಲಸ ಮಾಡಿದ್ರೆ 100% ಕೆಲಸ ಬೇಗನೆ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರೊಂದು ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ತೋರಿಸ್ಬೇಕು ಇದನ್ನು, ನಮ್ದು ಅಷ್ಟೇ ನಾವು ಹೇಳುವಂತದ್ದು. ಈಗ ಗ್ರಾಮ ಸಭೆಯಲ್ಲಿ ಆಗ್ತದೆ, ಸಾಮಾನ್ಯ ಸಭೆಯಲ್ಲಿ ಡೈಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ಪಂಚಾಯತಿಯಿಂದ ನಮಗೆ ಸಾಧ್ಯ ಇರುವಂತದ್ದೇನು, ನಾವು ಅದರ ರಿಪೋರ್ಟ್ ಅನ್ನು ಕಳಿಸಿ ಬಿಡ್ತೇವೆ ನಾವು. ಇಲ್ಲ ಅಂತ ಹೇಳಿದ್ರೆ ಖುದ್ದು ನಾವು ಹೋಗಿ ಮಾತಾಡ್ಕೊಂಡು ಬರ್ತೇವೆ, ಅಷ್ಟೇ ಮಾಡ್ಬೋದು. ಆದ್ರೂ ನಾವು ಹೋಗುವುದಕ್ಕೂ MLA ಹೋಗುವುದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸರ್. ಅವರು ಹೋದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಯಾವತ್ತೂ ಆಗ್ತಿತ್ತು. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅದಷ್ಟೇ. ಇಕ್ಬಾಲ್ ಅವರೇ, ನನ್ನ ಅನಿಸಿಕೆ ಹೇಳ್ತಾ ಇರುವಂತದ್ದು. ತಮ್ಮ ವಾರ್ಡಿನ ಸಮಸ್ಯೆ ಬಗ್ಗೆ ತಾವು ಯಾವ ರೀತಿ ಈಗ ಕ್ರಮ ಇಲ್ಲ, ಯಾವ ರೀತಿ ಅದನ್ನೊಂದು ಪ್ರಯತ್ನ ಪಟ್ಟಿದ್ದೀರಿ ಅಂತ? ನೋಡಿ ಸರ್ ಅವರಿಗೇನೆ ಗೊತ್ತಿದೆ, ಅಲ್ಲಿ ಇಬ್ರು ಕೂತಿದ್ದಾರೆ, ಆ ಕಡೆ ಜನರು ಕೂಡ ಇದ್ದಾರೆ, ಎಲ್ಲರ ಹತ್ರ ಕೇಳಿ. ವರ್ಷಕ್ಕೆ 2 ಸಲ ನಾನು ಅದನ್ನು ತುರ್ತು ರಿಪೇರಿ ಮಾಡ್ತೇನೆ. ಯಾಕೆಂದ್ರೆ ನನಗೇನೆ ಲಾಸ್ಟ್ ಟೆನ್ಷನ್ ಆಗ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಬ್ರಿಡ್ಜ್ ಮೇಲೆ. ಏನಾದ್ರೂ ಆ ಕಡೆ ಕಲ್ಲು ಮಣ್ಣು ಬಂದು ಅದನ್ನೆಲ್ಲ ತೆಗೆದು JCP ಅಲ್ಲಿ ಇದು ಮಾಡ್ಕೊಂಡು ಏನಾದ್ರೂ ಒಂದು ತುರ್ತು ರಿಪೇರಿ ಮಾಡ್ಕೊಂಡು ನಡ್ಕೊಂಡು ಹೋಗುವಷ್ಟು ಒಂದು ಏನಾದ್ರೂ ಒಂದು ಕಾಲುದಾರಿ ತರ ಮಾಡ್ಕೊಂಡು ಬಿಡುವಂತ ನಮ್ಮಿಂದ ಅಷ್ಟೇ ಸಾಧ್ಯ ಇರುವಂತದ್ದು. ಈ ಸಲ ಆ ಕಡೆ ಜನರೇ ಹೇಳ್ತಾ ಇದ್ದಾರೆ, ಇಕ್ವಲ್ರೆ ಇರು ಮುಟ್ಟಿರ ಬರೋಡ್ ಚಿಕ್ವಲ್ರೆ ಬೋರ್ಚೌಸ್ ಐದು ಪೂರ್ತಿ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಜನರೇ ಹೇಳ್ತಾ ಇದ್ದಾರೆ ಬೇಡ, ತುರ್ತು ರಿಪೇರಿ ಮಾಡುದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ಮಾಡಿ ನಂದು ಇದು 3-6 ವರ್ಷದಲ್ಲಿ ಸಾಧಾರಣ ಸಲ ನಾನೇ ಅದನ್ನು ತುರ್ತು ರಿಪೇರಿ ನಿಂತ್ಕೊಂಡೇ ಖುದ್ದು ಮಾಡಿಸಿದ್ದೇನೆ ನಾನು. ಆದ್ರೆ ಯಾವುದೇ ಒಂದು ಪ್ರಯೋಜನ ಸಿಗ್ತಾ ಇಲ್ಲ. ಅದು ತುರ್ತು ರಿಪೇರಿ ಮಾಡಿದ್ರೆ ಖಾಲಿ 1 ತಿಂಗಳು 2 ತಿಂಗಳು ಅಷ್ಟೇ. ಹೊಸ ಸೇತುವೆಗೆ ಯಾವ ರೀತಿ ಪ್ರಯತ್ನ ಮಾಡಿದ್ದೀರಿ ಅಂತ? ಏನ್ ಸರ್, ಹೊಸ ಸೇತುವೆ ಆಗ್ಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ನೀವು ನಿಮ್ಮ ಕಡೆಯಿಂದ ಮಾಡಿದಿ ಪ್ರಯತ್ನ? ಇಲ್ಲ ನೋಡಿ, ನಾವು ಖುದ್ದು ಮೊನ್ನೆ ಜಿಲ್ಲಾ ಪಂಚಾಯತ್ ನಮ್ಮ ಉಷಾಂಚನ್ ಮತ್ತು ಅವರ ನಿಯೋಗದಲ್ಲಿ ನಾವು ಕೂಡ ಹೋಗಿ ಖುದ್ದು ಸತೀಶ್ ಜಾರಕಿಹೊಳಿ BW ಮಿನಿಸ್ಟರ್ಗೆ ನಾವು ಅದರ ರೆಕಮೆಂಡ್ ಮಾಡಿಕೊಂಡು ಬಂದಿದ್ದೇವೆ. ಅವರು ಹೇಳಿದ್ದಾರೆ ಖಂಡಿತ ಈ ಸೇತುವೆಯನ್ನು ಮಾಡಿ ಕೊಡ್ತೇವೆ ನಾವು, ನೆಕ್ಸ್ಟ್ ಇದರಲ್ಲಿ ಖಂಡಿತ ಇದು ಮಾಡ್ತೇವೆ ನಾವು ಅಂತ ನಮ್ಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. 2 ಸಲ ಹೋದಾಗ ಕೂಡ ಅದೇ ತರ ಹೇಳಿದ್ದಾರೆ ನಮ್ಗೆ. ಅದಕ್ಕೆ ಬೇಕಾಗಿ ಅವರ ಇದಕ್ಕೆ ಅದು ನಾವು ಎಷ್ಟೇ ಹೋದ್ರು ಸರ್, ಎಷ್ಟು ಹೋಗ್ತಾ ಇರ್ತೇವೆ. ಆದ್ರೂ ಈ ಕಡೆಯಿಂದ MLA ಅವರ ಕಡೆಯಿಂದ ಒಂದ್ ಸ್ವಲ್ಪ ಫೋರ್ಸ್ ಮಾಡ್ಕೊಂಡು ಅವರು ಹೋಗಿ ಅವರೊಂದು ಇಂಟ್ರೆಸ್ಟ್ ಆಗಿದೆ, ಖಂಡಿತ ಈ ಸೇತುವೆ ಆಗುತ್ತೆ, ಇನ್ನು ಟೈಮೇ ಬೇಕಾಗಿಲ್ಲ, ಅದಕ್ಕೆ ದೊಡ್ಡ ವಿಷಯನೇ ಅಲ್ಲ ಅದು, ಅವರೊಂದು ಮನಸ್ಸು ಮಾಡಿದ್ರೆ. ಅವರು ಮುತುವರ್ಜಿಯನ್ನ ತಗೊಳ್ಬೇಕು, ವಹಿಸ್ಬೇಕು ಅನ್ನುವಂಥದ್ದು ತಮ್ಮ ಒಂದು ಆಗ್ರಹ ಇಲ್ಲಿ. ಹೌದು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅವರು ರಮೇಶ್ ಅವರು ಮೆಂಬರ್ ಆದ್ಮೇಲೆ ಇವರು ಇಕ್ಬಾಲ್ ಅವರು, ನಾನು 2 ಸಲ 3 ಸಲ ಫೋನ್ ಮಾಡಿದೆ ಅಲ್ಲಿ ಸಮಸ್ಯೆ ಆಗುವಾಗ. ತುರ್ತು ಫೋನ್ ಮಾಡಿ 2 ದಿವಸ ಆಗುವಾಗ ಕೆಲಸ ಮಾಡಿಸ್ತಾರೆ. ಇಷ್ಟು 2-3-4 ವರ್ಷ ಆಯ್ತು. ಆಗ ಸ್ಪಂದನೆ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅಂತ ಹೇಳ್ಬೇಕು ಯಾವಾಗಲೂ. ಹೌದು, ಯಾಕಂದ್ರೆ ಹೇಳಿ ರಸ್ತೆಯಲ್ಲಿ ನಿಜವಾದ ಸಂಪರ್ಕಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಕೂಡ ಅವನು ಹೇಳ್ತೇವೆ ಅಂದ್ರೆ ಇಂಚು ಸಮಸ್ಯೆ ಉಂಟು ಫೈರ್ ನಾಪಿದ್ದು ಅದರ ವ್ಯವಸ್ಥೆ ಅಂತ ಹೇಳುವಾಗ ಅವ್ರು ಎಲ್ಲ ತಂದು 1 ಲೋಟ 2 ಜಲ್ಲಿ ಪುಡಿ ತಂದು ಹಾಕ್ತಾನೆ, ಅಂದ್ರೆ ಸಂಪರ್ಕ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಈಗ ರೋಡ್ ಸೈಡ್ ಮೊನ್ನೆ ಫುಲ್ ಇಕ್ಕೆಳೆಗಳಲ್ಲಿ ಮರದ ಟೊಂಗೆಯಲ್ಲಿ ಬೀಳ್ತೈತೆ ರೋಡ್ ಸೈಡ್ ಒಂದು ವಾಲ್ ಇತ್ತು. ಅವನು ಇನ್ಫಾರ್ಮ್ ಮಾಡಿದ ತಕ್ಷಣ ಅವನು ಪಾರ್ಟಿ ಯಾರಿದ್ದಾರೆ ಲ್ಯಾಂಡ್ ಓನರ್ ಅವ್ರಿಗೆ ಕರೆದು ಮಾತಾಡಿ ಅವರೇ ಕಟಾವ್ ಮಾಡೋ ವ್ಯವಸ್ಥೆ ಮಾಡಿಸಿದೆ. ನಾವು ಕಳ್ಸಲ ಫೋನ್ ಮಾಡೋ ಬೇಡ ಅಂತ ಅದು ಬಿದ್ದು ಹೋಗ್ಲಿ ಅಂತ ಹೇಳಿದ್ರು. ಜನಗಳು ಹೋಗ್ತಾರೆ ಪಾಪ, ಮಕ್ಕಳು. ಈಗ ನಾವ್ ಹೇಳೋದು ಪೇಟೆಯಿಂದ ಬರೀ 200-300 ಡಿಸ್ಟೆನ್ಸ್ ಇರ್ತಕ್ಕಂಥದ್ದು, ಇದನ್ನ ಕವರ್ ಮಾಡ್ಬೇಕಂತ ಹೇಳಿದ್ರೆ 9 ಕಿಲೋಮೀಟರ್ ಸುತ್ತು ಬರ್ಬೇಕು ನಾವು.
ಇದು ವಾಸ್ತವ, ಅದು ಬೇಜಾರು ಅಂತ. ಈಗ ಈಗ ಮನುಷ್ಯನ ಈ ಕಾಲದಲ್ಲಿ ಹೇಳಿಕಾವಲ್ಲ ಯಾವ ಮನುಷ್ಯನ ಸ್ಥಿರತೆ ಏನು ಅಂತೇಳಿ. ಆ ಒಂದು ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಮಧ್ಯರಾತ್ರಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದು ಆಂಬ್ಯುಲೆನ್ಸ್ ಬರ್ಬೇಕಂತ ಹೇಳಿದ್ರೆ ಆ ರಸ್ತೆಯಲ್ಲಿ ಬರುವುದಿಲ್ಲ, ಅದು ಬರೀ 9 ಕಿಲೋಮೀಟರ್ ಮಾಡ್ಕೊಂಡು ಬರ್ಬೇಕು. ತುರ್ತು ಸಂದರ್ಭಗಳಲ್ಲಿ ಅಷ್ಟು ಸಮಯ. ಹೌದು, 3 ವರ್ಷ ಸಿಡಿಲಿಗೆ ಅಲ್ಲಿ ಒಬ್ಬರು ಎಕ್ಸ್ಪರ್ಟ್ ಆದ್ರು ನಮ್ಮ ಮನೆ ಹತ್ರನೇ ಒತ್ತುಕೊಂಡು ತಂದದ್ದು ಬ್ರಿಡ್ಜ್ ತಗೊಂಡೋದು. ಅಂದ್ರೆ ಆಂಬ್ಯುಲೆನ್ಸ್ ಅಲ್ಲೇ ಇರ್ಬೋದು, ಅಲ್ಲಿಂದ ಬೇರೆ ಗಾಡಿ ತಂದು ಈ ಬ್ರಿಡ್ಜ್ ಅನ್ನು ಶಿಫ್ಟ್ ಅಂದ್ರೆ ಹೊತ್ಕೊಂಡು ಹೋಗತಕ್ಕಂಥ ಪರಿಸ್ಥಿತಿ. ಈಗ ನಿಜವಾದ್ರೆ ಆ ಭಾಗ ಜನ ನಮಗೆ ಅದೇ ಕಣ್ಣಲ್ಲಿ ಕಂಡು ನಮಗೆ ಬೇಜಾರಾಗ್ತದೆ ಆ ಪರಿಸ್ಥಿತಿ ನೋಡೋದು. ದೊಡ್ಡ ಆಂಬುಲೆನ್ಸ್ ಅಲ್ಲಿ ಹೋಗುದಿಲ್ಲ, ಸಣ್ಣ ಗಾಡಿ ಹೋಗುದಲ್ಲ. ಯಾಕೆ ಇಷ್ಟು ಹಿಂಜರಿತಿದೆ ಭಾಗ, ಆ ಭಾಗ ಯಾಕೆ ಇಷ್ಟು ಹಿಂಜರಿತಿದೆ ಅಂತ ಬೇಜಾರು. ಈಗ ನಾವು ಒಂದು ಕಾರಣ ಕಂಡಿದ್ದೀವಿ, ರಸ್ತೆ ಅಭಿವೃದ್ಧಿ ಆಯ್ತು, ಇನ್ನು ಬ್ರಿಡ್ಜ್ ಆದ ತಕ್ಷಣ ಈ ಭಾಗದಲ್ಲಿ ಬಸ್ ಓಡಾಡ್ಬೋದು, ನಮ್ಮ ಜನರಿಗೆ ಮೂಲಸೌಕರ್ಯ ಸಿಗ್ಬೋದು ಅಂತೇಳಿ ಅದು ಯಾವತ್ತೂ ಕಾಣಲಿಲ್ಲ ಆ ಭಾಗದಲ್ಲಿ. ನಮ್ಮೊಂದು ಆಶೆಯಾಗಿ ಉಳಿದಿದೆ ಅದು. ಸುಬ್ರಹ್ಮಣ್ಯ ಸಂಪರ್ಕ ರಸ್ತೆ ಹೌದು. ಪ್ರವಾಸಿಗರ ವಾಹನಗಳು ಹೋಗುತ್ತಾ ರಸ್ತೆ ಇಲ್ಲಿ ಈಗ ಹೋಗುದಿಲ್ಲ, ಮೊದಲು ಹೋಗ್ತಿದ್ರು. ಕಾಮಗಾರಿ ಆದ ತಕ್ಷಣ ಬ್ರಿಡ್ಜ್ ಯಥಾಶಿ ಸ್ವಲ್ಪ ಹೋಗುವಂತ ಪರಿಸ್ಥಿತಿ ಇತ್ತು. ಈಗ 12 ವರ್ಷಕ್ಕೆ ಮುಂಚೆ ಬ್ರಿಡ್ಜ್ ಅಂತ ಅಷ್ಟು ಗುಂಡಿ ಇರಲಿಲ್ಲ, ಸಂಚಾರ ವ್ಯವಸ್ಥೆ ಇತ್ತು. ಆ ಟೈಮಲ್ಲಿ ನೆಲ್ಯಾಡಿಪೇಟೆಯಿಂದ ನಮ್ಮ ರಸ್ತೆಯಲ್ಲಿ ಸಂಚರಿಸಿದ್ರು. ಆಚೆಯಿಂದ ಹೋಗುದು ನಾನು, ನನಗೆ ಅದೇ ಮಾರ್ಗ 2 ಕಿಲೋಮೀಟರ್. ಟೂರಿಸ್ಟ್ಗಳು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಿದ್ರು. ಇಲ್ಲಿ ಹೋಗುದಿಲ್ಲ. ನೆಲ್ಯಡಿಯಿಂದ ಬೇರೆ ಈಗ ಮನೆಗಳಲ್ಲದೆ ಬೇರೆ ದೇವಸ್ಥಾನ ಆ ರೀತಿಯ ದೇವಸ್ಥಾನಕ್ಕೆ ಅದು ಹೌದು, 2-3 ದೇವಸ್ಥಾನಗಳಿದೆ. ಆ ಸಂಪರ್ಕ ಅದೇ ಬರ್ತಕ್ಕ ದೇವಸ್ಥಾನಗಳು. ಎಷ್ಟು ಜನ ಬರ್ತಾರೆ ದೇವಸ್ಥಾನಕ್ಕೆ ವಾರ್ಷಿಕೋತ್ಸವಕ್ಕೆ, ಅಲ್ಲಿ ಡೈಲಿ. ಆ ಸಂದರ್ಭದಲ್ಲಿ ಅವರು ಕೂಡ ಸುತ್ತಿ ಬಳಸಿಕೊಂಡೇ ಬರಬೇಕು. ಅದೇ ಹೇಳಿದಲ್ಲ, ಜೀಪು, ಕಾರು, ಬೈಕು ಇದು ಬಿಟ್ರೆ, ರಿಕ್ಷಾ ಇದು ಬಿಟ್ರೆ ಬಾಕಿ ಅದಕ್ಕೆ ಸ್ವಲ್ಪ ಈ ಏನು ಇನೋವಾ ಗಾಡಿ ಬಂದ್ರು ಕೂಡ ಆಕ್ಚುಲಿ ಬಿಡ್ತು ಭಾರಿ ಕಮ್ಮಿ ಇದೆ. ಇನ್ನು ಒರೆಸ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ ಹೋಗುದು. ಅಂದ್ರೆ ಅದರ ಟೈರು ಅದರ ಸೈಡ್ ತಾಗಿಕೊಂಡು ಒರೆಸ್ಕೊಂಡು ಹೋಗುತ್ತಾಗತ್ತೆ. ಮೊನ್ನೆ ನೀವು ವಿಡಿಯೋ ಮಾಡಿ ನೋಡಿರ್ಬೋದು, ಒಂದಷ್ಟು ಅರ್ಜಿ ಬಂದಿದೆ. ಅದ್ಯಾವುದು ಈ ನಮ್ಮ ಗಾಡಿಗಳು ಬರೋರು ಒರೆಸಿದ್ದು. ಬೇರೆ ದೊಡ್ಡ ಗಾಡಿಗಳು ಜಸ್ಟ್ ಮೂವ್ ಆದ್ರೆ ಬ್ರಿಡ್ಜ್ ಕೆಳಗಿರ್ತದೆ, ಅದು ಬರುವುದೇ ಇಲ್ಲ. ಸಣ್ಣ ಗಾಡಿಗಳೇ ಅಷ್ಟು ಅಪಾಯ ಇದೆ ಅಂತ ಹೇಳುದು. ದೊಡ್ಡ ಭಾರವನ್ನು ಹೊತ್ತುಕೊಂಡ ವಾಹನಗಳ ಸಂಚಾರ ಇಲ್ಲ, ಅದು ಮೂವ್ ಆದ್ರೆ ಜಸ್ಟ್ ಬ್ರಿಡ್ಜಿಗೆ ಟಚ್ ಆದ್ರೆ ಬೀಳ್ತದೆ, ಅದು ಅಷ್ಟು ಶೇಕಿಂಗ್ ಅಲ್ಲಿ ಇದೆ. ಅದು ಅದೇ ಭಾರದ ವಾಹನಗಳು ಹೋಗದ ಕಾರಣ ಇಷ್ಟು ಸಮಯ ಉಳಿದಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸಲಾಂ ಪಡುಬೆಟ್ಟ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ. ಬಹುಶಃ ತಾವು ಕೂಡ ನಾವು ವರದಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರಿ. ಬಹುಶಃ ಈ ಒಂದು ಸೇತುವೆಯ ಅಪಾಯದ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ವಾಹನ ಸಂಚಾರಕ್ಕೆ ನಾವು ತಡೆಯೊಡ್ಡುವಂತ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ, ಸ್ಥಗಿತ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರಗಳನ್ನು ಕೂಡ ಹೇಳಿದ್ರಿ. ಸೊ ಈಗ ಏನಿದೆ ಡೆವಲಪ್ಮೆಂಟ್, ಏನ್ ಹೇಳ್ತೀರಿ? ಏನಾದ್ರೂ ಆಶಾದಾಯಕ ವಿಚಾರಗಳಿದೆಯಾ ಅನ್ನುವಂಥದ್ದು? ಸರ್, ಮೊದಲಾಗಿ ನಾನು ಸುದ್ದಿವಾಹಿನಿಗೆ ನೆಲ್ಯಾಡಿ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಿಮ್ಮಿಂದ ನಮ್ಮ ಇಡೀ ಪುತ್ತೂರು ತಾಲೂಕು ಆಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮಿಂದ ಈಗ ಪ್ರಸಾರ ಆಗ್ತಾ ಉಂಟು. ಯಾಕೆಂದ್ರೆ ನೆಲ್ಯಾಡಿ ಸೇತುವೆ ಬಗ್ಗೆ ಇಷ್ಟರ ತನಕ ಯಾವ ಸುದ್ದಿವಾಹಿನಿಯವರು ಬಂದಿಲ್ಲ. ಬಂದಿದ್ರು ಒಂದು ಪೇಪರ್ಗೆ ಹಾಕಿ ಬಿಡ್ತಾರೆ ಅಷ್ಟೇ, ಮರುದಿವಸ ಯಾವ್ದು ಇಲ್ಲ ಅದರ ವಿಷಯ. ಯಾಕೆಂದ್ರೆ ಈಗ ಸರ್ ನೆಲ್ಯಾಡಿ ಅಂದ್ರೆ ನೆಲ್ಯಾಡಿ ಟು ಸುಬ್ರಹ್ಮಣ್ಯ ಪ್ರವಾಸಿ ಕೇಂದ್ರ, ಅದು ಸಂಪರ್ಕವಾಗುವ ರಸ್ತೆ. ಇದರಲ್ಲಿ ಸಾವಿರಾರು ಮಕ್ಕಳು, ಎಷ್ಟೋ ಗಾಡಿ ಓಡಾಡ್ತಾ ಇದೆ. ಇದಕ್ಕೆ ಮುಂಚೆ ಕೂಡ ಎಷ್ಟೋ ಸಲ ನಾವು ನಮ್ಮ ಜನಪ್ರತಿನಿಧಿಗಳಂದ್ರೆ MLA ಹತ್ರ, ಮಿನಿಸ್ಟರ್ ಹತ್ರ ಎಲ್ಲ ನಾವು ಮನವಿ ಕೊಟ್ಟಿದ್ದೇವೆ, ಪಂಚಾಯತ್ ಮುಖಾಂತರ ಕೂಡ ಕೊಟ್ಟಿದ್ದೇವೆ. ಇದರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈಗ ನಮ್ಮ ಆತ್ಮೀಯರಲ್ಲಿ ರಮೇಶ್ ಅವರು ಮತ್ತು ಶಿವಪ್ರಕಾಶ್ ಮಾತಾಡಿದ್ದಾರೆ, ತುಂಬಾ ವಿಚಾರ ಮಾತಾಡಿದ್ದಾರೆ. ಅವರು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅವರು ಎಲ್ಲ ವಿಚಾರ ಬಾಯಿ ಬಿಟ್ಟು ಮಾತಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ಕಂಡ್ರೆ, ನೀವು ಲಾಸ್ಟ್ ಟೈಮ್ ಬಂದಿದ್ರಿ ಅಲ್ಲಿ ಸುದ್ದಿವಾಹಿನಿಯವರು, ಅದರ ಪರಿಸ್ಥಿತಿ ಕಂಡ್ರೆ ನಾನು ಅವತ್ತೇ ಹೇಳಿದ್ದೀನಿ, ಇವತ್ತೇ ನಾನು ರೋಡ್ ಬಂದ್ ಮಾಡ್ತೀನಿ. ಆದ್ರೆ ನಾನು ಬಂದ್ ಮಾಡ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ನಡ್ಕೊಂಡು ಹೋಗಿ 2 ವೀಲರ್ ಹೋಗ್ಲಿ ಅಂತ ಬಿಟ್ಟದು. ಇನ್ನು 1 ತಿಂಗಳು ನಾವು ವೈಟ್ ಮಾಡ್ತೇವೆ ಅಷ್ಟೇ. ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಾನು ಆ ರೋಡ್ ಅನ್ನೇ ಬಂದ್ ಮಾಡಿರ್ತೇವೆ. ಯಾಕಂದ್ರೆ ಯಾರಾದ್ರೂ ಪಾಪದವ್ರು ಬಂದು ಬಿದ್ದು ಅಲ್ಲಿ ಸಾಯುದು ಬೇಡ ಅಂತ ಹೇಳಿ. ಯಾಕಂದ್ರೆ 10-50 ವರ್ಷ ಆಯ್ತಂತ ಈ ಬ್ರಿಡ್ಜಿಗೆ, ಇಷ್ಟರ ತನಕ ಅದಕ್ಕೆ ಒಂದು ಅನುದಾನ ತಂದು ಹಾಕ್ಲಿಲ್ಲ. ಯಾವ ಶಾಸಕರು ಕೂಡ ನಮ್ಮ ಎಲೆಕ್ಷನ್ ಬರುವಾಗ ಬರ್ತಾರೆ, ಬಂದು ಭರವಸೆ ಕೊಟ್ಟು ಹೋಗ್ತಾರೆ ಅಷ್ಟೇ. ನಮ್ಮ ಗ್ರಾಮ ಪಂಚಾಯತ್ ಇಂದ ಯಾವ ಕಾರಣಕ್ಕೂ ಅಷ್ಟು ಮೊತ್ತವನ್ನು ಭರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ನಾವು ಸಾಧಾರಣ ಒಂದು 50,000 ಅದಕ್ಕೆ ಹಾಕ್ತೇವೆ. 2-3 ಸಲ ನಮ್ಮ ಈಗ ಮೆಂಬರ್ ಅವರು ಮಾತಾಡಿದರು, ಅವರು ಖುದ್ದು ನಿಲ್ಲಿಸ್ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಗ್ರಾಮಸ್ಥರು ಯಾವ ರೀತಿಯೂ ಇಲ್ಲಿ ಅನಾಹುತ ಆಗ್ಬಾರ್ದು ಅಂತ. ಇನ್ನು ಮುಂದಾದ್ರೂ ಈ ಭಾಗಕ್ಕೆ ನಮ್ಮ ಜನಪ್ರತಿನಿಧಿ ಕಣ್ಬಿಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಅಷ್ಟು ನೋವಾಗ್ತಾ ಉಂಟು ನಮಗೆ. ಅಂದ್ರೆ ನಾವು ಪ್ರತಿ ಗ್ರಾಮ ಸಭೆಯಲ್ಲೂ ಇದೇ ಮಾತು ಬರ್ತಾ ಉಂಟು. ನಾವು ಪ್ರತಿ ವರ್ಷ ಸುಳ್ಳು ಮಾತಾಡ್ತಿದ್ದೇವೆ. ನನಗೆ ಬೇಸರ ಆಗ್ತದ್ದು, ನಾನು ಸುಳ್ಳು ಮಾತಾಡ್ತಾ ಇರುವುದು ಅಂತ ಹೇಳಿ. ಯಾಕೆಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಬರುವ ವರ್ಷ ಆಗ್ತದೆ, ನೆಕ್ಸ್ಟ್ ಬಂದಿದ್ದಾರೆ ಇಂಜಿನಿಯರ್ ಬಂದು ನೋಡಿದ್ದಾರೆ ಅಂತ ನಾವು ಭರವಸೆ ಕೊಡ್ತಾ ಇದ್ದೇವೆ.
ಅಂದ್ರೆ ಇದು ಪಂಚಾಯತ್ನ ಕಡೆಯಿಂದ ಇದನ್ನ ದುರಸ್ತಿ ಮಾಡೋದಕ್ಕೆ ಅಥವಾ ಇದಕ್ಕೊಂದು ಕಾಯಕಲ್ಪವನ್ನು ಒದಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇಲ್ಲಿ. ಸಾಧ್ಯನೇ ಇಲ್ಲ, ಖಂಡಿತವಾಗಿ ಸಾಧ್ಯವಿಲ್ಲ. ಪ್ರತಿ ವರ್ಷ ನಾವು ಒಂದು 50,000 ಅದಕ್ಕೆ ಹಾಕ್ತೇವೆ ತುರ್ತಾಗಿ. ಅಂದ್ರೆ ಸ್ವಲ್ಪ ಅಲ್ಲಿಂದ ಮಣ್ಣು ತೆಗೆದು ಕಲ್ಲು ಹಾಸಿ ಟೂ ವೀಲರ್ ಹೋಗುವಂದ್ರೆ ಸ್ವಲ್ಪ ಚಿಕ್ಕ ಗಾಡಿ ಹೋಗುವಾಗೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಗ್ರಾಮಸ್ಥರು ಇದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಈ ಸಲ ನಾನು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ದೀನಿ, 1-2 ತಿಂಗಳ ಮೊದಲು ಅದನ್ನು ಕ್ಲೋಸ್ ಮಾಡುವಂತ ಹೇಳಿ. ಯಾಕಂದ್ರೆ ಜನಪ್ರತಿ ಎಲ್ಲ ಗ್ರಾಮಸ್ಥರು ನೋಡುವ ಅಂತ ಹೇಳಿ. ಇನ್ನು 1 ತಿಂಗಳು ನಾವು ವೈಟ್ ಮಾಡ್ತೇವೆ. ಖಂಡಿತವಾಗಿ ನಾವು ಅದನ್ನು ಕ್ಲೋಸ್ ಮಾಡ್ತೇವೆ. ಯಾಕೆಂದ್ರೆ ಯಾರಾದ್ರೂ ಪಾಪದವರು ಬಂದು ಅಲ್ಲಿ ಬಿದ್ದು ಸಾಯ್ದಂತೂ ನಮ್ಮ ಕಣ್ಣೆದುರಿ ನೋಡುವ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ. ಈಗ ತಾನೇ ನಮ್ಮ ಆತ್ಮೀಯರ ಶಿವಪ್ರಕಾಶರು ತುಂಬಾ ಮಾತಾಡಿದ್ದಾರೆ. ಅವರಿಗೆ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೈತೆ ಸದ್ಯಕ್ಕೆ ನಾವು ಅದನ್ನು ಕ್ಲೋಸ್ ಮಾಡುವಂತ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಸೊ ನಿಮ್ಮ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಅವರು. ಅದು ಬಂದ್ ಮಾಡೋದು ಕ್ಲೋಸ್ ಸಮಯದಲ್ಲಿ ಜನ ಹೇಳುವುದೇನು ಅಂತ ಹೇಳಿದ್ರೆ, ದಯಮಾಡಿ ಬಂದ್ ಮಾಡಬೇಡಿ, ಬಂದ್ ಮಾಡಿ ನಾವೆಲ್ಲಿ ಹೋಗುದು ಅಂದ್ರೆ ಬಂದ್ ಮಾಡಿಬಿಡಿ. ಅಂದ್ರೆ ಸದ್ಯ ಯಥಾಸ್ಥಿತಿ ಇರ್ಲಿ, ಬೀಳುವ ಟೈಮಲ್ಲಿ ಬೀಳ್ತಾರೆ ಮತ್ತೆ ಬಿದ್ದೋಗ್ತದೆ, ಮತ್ತೆ ಅನಿವಾರ್ಯತೆಗಳು. ಈಗ ನಾವೇ ಪಂಚಾಯತ್ನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅದಕ್ಕೆ ಏನು ನಿರ್ವಹಣೆ ಮಾಡುವಂತ ವ್ಯವಸ್ಥೆಗಳಿದೆ, ಅದನ್ನು ಸ್ಥಳೀಯ ಅಧ್ಯಕ್ಷರಾಗಿರ್ಲಿ ಅಥವಾ ಸದಸ್ಯರಾಗಲಿ ಅವನಿಗೆ ಕೆಲಸ ಮಾಡ್ತಾರೆ. ಹೆಚ್ಚುವರಿ ಮಾಡಿ ಅವ್ರ ಹತ್ರ ಕೇಳೋದು, ಹೆಚ್ಚುವರಿ ಮಾಡುವಂತ ವ್ಯವಸ್ಥೆಗಳಿಲ್ಲ ಅಂತ ಹೇಳುದು. ಈಗ ಅದನ್ನು ಮಾಡ್ಬೇಕಂದ್ರೆ ನಾವು ಸ್ಥಳೀಯ ಶಾಸಕರೇ ಅದಕ್ಕೆ ಮುತುವರ್ಜಿ ಕೊಡ್ಬೇಕು ಹೊರತ್ಬಿಟ್ರೆ ಅದು ದೊಡ್ಡ ಅನುದಾನದ ಒಂದು ಹೌದು ಮಟ್ಟ ದೊಡ್ಡದಿದೆ ಅಂತ ಹೇಳಿ. ಸರ್, ನಮಗೆ ಒಂದು ಬೇಸರ ಏನಿದ್ರೆ ಅವತ್ತು ಬಂದ ಈಗ ತಾನು ನಮ್ಮ MLA ಭಾಗೀರಥಿ ಮುರಿಯಲ್ಲಿದ್ರು, ಇಷ್ಟ ತನಕ ತಿರುಗಿ ನೋಡ್ಲಿಲ್ಲ. ಅವತ್ತು ಬಂದು ಹೋಗಿದ್ದಾರೆ, ಇಷ್ಟ ತನಕ ಏನಾಗಿದೆ ಅಂತ ನಮ್ಮ ಹತ್ರ ಒಂದು ಮಾಹಿತಿ ಕೇಳಿಲ್ಲ. ಬಂದು ನೋಡುದು, ಅದಕ್ಕೊಂದು ಯಾವ್ದು ರೆಸ್ಪಾನ್ಸ್ ಕೊಡ್ಲಿ, ಅದು ನಮಗೆ ಬೇಸರ ಆಗ್ತಾ ಉಂಟು. ಯಾಕೆಂದ್ರೆ ಅವತ್ತು ಎಲೆಕ್ಷನ್ ಇರುವಾಗ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ. ಖಂಡಿತವಾಗಿ ನಾನು ವಿನ್ ಆದ ತಕ್ಷಣ ನಿಮ್ಮ ಭಾಗಕ್ಕೆ ನಾವು ಒಳ್ಳೆಯ ಆಶ್ವಾಸನೆ ಕೊಡ್ತಾನೆ ಅಂತ ಹೇಳಿದ್ದಾರೆ. ಅಂತ ಮಾತನ್ನು ಅವ್ರು ಉಳಿಸ್ಕೊಳ್ಳಿಲ್ಲ ಅಂತ ನನಗೆ ಒಂದು ಭಾರ ಬೇಸರ ಆಗ್ತಾ ಉಂಟು. ಶಾಸಕರ ಬಳಿಗೆ ನೀವು ಹೋಗಿದ್ದೀರಾ ಅಂತ? ಸರ್, ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ, ಗ್ರಾಮ ಪಂಚಾಯತಿಂದ ಮನವಿ ಕೊಟ್ಟು ನಮ್ಮ ಆತ್ಮೀಯರೆಲ್ಲರೂ ಹೋಗಿದ್ದಾರೆ. ನಮ್ಮ ಅಲ್ಲ, ಪರವಾಗಿ ಅವರು ಕೂಡ ಹೋಗಿದ್ದಾರೆ. ಈಗ ತಾವು ಕೂಡ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಜನರನ್ನು, ಹೋರಾಟ ಸಮಿತಿಯವರನ್ನು ಮತ್ತೆ ಸ್ವಲ್ಪ ಜನರನ್ನು ಕೂಡ ಸೇರಿಸಿಕೊಂಡು ಶಾಸಕರ ಬಳಿಗೆ ಹೋಗಿ ಏನಾದರೂ ಮನವಿ ಕೊಡುವ ಕೆಲಸವನ್ನು ಮಾಡಿದ್ದೀರಾ ಅಂತ? ಅಲ್ಲ ಸರ್, ಅದಕ್ಕೆ ಒಂದು ನಾವು ಹೋರಾಟ ಸಮಿತಿಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪಂಚಾಯತಿಂದ ಲೆಟರ್ ಎಲ್ಲ ಕೊಟ್ಟು ಅವ್ರಿಗೂ ಖುದ್ದಾಗಿ ಹೋಗಿ 2-3 ಸಲ ಹೋಗಿ ಕೊಟ್ಟು ಬಂದಿದ್ದಾರೆ. ಪಂಚಾಯತ್ ಅಲ್ಲಿ MLA ಬರುವಾಗ ಪಂಚಾಯತ್ ಅಲ್ಲಿ ನಾವು ಕೊಟ್ಟಿದ್ದೇವೆ, ಯಾರು ಅಧ್ಯಕ್ಷರವರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೇವೆ, MLA ಮಾತಾಡಿದ್ದೇವೆ. ಸೊಸೈಟಿ ಪ್ರೋಗ್ರಾಮ್ ಅಂದ್ರೆ ಆ ಟೈಮಲ್ಲಿ ಅವರಿಗೆ ಖುದ್ದು ಮಾತಾಡಿ ಅವಾಗ ಹೇಳಿದ್ದಿದೆ, ಭಯಪಡಬೇಡಿ ಮಾಡಿಕೊಡ್ತೇವೆ ನಾವು, ಬಹುಶಃ ಎಷ್ಟು ವರ್ಷ ಮಾಡಿಕೊಡ್ತೇವೆ ಅಂದ್ರೆ ಬಿದ್ದೋದಂತ್ರ ಅಂತ ಹೇಳಿ. ನಮಗೆ ಅದೇ ಬೇಕಾದ್ದು. ಓಕೆ, ಅಂದ್ರೆ ಇದು ತುರ್ತು ಸ್ಪಂದನೆ ಒಂದು ಅಗತ್ಯ ಇರುವಂತ ವಿಚಾರ. ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ರೆಸ್ಪಾನ್ಸ್ ಬೇಕು. ನಿಜ, ಸತ್ಯಕ್ಕಾದ್ರು ಅದನ್ನು ಹೇಳಿದಲ್ಲ, ಸಾಧಾರಣ 400-500 ಮನೆಗಳಿದೆ. ಅದು SC ST ಗಳು ಓಡಾಡ್ತಕ್ಕಂಥದ್ದು. ಹುಷಾರಿಲ್ಲದಷ್ಟು ಪ್ರಾಯದವರಿದ್ದಾರೆ ಆ ಭಾಗದಲ್ಲಿ. ಮೊನ್ನೆ ನನ್ನ ಗಮನಕ್ಕೆ ಇತ್ತೀಚೆಗೆ ಒಬ್ಬ ಕೃಷಿಕರು ಒಂದು ಸ್ಕೂಟಿಯಲ್ಲಿ ಅಂದ್ರೆ ಅವರು ಹೊರೆ ತಕ್ಕಂಥದ್ದು, ಒಂದು ಹೊರೆ ಬರ್ತಕ್ಕಂಥದ್ದು ಗೋಣಿ ಚೀಲದಲ್ಲಿ ಅಡಿಗೆ ತಗೊಂಡು ಹೋಗ್ತಿದ್ರು. ಬ್ರಿಡ್ಜ್ ಇಂದ ಸ್ವಲ್ಪ ಅನತಿ ದೂರದಲ್ಲಿ ಆ ವ್ಯಕ್ತಿಯನ್ನು ಇದ್ರೆ ಗೊಂಡ ರಸ್ತೆ ಅಲ್ಲದು, ಅದು ಓಡೋ ಟೈಮಲ್ಲಿ ಆಯ ತಪ್ಪಿ ಗೋಣಿ ಬಿತ್ತು. ಗೋಣಿ ಬೆಳಗ್ಗೆ ಅದನ್ನು ಸೇವ್ ಮಾಡೋದಕ್ಕೆ ಇವರು ಹಾಲಿದ್ರು, ಇವರು ಬಿದ್ರು. ಖುದ್ದು ನಾನೇ ಎಬ್ಬಿಸ್ಕೊಂಡಿದ್ದಾರೆ ಅವ್ರನ್ನ. ಮೊನ್ನೆ ಕಡಬದಲ್ಲಿ ಸಿಗೋ ಹೇಳಿದ್ರೆ ಆ ನೀರು ಬತ್ತು ರಕ್ಕ ಹತ್ರ ಬದುಕಿಯಾನ ಇದು ನನಗೆ ಕೈ ಪೊಡಿ ಅಂತ ಹೇಳಿದ್ರು. ಅಂದ್ರೆ ಸಂಪೂರ್ಣ ವಾಲಿದ್ದಾರೆ ಅವರು. ನನ್ನ ಬೇಗ ಬಿಟ್ಟು ನಾನು ಎಬ್ಬಿಸಿದೆ ನಾನು. ಅಂತ ಕೃಷಿಕರಿಗೆ ಕೂಡ ಅಂತ ತೊಂದರೆಗಳಾಗ್ತಾ ಇದೆಯಲ್ಲ ಅಂತ ನಾನು ಹೇಳಿ. ಅದು ನಾವು ವೈಯಕ್ತಿಕಲ್ಲ, ನೀವು ರಿಲೇ ಮಾಡಿದಿರಿ, ನೋಡಿದಾರ ರಸ್ತೆ ಏನಿದೆ. ಈಗ ನಾವು ಹೇಳೋದಕ್ಕಿಂತ ಮೂಲ ರೂಪರೇಷೆಯಲ್ಲಿ ಕಾಣ್ತಾ ಇದೆ ಏನಿದೆ ಅಂತೇಳಿ. ಹೌದು, ನಾವು ವಿಶೇಷ ಅದನ್ನು ಹೇಳೋದು, ಅದನ್ನ ನೋಡ್ಬೋದು ಅಂತ. ಧನ್ಯವಾದಗಳು ಸಲಾಂ ಅವರೇ, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ, ನಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಬಹುಶಃ ಈಗ ಸದ್ಯಕ್ಕೆ ಸ್ಥಳೀಯರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಇನ್ನೂ ಕೂಡ ಅದರಲ್ಲಿ ಒಂದು ವಾಹನಗಳ ಓಡಾಟಕ್ಕೆ ಅವಕಾಶ ಕೊಡಲಾಗಿದೆ. ಅಂದ್ರೆ ಈಗ ಅದೇ ಈ 300 ಮೀಟರ್ ಡಿಸ್ಟೆನ್ಸ್ ಪಾಪ ಅಂದ್ರೆ ಬ್ರಿಡ್ಜಿನ ಮೇಲ್ಭಾಗದಲ್ಲಿ ಒಂದು ಮನೆ ಇದೆ, ಬ್ರಿಡ್ಜಿನ ಮೇಲ್ಭಾಗದಲ್ಲಿ ಅವರಿಗೆ 300 ಮೀಟರ್ ಡಿಸ್ಟೆನ್ಸ್ ಇರ್ತದೆ. ಬ್ರಿಡ್ಜ್ ಅನ್ನು ನಾವು ಕ್ಲೋಸ್ ಮಾಡಿದ್ರೆ ಈ ಪರ್ಸನ್ಗಳು ಕೂಡ ಏನಂತ ಹೇಳಿದ್ರೆ ಇದೇ 9 ಕಿಲೋಮೀಟರ್ ಸುತ್ತುವರ್ಕೊಂಡು ಬರಬೇಕು. ಈಗ ಅಲ್ಲಿ ಸ್ಥಳೀಯ ಮಕ್ಕಳು ಶಾಲೆ ಹೋಗ್ತಿದ್ದಾರೆ, ಒಂದಷ್ಟು ಸಣ್ಣ ಮಕ್ಕಳು ಶಾಲೆ ಹೋಗ್ತಿದ್ದಾರೆ. ಅದು ಬ್ರಿಡ್ಜಲ್ಲಿ ಹೋಗತಕ್ಕಂಥದ್ದು. ವಾಹನಗಳು ಬಂದ್ರೆ ಅಲ್ಲಿ ಬರೋಕೆ ಇಲ್ಲಿ ನಿಲ್ಬೇಕು, ಈ ಕಡೆ ಅಲ್ಲಿ ಬಂದ್ರೆ ಆ ಬದಿ ನಿಲ್ಬೇಕು ಮಕ್ಕಳು ಪಾಪ. ಅಂದ್ರೆ ಅಲ್ಲಿ ಸೈಡಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ. ವಾಹನಕ್ಕೆ ಏನ್ ಬೇಕು ಅಷ್ಟೇ ಜಾಗ ಇರತಕ್ಕಂಥದ್ದು. ಪಾದಚಾರಿ ನಡೀಲಿಕ್ಕೆ ವ್ಯವಸ್ಥೆಗಳಿಲ್ಲ ಅಂತ ನಾನು ಮೊನ್ನೆ ಸರಿ ಹೇಳಿದ್ದೇನೆ. ಅಂದ್ರೆ ಸಣ್ಣ ಭಾಗ ಕೈ ಹಿಡಿದು ನಿಲ್ಲಿಕ್ಕೆ ಒಂದು ವಾಲಿ ನಿಲ್ಲಿಕ್ಕೆ ಒಂದು ವ್ಯವಸ್ಥೆ ಇತ್ತು, ಅದು ಕೂಡ ಬಿದ್ದೋಗಿದೆ, ತಡೆಗೋಡೆಗಳಿಲ್ಲ ಅಂತೇಳಿ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಸರ್ವೋತ್ತಮ ಗೌಡ ಅವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ಹಲೋ ಸರ್ ಹೇಳಿ. ನೆಲ್ಯಾಡಿ ಬೈಲು ಸೇತುವೆ ಬಗ್ಗೆ ನಾವು ಇಲ್ಲಿ ಮಾತುಕತೆ ನಡೆಸ್ತಾ ಇದ್ದೇವೆ. ಹೋರಾಟ ಸಮಿತಿಯ 2 ಸದಸ್ಯರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇದ್ದಾರೆ. ತಮ್ಮ ಅಭಿಪ್ರಾಯ ಒಂದು ಹೇಳಿ ಸರ್. ನೋಡಿ, ಈಗಾಗಲೇ ಆ ಸೇತುವೆ ಆಗಿ ಸುಮಾರು ಒಂದು 30-35 ವರ್ಷ ಹಿಂದೆ ಬಹುಶಃ
ವಿನಯ್ ಕುಮಾರ್ ಸೊರಕೆ MLA ಇದ್ದಾಗ ಆದಂತ ಸೇತುವೆ. ಆದ್ರೆ ಬಹುಶಃ ಆ ಭಾಗದಲ್ಲಿ ಸುಮಾರು 200ರವರೆಗೆ ಮನೆಗಳಿದ್ದಾವೆ. ಈಗಾಗಲೇ ಅಲ್ಲಿಯ ಮಕ್ಕಳು ಮತ್ತೆ ಕೃಷಿಕರು ಮತ್ತೆ ಬೇರೆ ಬೇರೆ ಇದರಲ್ಲಿ ಆ ಸೇತುವೆಯ ಮುಖಾಂತರ ಸುಮಾರು 200 ಮನೆಯ ಜನರು ಮಕ್ಕಳು ಎಲ್ಲ ಓಡಾಡ್ತಾರೆ, ಶಾಲೆಗೆಲ್ಲ ಹೋಗ್ತಾ ಇದ್ದಾರೆ. ಈಗ ಆ ಸೇತುವೆ ಕಂಪ್ಲೀಟ್ ಶಿಥಿಲಾವಸ್ಥೆಯಲ್ಲಿ ಇದೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಸಂದರ್ಭದಲ್ಲಿ ಕೂಡ ಅದಕ್ಕೆ ಬಹಳಷ್ಟು ಸಾರಿ ಮನವಿಯನ್ನು ಕೊಟ್ಟು, ಯಾಕಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಯ ನಮ್ಮ ಅಲ್ಲಿಂದ ಅಷ್ಟು ಹಣವನ್ನು ಒಂದೇ ಕಡೆ ಕೇಂದ್ರೀಕರಿಸಲ ಆಗುವಂತ ವ್ಯವಸ್ಥೆಯನ್ನ ಇದು ಹಣದ ಸಮಸ್ಯೆಗಳಿದೆ. ಆದ್ರೆ ನಾವು ಅದನ್ನು ಬೇರೆ ಬೇರೆ ಕಡೆಯಿಂದ ಇವತ್ತು MLA ಇರ್ಬೋದು ಅಥವಾ MP ಇರ್ಬೋದು ಅಥವಾ ಸಚಿವರಿಗೆ ಕೂಡ ಈಗಿನ ಸಂದರ್ಭ ಈಗಿನ ಸರ್ಕಾರದಲ್ಲಿ ಕೂಡ ಈಗಾಗಲೇ ನಾವು ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಾದ ಜಾರಕಿಹೊಳಿ ಕೂಡ ಮನವಿಯನ್ನು ಕೊಟ್ಟು ಅದರ ಪೂರ್ಣ ಚಿತ್ರಣವನ್ನು ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಅವರು ಈಗಾಗಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಅದು ಬಹುಶಃ ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ ಬಾಕಿ ಆಗಿದೆ ಏನಂತ ಗೊತ್ತಿಲ್ಲ. ಯಾಕಂತಂದ್ರೆ ಅದು ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಬರದ ಕಾರಣ ಏನಾದ್ರು ಪೆಂಡಿಂಗ್ ಆಗಿದೆ ಗೊತ್ತಿಲ್ಲ. ಆದ್ರೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಮತ್ತೊಂದು ಸತಿ ಹೋಗಿ PRD ಇಲಾಖೆಯಿಂದ ಏನಾದ್ರೂ ಅದಕ್ಕೆ ಒಂದು ಮಂಜೂರು ಮಾಡುವಲ್ಲಿ ನಾವು ನಮ್ಮ ಸರ್ಕಾರದ ಮುಖಾಂತರ ಅದಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ. ಅದು ಖಂಡಿತವಾಗಿಯೂ ಆಗ್ಬೇಕಾದಂತ. ಯಾಕಂತ ಹೇಳಿದ್ರೆ ಈ ಪೇಟೆಗೆ ಬರ್ಲಿಕ್ಕೆ ಬಹಳಷ್ಟು ಹತ್ತಿರದ ಒಂದು ವ್ಯವಸ್ಥೆ. ಅದು ಒಂದು ವೇಳೆ ಆ ಸಂಕ ಮುರಿದೋದ್ರೆ ಬಹುಶಃ 5-6-7-8 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು. ಅದು ಆವಾಗ ಎಲ್ರಿಗೂ ಕೂಡ ತೊಂದರೆ ಆಗ್ತದೆ, ಶಾಲಾ ಮಕ್ಕಳಿಗೆ ಕೂಡ ತೊಂದರೆ ಆಗ್ತದೆ. ತೊಂದರೆಗಿಂತ ಜಾಸ್ತಿ ಅಂದ್ರೆ ಸಾಮಾನ್ಯವಾಗಿ ಸೇತುವೆ ಬೇಕು, ರಸ್ತೆ ಬೇಕು ಅನ್ನುವಂಥದ್ದು ಎಲ್ಲಾ ಭಾಗಗಳ ಬೇಡಿಕೆ ಆಗಿರುತ್ತೆ. ಆದ್ರೆ ಈ ಸೇತುವೆಗೆ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಅದರ ಗಂಭೀರತೆ ಅರಿವಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಶಿಥಿಲ ಆಗಿದೆ ಸಂಪೂರ್ಣವಾಗಿ ಅನ್ನುವಂಥದ್ದು. ಅನೇಕ ಕಡೆಗಳಲ್ಲಿ ಸೇತುವೆ ಕಿರಿದಾಗಿದ್ರು ಕೂಡ ಒಂದಷ್ಟು ಗಟ್ಟಿಮುಟ್ಟಾಗಿರುತ್ತೆ, ವಾಹನಗಳ ಓಡಾಟಕ್ಕೆ ಒಂದು ಯಾವುದೇ ರೀತಿಯ ಆತಂಕ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬಹುದು. ಆದ್ರೆ ಇಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ತಳಭಾಗದಿಂದ ಕಾಂಕ್ರೀಟ್ ನ ತುಂಡುಗಳು ಬೀಳ್ತಾ ಇದೆ. ವಾಹನ ಅಂದ್ರೆ ದೊಡ್ಡ ವಾಹನ ಒಂದಷ್ಟು ಲೋಡನ್ನ ಹೊಂದಿರುವಂತಹ ವಾಹನ ಓಡಾಟ ಮಾಡಿದಂತಹ ಸಂದರ್ಭದಲ್ಲಿ ಅದು ಅಲುಗಾಡಿದಂತಹ ಅನುಭವಗಳು ಕೂಡ ಈ ಒಂದು ಸೇತುವೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೊಂದಷ್ಟು ತುರ್ತು ಸ್ಪಂದನೆ ಬೇಕು ಅನ್ನುವಂಥದ್ದು ಈ ಭಾಗದ ಜನತೆ ಹೇಳ್ತಾ ಇರುವಂತಹ ವಿಚಾರಗಳು. ಖಂಡಿತವಾಗಿ ಈಗಾಗಲೇ ನೋಡಿ, ಈಗ ಕಡಬ ತಾಲೂಕಿನಲ್ಲಿ ನೆಲ್ಲಿಯಾಡಿ ಪೇಟೆ ಅಂತ ಹೇಳಿದ್ರೆ ಅದೊಂದು ಎರಡನೇ ದೊಡ್ಡ ಪೇಟೆ. ಅದಲ್ಲದೆ ನೆಲ್ಲಿಯಾಡಿ ಪೇಟೆ ಹತ್ತಿರದಲ್ಲಿರುವಂತ ಈ ಒಂದು ಸೇತುವೆ, ಇದಕ್ಕೆ ಖಂಡಿತವಾಗಿ ಕೂಡ ಕಾರ್ಯಕಲ್ಪ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಅದು ಬಿದ್ದು ಹೋಗಿ ಬೇರೆ ಬೇರೆ ಅನಾಹುತ ಆಗುವುದಕ್ಕಿಂತ ಮೊದಲಾಗಿ ನಾವು ಕೂಡ ಖಂಡಿತವಾಗಿ ಅದಕ್ಕೆ ಬೇಕಾದಂತ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟಂತ ಇಲಾಖೆಗೆ ನಾವು ಖಂಡಿತ ಕೂಡ ಮತ್ತೊಂದ್ಸತಿ ಮನವಿಯನ್ನು ಮಾಡ್ತೇವೆ. ಓಕೆ, ಬಹುಶಃ ಎಲ್ಲರ ಒಂದು ಪ್ರಯತ್ನದಿಂದ ಈ ಭಾಗಕ್ಕೊಂದು ಸುಸಜ್ಜಿತವಾದ ಸೇತುವೆ ಮತ್ತೆ ಒಂದು ರಸ್ತೆ ನಿರ್ಮಾಣ ಆಗಲಿ ಅನ್ನುವಂಥದ್ದು ನಮ್ಮ ಆಶೆ ಕೂಡ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಸರ್ವೋತ್ತಮ ಗೌಡ ಅವರು ಹೇಳಿರುವಂತಹ ವಿಚಾರಗಳು. ಬಹುಶಃ ಪ್ರಯತ್ನಗಳನ್ನ ಮಾಡ್ತೇವೆ, ಬಹುಶಃ ಎಲ್ಲರ ಒಂದು ಪ್ರಯತ್ನಗಳು ಸೇರಿದಾಗ ಅದು ಈಡೇರಬಹುದು ಅನ್ನುವಂಥದ್ದು ಭರವಸೆ, ವಿಶ್ವಾಸ ನಮ್ಮ ಹತ್ರ ಇದೆ. ನಾವು ಕೂಡ ಅದನ್ನ ಹೇಳುದು. ಈಗ ಆ ಭಾಗದ ಜನರ ಮೂಲ ಸೌಲಭ್ಯಗಳು ಏನಿದೆ ಅದನ್ನು ಮನದಲ್ಲಿ ಇಟ್ಟುಕೊಂಡಾದ್ರೂ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಲಿದ್ದ ನಾನು ಹೇಳುದು. ಜನರಿಗೆ ಕಷ್ಟ ಆಗಿ ಸಾಮಾನ್ಯ ಹೇಳುದಲ್ಲ, ಜನ ಆ ಭಾಗದ ನಿಜ ಹೋದ್ರು ಆ ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಆ ಅಲ್ಲಿಯ ಜನರು ಪರದಾಡ್ತಕ್ಕಂಥ ಕಷ್ಟ ಏನಂತ ಹೇಳಿ. ಮಳೆ ಬರುವಾಗ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಳ್ತದೆ. ಅದು ಬಹುಶಃ ಆ ಸಂದರ್ಭದಲ್ಲಿ ಹೊಳೆ ಯಾವುದು ಸೇತುವೆ ಗೊತ್ತಾಗೋದಿಲ್ಲ. ಹೌದು, ಅದೇ ಬೇಜಾರದ. ಯಾಕಂದ್ರೆ ನೋಡಿ, ಆ ರಸ್ತೆ ಅಂದ್ರೆ ಸೇತುವೆಯಲ್ಲಿ ಸೈಡಿಗೆ ಏನಾದ್ರು ಅಡ್ಡ ಬೇಲಿಗೆಲ್ಲ ಆ ಭಾಗದ ಇಷ್ಟು ಕವರೇಜ್ ಅಂತ ಇರ್ಬೋದು. ಈಗ ಅದು ಇಲ್ಲ. ಹೊಳೆ ಯಾವುದು ಸೇತುವೆ ಅದು ಗೊತ್ತಾಗುದಿಲ್ಲ. ಅಂದ್ರೆ ಈಗ ಹೊಳೆಯ ನೀರು ಸೇತುವೆಯನ್ನು ದಾಟಿ ಬರ್ತದೆ. ಹೌದು, ಬಂದದ್ದು ಉಂಟು, ಬಂದದೇ ಇದೆ. ಮಳೆಗಾಲ ಜೋರು ಮಳೆ ಅದು ಬರ್ತದೆ. ಈಗ ಬೇಡ, ಸಣ್ಣ ಮಳೆ ಬರುವಾಗ ನಿಮ್ಮ ತಳಭಾಗ ತಾಗತಕ್ಕಂಥ ಸ್ಟೇಜ್ ಅಲ್ಲಿ ಮಳೆ ಬರ್ತದೆ. ತೋಟ ಆ ಭಾಗದ ತೋಟಗಳೆಲ್ಲ ಕವರ್ ಹಾಕೊಂಡು ಹೋಗ್ತದೆ. ಸೇತುವೆಯ ಮೇಲೆ ನೀರು ಹರಿದು ಹೌದು. ಓಕೆ, ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಸೇತುವೆ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಹೌದು ಅದು ವ್ಯವಸ್ಥೆಗಳಾಗಬೇಕು. ಸೇತುವೆ ಕೂಡ ಈಗ ಅದಕ್ಕೆ ಒಂದು ನಮ್ಮ PRD ಇಂಜಿನಿಯರ್ ಇಂದ ಎಸ್ಟಿಮೇಟ್ ತಯಾರಿಸಿಕೊಂಡು ಖುದ್ದು ನಾನೇ ತಯಾರಿಸಿಕೊಂಡು ಕೊಟ್ಟಿದ್ದೇನೆ ಅದನ್ನೇ. ಆವಾಗ ಅದ್ರಲ್ಲಿ ಅಂತ ಹೇಳಿ ಅದನ್ನ ಹೈಟ್ ಮಾಡಿಕೊಂಡು ಈಗ ಏನು 8 ಮೀಟರ್, ಸರಿ 8 ಅಲ್ಲ 6 ಮೀಟರ್ ಏನೋ 5 ಮೀಟರ್ ಏನೋ ಡಿಸ್ಟೆನ್ಸ್ ಏನೋ ಹೈಟ್ ಕೊಟ್ಟಿದ್ದಾರೆ. 2 ಗಾಡಿ ಹೋಗತಕ್ಕಂಥ ವ್ಯವಸ್ಥೆಗೆ ಅಷ್ಟು ಅಗಲ ಮಾಡಿ ಕೊಡಬೇಕು ಅನ್ನೋಂಥದ್ದು ಎಸ್ಟಿಮೇಟ್ ಮಾಡಿಗೆ 80 ಲಕ್ಷಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಅದು ಜಾರಕಿಹೊಳಿ ಅವರ ಕೈ ತಲುಪಿದೆ ಅಂತ ಕಾಣ್ತದೆ. ಮಾನ್ಯ ಶಾಸಕರ ಕೈಯಲ್ಲಿ ಕೂಡ ನಾವು ಏನು ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದೇವೆ. ಆವಾಗ ಅವರು ಹೇಳಿದ್ದಾರೆ, ನಾವು ಅದನ್ನು ಹೋಗಿ ಮಾತಾಡ್ತೇವೆ. ಈಗ ನಾನು ಹೇಳುದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಶಾಸಕರು ಇದಕ್ಕೆ ವಿಶೇಷವಾಗಿ ಒಂದು ಉತ್ತರಿ ತಗೊಂಡ್ರೆ, ಈಗ ನಮ್ಮಲ್ಲಿ ಸ್ಥಳೀಯ ಪಂಚಾಯತ್ಗಳಲ್ಲಿ ಆಗುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೇಳುದು, ಅವರು ಸ್ಪೆಷಲ್ ಆಗಿರ್ತಕ್ಕ ಮನವಿಯನ್ನು ಅಥವಾ ಮುತುವರ್ಜಿಯಲ್ಲಿ ತಗೊಂಡ್ರೆ ಅದು ಆಗುತ್ತೆ ಅನ್ನುವಂಥದ್ದು ಭರವಸೆ ಇದೆ ನನ್ನ ಕೈಯಲ್ಲಿ. ಈಗ ಅವ್ರಿಗೆ ಆಗೋದಲ್ಲ. ಒಂದು ವಿಶೇಷ ಏನಂತ 2 ಸರಿ ಮಾತಾಡಬೇಕಾಗುವುದು ನಮ್ಮ ಏರಿಯಾ ಅಂತೇಳಿ.
ನಮ್ಮ ಊರಿನ ನಮ್ಮ ಜನರಿಗೆ ನಮ್ಮ ಜನರಿಗೆ ನಮ್ಮವರಿಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮೊನ್ನೆ ಮಾಧ್ಯಮದ ಮುಖಾಂತರ ಈಗ ಸತೀಶ್ ಜಾರಕಿಹೊಳಿಗೆ ಮೊನ್ನೆ ಕಳೆದ ವಾರ ಅಲ್ಲಿ ಹೋಗಿದ್ದಾರೆ ನಮ್ಮ ಮಂಡಳದ ಮಾಜಿ ಅಧ್ಯಕ್ಷರು ಹರೀಶ್ ಗಂಜಿವಲ್ಲಿ. ನಾನು ಮೊನ್ನೆ ಸುಳ್ಯಕ್ಕೆ ಹೋಗಿ ಮಾತಾಡಿದ್ದೆ ಅವ್ರ ಹತ್ರ. ಸ್ವಲ್ಪ ಕಾಯಿರಿ ಅಂತ ನನ್ನ ಹೇಳಿದ್ರು. ಮೊನ್ನೆ ಈಗ ಸಚಿವರ ಹತ್ರ ಹೋಗಿದ್ದಾರೆ, ಇವರು ಮೇಡಮ್ ಹೋಗಿದ್ದಾರೆ, ಹೋಗಿದ್ದಾರೆ ಅದನ್ನು ಈ ಮಾಧ್ಯಮದಲ್ಲಿ ಉಂಟು, ಪೇಪರ್ ಅಲ್ಲಿ ಬಂದಿದೆ. ಅದು ನಾವು ಕಾಯುವುದು ಇಷ್ಟು ಅದು ಅಲ್ಲ. ಈಗ ನಾವೇನಂತ ಹೇಳಿದ್ರೆ ನೋಡಿ, ಸದ್ಯ ಒಂದು ವರ್ಷದಲ್ಲಿ ಇಲ್ಲಿ ಬರ್ಬೇಕಾದ್ರೆ ನೀವು ಲೆಕ್ಕ ಹಾಕಿ, ಇಲ್ಲಿ ನಾವು ಬರ್ಬೇಕಾದ್ರೆ ನಾವು ಎಷ್ಟು ಬೇಸರದಿಂದ ಬಂದಿದ್ದೇವೆ ಅಂತ. ಅಲ್ಲ, ಈಗ ವಾಸ್ತವವಾಗಿ ಹೇಳುದು, ನಾವೀಗ ಇಲ್ಲಿ ಬರ್ಬೇಕಂದ್ರೆ ಕೂಡ ನಾವು ಆ ಸಂಕಟ ಮೇಲೆ ಬರ್ಲಿಕ್ಕೆ ಆಗಿಲ್ಲ, ಬರ್ಲಿಲ್ಲ ಅಂತ ಬಡ ಬಂದ್ಕೊಂಡು ನಾವು ಬಂದು ನಾಲ್ಕು ಸುತ್ತಾಕೊಂಡು ಬಂದದ್ದು. ಈ ಬ್ರಿಡ್ಜ್ ನಾವು ಬರ್ಲಿಲ್ಲ ಅಂದ್ರೆ ಬರೋ ಮತ್ತೆ ಲೇಟ್ ಆಗ್ತದೆ. ನಾವು ಅಲ್ಲಿಂದ ಕುದ್ಮಾರಾಗಿ ಈಗ ಅಲ್ಲಿಂದ ಆಗಿ ಬಂತು. ಈಗ ಅರ್ಥ ಆಯ್ತು. ನಾವು ಎಲ್ಲಿ ನೋಡಿ ವಿಶೇಷ ಏನಂತ ಹೇಳಿದ್ರೆ, ನಾವು ಮೇಲ್ಗಡೆ ಇಳಿಸಿದ ನಂತರ ಕೆಳಭಾಗದ ಒಂದು ಗಾಡಿ ಬಂದ್ರೆ ನಮಗೆ ಹಿಂದಕ್ಕೂ ಬರ್ಲಿಕ್ಕಲ್ಲ ಮುಂದಕ್ಕೂ ಬಿಡ್ಲಿಕ್ಕಲ್ಲ. ಇಂಥ ದುಸ್ಥಿತಿ ಅಂತ ಹೇಳೋದು. ಈಗ ವ್ಯವಸ್ಥೆ ಅಂತ ಹೇಳುದಲ್ಲ, ದುಸ್ಥಿತಿಯಲ್ಲಿ ಇದ್ದೇವೆ ನಾವು ಅಂತೇಳಿ. ಈಗ ನಾನು ಹೇಳುದು ಅಂತ ಹೇಳಿ, ಮಾನ್ಯ ಶಾಸಕರಿಗೆ ಕೂಡ ಅದ್ರ ಬಗ್ಗೆ ನೇರವಾಗಿ ಗೊತ್ತಿದೆ. ಈಗ ಆ ಕ್ಷೇತ್ರದ ಆ ಜಾಗ ಸಮಸ್ಯೆಗಳೇನಂತೇಳಿ ಖುದ್ದಾಗಿ ಅವ್ರು ನೋಡಿದ್ದಾರೆ. ಯಾಕಂದ್ರೆ ಅವರೊಂದು ಟೈಮಲ್ಲಿ ಮೇಲ್ಗಡೆ ಮೇಲೆ ಗಾಡಿ ಬರೋದಂತೇಳಿ ಕೆಳಭಾಗ ನಿಲ್ಸ್ಕೊಂಡು ನಡ್ಕೊಂಡು ಬಂದಿದ್ದಾರೆ ಮೇಲ್ಗಡೆಗೆ, ಅದೇ ಬ್ರಿಡ್ಜ್ ಮೇಲೆ, ನೆನಪಿರ್ಬೋದು ಬಹುಶಃ. ಮಾತಾಡೋಣ. ಈಗ ಶಾಸಕರೇ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರ ಜೊತೆಗೆ ತಮ್ಮ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಬಹುದು ಅನ್ನೋದನ್ನ ಹೇಳ್ತಾ. ಮೇಡಮ್ ನಮಸ್ತೆ. ನಮಸ್ತೆ. ಬಹುಶಃ ತಮ್ಮ ಗಮನದಲ್ಲಿ ಇರಬಹುದು, ನೆಲ್ಯಾಡಿಪೇಟೆಯಿಂದ ಸರಿಸುಮಾರು 200-300 ಮೀಟರ್ ದೂರದಲ್ಲಿರುವಂತಹ ನೆಲ್ಯಾಡಿ ಬೈಲು ಎನ್ನುವಂತಹ ಜಾಗದಲ್ಲಿರುವಂತಹ ಒಂದು ಸೇತುವೆಯ ಸಮಸ್ಯೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಬಹುಶಃ ತಾವು ಕೂಡ ಈ ಹಿಂದೆ ಅಲ್ಲಿಗೊಮ್ಮೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಪರಿಸ್ಥಿತಿಯ ಒಂದು ಚಿತ್ರಣ ತಮಗೆ ಇದೆ ಅನ್ನುವಂತಹ ಒಂದು ವಿಚಾರಗಳನ್ನ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಹಾಗೇನೆ ಕಾರ್ಯದರ್ಶಿಗಳು ಜೊತೆಗೆ ಹಂಚಿಕೊಂಡಿರುವಂತದ್ದು. ಏನ್ ಹೇಳ್ತೀರಿ ಮೇಡಮ್? ಜೊತೆಗೆ ಕಾರ್ಯದರ್ಶಿಗಳು ಮತ್ತೆ ಉಪಾಧ್ಯಕ್ಷರು ಕೂಡ ತಮ್ಮ ಜೊತೆಗೆ ಮಾತನಾಡ್ತಾರೆ, ತಮ್ಮ ವಿಚಾರಗಳನ್ನ ಕೇಳಿಸಿಕೊಳ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಗಮನ ಹರಿಸಿದ್ದೇನೆ ಪತ್ರಿಕೆಗೆ. ಮತ್ತೆ ಸರ್ಕಾರದಲ್ಲಿ ಈಗ ಅನುದಾನದ ಕೊರತೆ ಇದ್ದ ಕಾರಣ ಮನವಿಯನ್ನು ಕೊಟ್ಟಿದ್ದೇನೆ ಎಲ್ಲ ಮಂತ್ರಿಗಳು. ಯಾರು ಅದು ನಮ್ಮ ಸಣ್ಣ ನೀರಾವರಿ ಮತ್ತೆ ಬೃಹತ್ ನೀರಾವರಿ ಸಚಿವರಿಗೆ ಎಲ್ಲರಿಗೂ ಕೊಟ್ಟಿದ್ದೇನೆ. ಅನುದಾನ ಬರುವಾಗ ಕೊಡ್ತೇನೆ ಅಂತ ಹೇಳಿದರೆ ಮೊನ್ನೆ ಕೂಡ ಕೊಟ್ಟಿದ್ದೇನೆ. ಆಗ ಈ ಸಲದ ಇದರಲ್ಲಿ ಗ್ರಾಂಟ್ ಅಲ್ಲಿ ಅದನ್ನು ಸೇರಿಸಿ ಕೂಡ ಕೊಟ್ಟಿದ್ದೇನೆ, ಸಪರೇಟ್ ಒಂದು. ಈ ಇದರಲ್ಲಿ ಈಗ ಮೊನ್ನೆ ಅನುದಾನ ಕೊಡ್ತೇನೆ ಅಂತ ಹೇಳಿದ್ರು. ಅದರಲ್ಲಿ ಇಮಿಡಿಯೇಟ್ ಆ ದುಡ್ಡು ಬಂದ ತಕ್ಷಣ ಫಸ್ಟಿಗೆ ಆ ಕೆಲಸವನ್ನೇ ಮಾಡುದಂತೇಳಿ ತೀರ್ಮಾನ ಮಾಡಿ ಅದನ್ನ ಲೆಟರ್ ಕೊಟ್ಟಾಗಿದೆ. ಆದಷ್ಟು ಬೇಗ ಮಾಡುವ ಪ್ರಯತ್ನದಲ್ಲಿ ಮಾಡಿದೆ. ನಾನು ಕೂಡ ಅದರ ಬಗ್ಗೆ ಜಾಸ್ತಿ ಕಾಳಜಿಯಲ್ಲಿ ಇದ್ದೇನೆ. ಈಗ ಹೇಗೆ ಮೇಡಮ್, ಅಂದ್ರೆ ಈಗ ಅದಕ್ಕೆ ಒಂದು ಯೋಜನಾ ವೆಚ್ಚ ಅಥವಾ ಯೋಜನಾ ವರದಿ ಇತ್ಯಾದಿಗಳೆಲ್ಲವೂ ಕೂಡ ತಯಾರಾಗಿದೆ. ಇಂಜಿನಿಯರ್ಸ್ ಗಳಲ್ಲಿ ಹೇಳಿದ್ದೇನೆ, ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡುವಂತ ಇದ್ರಲ್ಲಿ ಇದ್ದೇನೆ. ಪ್ರಕ್ರಿಯೆ ಈ ಸಲಕ್ಕೆ ಅದು ಸ್ಟಾರ್ಟಿಂಗ್ ಆಗುವ ಇದರಲ್ಲಿ ಇದೆ. ಪ್ರಾರಂಭ ಈ ಹೊತ್ತಿಗೆ ಆಗ್ತದೆ. ಈ ವರ್ಷದಲ್ಲಿ ಆಗ್ಬೋದು. ಹೌದೌದು, ಈ ವರ್ಷದಲ್ಲಿ ಕಾಮಗಾರಿ ಆರಂಭ ಆಗ್ತದೆ ಅಂತೇಳಿ. ಆರಂಭ ಆಗ್ತದೆ. ಮಳೆ ಬೇಗ ಬಾರದಿದ್ರೆ ಪೂರ್ಣಗೊಳ್ಬೋದು. ಮಳೆಯಲ್ಲಿ ಆದ್ರೂ ಬೇಗ ಬಂದ್ರೆ ನೀರು ಅದರ ಕಡಿಮೆ ಪಿಲ್ಲರ್ ಎಲ್ಲ ಹಾಕಿ ಆಗುವಾಗ ಗ್ರ್ಯಾಂಟ್ ಕೂಡ ಬರಬೇಕು ಒಮ್ಮೆ ಬಂದು. ಈಗ ಕಾಂಟ್ರಾಕ್ಟ್ಗಳಿಗೆ ಕೂಡ ಹಿಂದೆ ಕೆಲಸ ಮಾಡಿ ಪೇಮೆಂಟ್ ಬಾರದ ಕಾರಣ ಯಾರು ಫಸ್ಟಿಗೆ ಕೆಲಸ ಮಾಡ್ಲಿಕ್ಕೆ ಯಾರು ಮುಂದೆ ಬರುವ ಕಾಂಟ್ರಾಕ್ಟ್ಸ್ ಇಲ್ಲ. ಯಾಕಂದ್ರೆ ಅವರಿಗೆ ಕೂಡ ಅವರು ಸೋತು ಹೋಗಿದ್ದಾರೆ ಕೆಲವೊಂದು ಕಾಂಟ್ರಾಕ್ಟ್ಗಳು ಕೆಲಸ ಮಾಡಿ. ಆದ ಕಾರಣ ಈಗ ನಾವು ಹೇಳಿದ್ರು ಅವರು ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ನಂಬಿಕೆ ಬರುದಿಲ್ಲ ಅವರಿಗೆ. ಸರ್ಕಾರದ ಬರ್ತದಾ ಇಲ್ವೋ ಎನ್ನುವ ಇದ್ರಲ್ಲಿ ಇದ್ದಾರೆ. ಇಲ್ಲದ್ರೆ ಈಗ ಒಂದು ವರ್ಷದಲ್ಲಿ ಮುಗಿಸ್ಬೇಕು ಅಂತಿದ್ದೆ. ಯಾರಾದ್ರು ಫಸ್ಟಿಗೆ ಒಮ್ಮೆ ಅಮೌಂಟ್ ಹಾಕಿ ಮಾಡುವವರಲ್ಲಿ ಎಲ್ಲ ಹೇಳಿದೆ ರಿಕ್ವೆಸ್ಟ್. ಆದ್ರೆ ಯಾರು ಅದಕ್ಕೆ ಮುಂದೆ ಬರ್ಲಿಲ್ಲ. ಈ ಸಲಕ್ಕೆ ಒಬ್ಬರನ್ನು ನೇಮಿಸಿದ್ದೇವೆ, ನೋಡುವ. ಮೇಡಮ್ ನಾವೇನಂತ ಹೇಳುದು ಅಂತ ಹೇಳಿದ್ರೆ, ಆ ಭಾಗದಲ್ಲಿ ತುಂಬಾ ಸೇತುವೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ನೋಡಿರ್ಬೋದು ಬಹುಶಃ ನೀವು. ಅಂದ್ರೆ ಏನಂತ ಹೇಳಿದ್ರೆ, ಇವತ್ತು ನಾಳೆನ ಬೀಳುವಂತಂದ್ರೆ ಸಣ್ಣ ಕಾರುಗಳ ಮೇಲೆ ಓಡಾಡೋ ಕೂಡ ಅಡಿ ಭಾಗ ಒಂದಷ್ಟು ಪೀಸ್ಗಳು ಕೆಳ ಬೀಳ್ತಾ ಇದೆ. ಇವತ್ತು ನೋಡಿ, ಅದೊಂದು ಪೇಟೆಯಿಂದ ಬರೀ ಒಂದು 300 ಮೀಟರ್ ಡಿಸ್ಟೆನ್ಸ್ ಇರ್ತಾರೆ ಮೇಡಮ್, ನೋಡಿರ್ಬೋದು ಬಹುಶಃ, ನೋಡಿದ್ದೀರ ಅದನ್ನ. ಅಂದ್ರೆ ಇವತ್ತೇನಂದ್ರೆ ಆ ಸಂಘದಲ್ಲಿ ಸಣ್ಣ ಒಂದು ಕ್ರ್ಯಾಕ್ ಬಿದ್ದರೂ ಕೂಡ ನಾವು ಆ ಸಂಘವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಸಾಮಾನ್ಯ 9 ಕಿಲೋಮೀಟರ್ ಸುತ್ತರಿಸಿಕೊಂಡು ಹೋಗ್ಬೇಕು ನಾವು. ಬಹುಶಃ ನಮ್ಮ ಒಂದು ಆ ಭಾಗದ ಜನರ ಕಳಕಳಿಯ ಬೇಡಿಕೆ ನಿಮ್ಮ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಸ್ಪೆಷಲ್ ಅಡಿ ಭಾಗ ಗಟ್ಟಿ ಇದೆ ಸಾಧಾರಣ ಮಟ್ಟಿಗೆ ನೋಡಿದ್ರಲ್ಲಿ ಪಿಲ್ಲರ್ ಇಲ್ಲ ಮೇಡಮ್. ಮೇಡಮ್ ಸೈಡ್ ಜರ್ದಿದೆ ಸ್ವಲ್ಪ. ಅಲ್ಲ ಮೇಡಮ್, ಸಾರಿ ಮೇಡಮ್ ಒಂದ್ಸರಿ ನಾವು ಬಹುಶಃ ಇವರು ಮಾಡಿರ್ತಕ್ಕಂಥ ವಿಡಿಯೋ ನೋಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ, ಅಥವಾ ನಾನು ನಿಮಗೆ ನೋಡಿ ಕಾಣ್ತಾ ಇದೆ ಮೇಡಮ್. ನಿಮಗೆ ನಾನು ಬೇಕಾದ್ರೆ ಒಂದ್ಸರಿ ಒಂದು ಜಸ್ಟ್ ಮೇಡಮ್ ಪ್ರತ್ಯಕ್ಷ ನೋಡಿದ್ದೇನೆ, ವಿಡಿಯೋ ನೋಡ್ಬೇಕಂತ ನೀವಂದ್ರೆ ಇನ್ನೊಂದ್ಸರಿ ಬೇಕಾದ್ರೆ ನೀವು ಆ ಭಾಗಕ್ಕೆ ಬರ್ಬೇಕಂದ್ರೆ ಅಲ್ಲಿಗೆ ವಿಸಿಟ್ ಕೊಡಿ, ನಾವು ಬರ್ತೇವೆ, ನಿಮಗೆ ಕ್ಲಿಯರ್ ತೋರಿಸ್ತೇವೆ. ಅದರ ನೀವು ಹೇಳಿದಲ್ಲ ಅಡಿಭಾಗ
ಅಡಿಭಾಗ ಗಟ್ಟಿ ಅಂತಲ್ಲ, ಏನು ಸ್ಟೀಲ್ ಇದೆ ಆ ಸ್ಟೀಲ್ ಸಂಪೂರ್ಣ ಬಿಟ್ಕೊಂಡಿದೆ, ಮೇಲ್ಗಡೆ ಸರಿ ಏನು ಮಾಸ್ ಕಾಂಕ್ರೀಟ್ ಅಂತ ಹೇಳಿದೆ, ಕಾಂಕ್ರೀಟ್ ಮಾತ್ರ ಉಳಿತಕ್ಕಂಥದ್ದು. ಹೌದೌದು. ಇವತ್ತೇನಂತ ಹೇಳಿ ಸಣ್ಣ ಮೊನ್ನೆ ನಾವು ಮೊನ್ನೆ ನಾವು ಮೊನ್ನೆ ಸುದ್ದಿಯವರು ಬರುವಾಗ ನಾವು ನೋಡ್ತೇವೆ ಮೇಲ್ಗಡೆಯಿಂದ ಬರೀ ಒಂದು ಇಟ್ಟಿಗೆ ಗಾಡಿ ಪಾಸ್ ಆಗ್ತಿತ್ತು, ಆವಾಗ ಒಂದಷ್ಟು ದೊಡ್ಡ ಪಿಚ್ ಕೆಳ ಬಿದ್ದಿದೆ, ಇವರೇ ಅಲ್ಲಿಂದ ಓಡ್ಕೊಂಡು ಹೊರಗೆ ಬಂದಿದ್ದಾರೆ ಅವರು. ಅಂದ್ರೆ ಅಂತ ಸ್ಟೇಜ್ ಅಲ್ಲಿ ಇದೆ ಇವತ್ತು ಅಂತ ಅಂದ್ರೆ ವಾಹನ ಹೋಗ್ಬೇಕಂದ್ರೆ ಶೇಕ್ ಆಗತಕ್ಕಂಥ ವ್ಯವಸ್ಥೆಯಲ್ಲಿ ಅದಿದೆ. ನಾವ್ ಹೇಳೋದಂತ ಹೇಳಿದ್ರೆ ಮೇಡಮ್, ಅದು ಬಿದ್ದು ಅನಾಹುತಗಳಾಗುವುದಕ್ಕಿಂತ ಮುಂಚೆ ಹೌದು ನಾವೊಂದು ರಿಕ್ವೆಸ್ಟ್ ಅಂತ ಒಂದು ಅದ್ರ ಬಗ್ಗೆ ಸ್ಪೆಷಲ್ ಮುತುವರ್ಜಿ ತಗೊಂಡು ಒಂದು ಕೆಲಸ ಮಾಡಿಸ್ಬೇಡಿ. ಅಂದ್ರೆ ನೀವು ಮಾಡಿರ್ತಕ್ಕಂಥ ಉಪಕಾರ ಆ ಭಾಗದಷ್ಟು ಜನರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ನನಗೆ ಪ್ರಭಾವ ಬೀರದಿದ್ರು ಅಲ್ಲಲ್ಲ ಪ್ರಭಾವ ಅಂತಲ್ಲ, ಅಲ್ಲಲ್ಲ ಪ್ರಭಾವ ಅಂತಲ್ಲ, ಇನ್ನೇನಂತ ಹೇಳಿದ್ರೆ ಎಷ್ಟೋ ಇಲ್ಲಿ ನಾನು ಯಾವುದೇ ಕೆಲಸ ಮಾಡುವಾಗ ನನಗೆ ಅಲ್ಲಿ ಜನಗಳಿಗೆ ಸಾಮಾನ್ಯ ಅಲ್ಲ ಎಷ್ಟು ಅದಕ್ಕೆ ನಿಮ್ಮ ಮೊದಲಿನ ಶಾಸಕರನ್ನು ನಾವು ಮನವಿ ಮಾಡಿದ ಅವರ ಏನಂತೆಲ್ಲ ಆಶ್ವಾಸನೆ ಬಿಟ್ಟು ಹೋಗಿದ್ದಾರೆ, ನೀವು ಆಶ್ವಾಸನೆ ಬಿಟ್ಟು ಹೋಗುದಲ್ಲ, ನೀವು ಅದು ಪೂರ್ಣ ಮಾಡಿಕೊಳ್ಳಿ ಅಂತ ನಾವು ಹೇಳುದು. ಅಂದ್ರೆ ಆವಾಗ ನಮ್ಮ ಆ ಭಾಗ ಜನ ನಿಮ್ಮ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇದು ತಗೊಳ್ತಾರೆ ಅಂತ ನಾನು ಹೇಳುದು. ಆಯ್ತಾಯ್ತು ತಗೊಳ್ಳಿ, ಹಾಗಂತ ನಾನು ಹೌದು ಬೇಕಾಗಿಂತಲೂ ಮಾಡುದಲ್ಲ, ನನ್ನ ಕರ್ತವ್ಯವನ್ನು ನಾನು ಖಂಡಿತ ಹೌದು ಆ ಕರ್ತವ್ಯ ಏನು ಹೇಳುದು ಆ ಕರ್ತವ್ಯನ ಪ್ರಾಂಪ್ಟ್ ಆಗಿ ಮಾಡಿ ಅದನ್ನ ನಮ್ಮ ಆ ಒಂದು ವಿಚಾರದಲ್ಲಿ ಸ್ಪೆಷಲ್ ಮುತುವರ್ಜಿತವನ್ನ ಕೆಲಸ ಮಾಡಿ ಮೇಡಮ್. ಓಕೆ ಆಯ್ತು, ಆ ಭರವಸೆ ನಾವಿದ್ದೇವೆ, ಪೂರ್ಣ ಆಗುತ್ತೆ ಈ ವರ್ಷದಲ್ಲಿ ನಮ್ಮ ಸೇತುವೆ ಕೆಲಸಗಳಾಗುತ್ತೆ ಅಂತಕ್ಕಂಥದ್ದು ಪೂರ್ಣ ಭರವಸೆ ನಾವಿರ್ತೇವೆ. ಎಸ್ ಮೇಡಮ್. ಎಸ್, ಬಹುಶಃ ಶಾಸಕರು ಕೂಡ ಅದೇ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಈ ವರ್ಷ ಕಾಮಗಾರಿ ಆರಂಭ ಆಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಖುದ್ದು ಶಾಸಕರೇ ಕೊಟ್ಟಿರೋದ್ರಿಂದ ಮಾಧ್ಯಮಕ್ಕೆ ಕೊಟ್ಟು ನಾವು ಒಪ್ಕೊಳ್ಳಿ ಸ್ವೀಕರಿಸ್ತೇವೆ ನಾವು ಅದನ್ನು 100% ಆಶಾಭಾವನೆಯನ್ನು ಇಟ್ಕೊಳ್ಬಹುದು. ಜೊತೆಗೆ ಸಮಸ್ಯೆ ಅರಿವಿದೆ ಖಂಡಿತವಾಗಿ ಹೇಳಿದ್ರು, ನೋಡಿದ್ದಾರೆ, ಗಮನಕ್ಕೆ ಬಂದಿದೆ ಅಂತ ನೋಡಿದ್ರೆ ಆಕ್ಚುಲಿ ಅದು ಇದ್ದದು ವಾಸ್ತವ ಅದು. ಖಂಡಿತವಾಗ್ಲೂ ಒಂದು ವಿಶೇಷ ಮುತುವರ್ಜಿಯಿಂದ ಸೇತುವೆ ನಿರ್ಮಾಣ ಆಗ್ಲಿ ಅನ್ನುವಂಥದ್ದು. ಮತ್ತೆ ಅದೇ ಮೇಡಮ್, ಮತ್ತೆ ಇನ್ನೊಂದು ಏನಂತಿಲ್ಲ, ಒಂದು ಬ್ರಿಡ್ಜ್ ಮತ್ತು ಇನ್ನೊಂದು ಸೇತುವೆ ಒಂದು ರಸ್ತೆಯಲ್ಲಿ ಸ್ವಲ್ಪ ಹದಗೆಟ್ಟಿದೆ ರಸ್ತೆ, ಅದನ್ನು ಗಮನಕ್ಕೆ ಬಂದಿದೆ ಮೇಡಮ್. ಇದು ಅದನ್ನು ನಮ್ಮ ಮಾನ್ಯ ರಮೇಶ್ ನಿಮ್ಮ ಹತ್ರ ಖುದ್ದು ಮನೆಗೆ ತಂದಿದ್ದಾರೆ ಅದನ್ನ ಮೇಡಮ್. ಅದೊಂದು ಮುತುವರ್ಜಿ ತಗೊಂಡು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಮೇಡಮ್. ಹೋಗ್ಲಿ ಅಂತ ಹೇಳಿದ್ದಾರೆ ನನ್ನ ಹತ್ರ. ಬಹುಶಃ ಅಂದ್ರೆ ಮಳೆಗಾಲದ ಸಮಸ್ಯೆ ಸಂದರ್ಭ ಕಾಮಗಾರಿಗೆ ಒಂದಷ್ಟು ವಿಳಂಬಕ್ಕೆ ಅವಕಾಶಗಳಿಂತ ಹೇಳುದು. ಅಂದ್ರೆ ಮಳೆಗಾಲದಲ್ಲಿ ಮಾಡಿದ ಕಾಮಗಾರಿಗೆ ಉಳಿಯುವುದಿಲ್ಲ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದಂತ ವಿಚಾರ. ಮಳೆಗಾಲ ಕೂಡ ಜಾಸ್ತಿಯೇ ಬಂದಿದೆ. ಸೊ ಆ ನೆಲೆಯಲ್ಲಿ ಈಗ ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಮೇಡಮ್ ಸುದ್ದಿಯ ಜೊತೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ಶಾಸಕರು ಕೊಟ್ಟಿರುವಂತಹ ಒಂದು ಭರವಸೆ. ಬಹುಶಃ ಪ್ರಯತ್ನಗಳನ್ನು ಮಾಡ್ತಾರೆ. ನಮಗೆ ಒಂದು ವಿಶ್ವಾಸ ಇದೆ, ಮಾಧ್ಯಮಕ್ಕೆ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಆ ವಿಶ್ವಾಸ ಉಳಿಸ್ಕೋತಾರೆ, ಅದು ಪೂರ್ಣ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಹತ್ರ ಇದೆ. ಮಾಡ್ಬೇಕು. ಬಹುಶಃ ಇನ್ನು ಆಲ್ಮೋಸ್ಟ್ ಈಗ ದೀಪಾವಳಿ ಕಳೆದ ನಂತರ ಮಳೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಈಗಾಗಲೇ ಅವರು ನಿರೀಕ್ಷೆ ಈಗಾಗಲೇ ಶಾಸಕರು ಉಲ್ಲೇಖ ಮಾಡಿದ್ರು, ಯಾರೊಬ್ಬರಿಗೆ ಮಾತಾಡಿದಾರಂತೆ, ಅವರು ಕಾಮಗಾರಿ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಸಮರ್ಥನೆ, ಖುಷಿ ಅನಿಸ್ತಾ ಇದೆ ನನಗೆ. ಅದು ಆ ಒಂದು ಮಾತುಗಳು ಕೊಟ್ಟಿರ್ತಕ್ಕಂಥದ್ದು ಅದು ಪೂರ್ಣ ಆಗ್ಲಿ, ಆ ದೇವರವರಿಗೆ ಅಂತ ಒಂದು ವಿಶೇಷವಾಗಿ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಂತೋಷ ವಿಷಯ, ಒಳ್ಳೆ ವಿಷಯ ಆಗ್ಬೇಕು. ನಾವು ಅಷ್ಟೇ ಕೇಳುದು, ಬೇರೆ ಏನು ಕೇಳುದು. ಈಗ ನಮ್ಮ ಮನೆಗೆ ನಾವು ಕೇಳುದಲ್ಲ, ನಮ್ಮ ಮನೆ ಕೇಳಿದ್ರೆ ನಾವು ತೊಂದರೆ 4 ವರ್ಷ ಕಳೆದು ಮಾಡಿರ್ತಿಲ್ಲ. ಇದು ಊರಿಗೋಸ್ಕರ ಕೇಳ್ತಕ್ಕಂಥದ್ದು. ಈಗ ನಾವು ಹೇಳುದು ಊರಿನವರಿಗೋಸ್ಕರ ಮಾಡಬೇಕು ಅನ್ನೋಂಥದ್ದು. ಯೋಜನಾ ವರದಿಗಳನ್ನು ಸಿದ್ಧಪಡಿಸಿ ಅವರು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನಗಳನ್ನು ಹೊಂದಿಸುವ ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಶಾಸಕರಿಂದ ಸಿಕ್ಕಿರುವಂತಹ ಭರವಸೆ ಅನ್ನುವಂಥದ್ದು. ಸೊ ಬಹುಶಃ ಆ ಶಾಸಕರ ಭರವಸೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತ ಒಂದು ನೆಲೆಯಲ್ಲಿ ನೋಡೋದಿದ್ರೆ ಏನ್ ಹೇಳ್ತೀರಿ ಕೊನೆಯದಾಗಿ? ಅದರ ಜೊತೆಗೆ ಈಗ ಶಾಸಕರಿಂದ ನಿಮಗೆ ಸಿಗಬೇಕಾದಂತಹ ಅಥವಾ ಆಗ್ಬೇಕಾದಂತಹ ವ್ಯವಸ್ಥೆಗಳು, ಅದರ ಬಗ್ಗೆ ಕೊನೆಯದಾಗಿ ನಮ್ಮ ಶಾಸಕರ 100ಕ್ಕೆ 100 ಭರವಸೆ ಉಂಟು, ಅವರು ಮಾಡ್ತಾರೆ ಅಂತೇಳಿ. ನಾವು ಕಾಯ್ತೇವೆ, ಇಷ್ಟು ಸಮಯ ಕಾದಿದ್ದೇವೆ. ಮತ್ತೆ ಇಲ್ಲಿಗೆ ನೀವು ಇದೊಂದು ವ್ಯವಸ್ಥೆ ಮಾಡಿದಕ್ಕೆ ನಿಮಗೆ ಸುದ್ದಿ ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯದರ್ಶಿ ಈಗ ಏನಂತೇಳಿ ನಾವು ಈಗ ಶಾಸಕರು ಭರವಸೆ ಕೊಟ್ಟಿದ್ದಕ್ಕೆ ನಾವು ಸಂಪೂರ್ಣವಾಗಿ ಸ್ವೀಕರಿಸಿದ ಭರವಸೆನ. ಯಾಕಂದ್ರೆ ಅವತ್ತು ನಾವು ಚುನಾವಣಾ ಬಹಿಷ್ಕಾರ ಮಾಡೋ ಸಮಯದಲ್ಲಿ ಬಂದು ಹಿರಿಯರು, ಈಗ ಶಿವನರ ಮಾತಾಡಿ, ಶಿವನರ ಕಾಲಿಗೆ ಬಿದ್ದುಕೊಂಡವರು ಹೇಳಿದರು, ಅಂದರೆ ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಚುನಾಯಿತನಾದ ತಕ್ಷಣ 1 ವರ್ಷದೊಳಗಡೆ ಏನು ಅನುದಾನ ಹೇಳಿದ್ರೆ ಅಂತ ನಿಮ್ಮ ಹತ್ರ ಹಾಕ್ತೇನೆ, ಈ ಕಾಮಾಗ ನಾನು ಪೂರ್ಣ ಮಾಡಿಸ್ಕೊಡುವಂಥ ಭರವಸೆ, ಸಂಪೂರ್ಣ ರೀತಿಯ ಭರವಸೆ ನಾನು ಕೊಡ್ತೇನೆ ಅಂತ ಹೇಳಿದರೆ, ಅದು ಭರವಸೆಗೆ 1 ವರ್ಷ ಕಳೀತಾ ಈಗ 1 ವರ್ಷ ಬಂತು. ಇವಾಗ ಸುದ್ದಿ ಮಾಧ್ಯಮ ಪ್ರಕಾರವಾಗಿ ಅವರ ಮಾಹಿತಿಯನ್ನು ತಂದಿದ್ದೇವೆ, ಅವ್ರು ನೋಡಿದ್ದಾರೆ. ನೋಡ್ಕೊಂಡು ಅವರು ಇವಾಗ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಈ ವರ್ಷ ಲಾಸ್ಟ್ ಒಳಗಡೆ ಕಾಮಗಾರಿ ಮಾಡುವಂಥ ಕೆಲಸ ನಾನು ಪೂರ್ಣವಾಗಿ ತಗೊಳ್ಳೋಕ್ಕೆ ವಿಶ್ವಾಸದಲ್ಲಿ ತಗೊಳ್ತೇನೆ, ಅದನ್ನು ಮಾಡ್ತೇನೆ ಅಂತ ಹೇಳಿದರೆ, ನಾನು ಹೇಳೋದು ಅಂತೇಳಿ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿಯಬಾರದು, ಅದು ಪೂರ್ಣಕ್ಕೆ ಬರಬೇಕು. ಆ ಭಾಗದ ಜನರು
ಭರವಸೆಗಳನ್ನು ಮೀರಿ ಕೆಲಸ ಮಾಡಿದರೆ ನಾವು ಆ ಭಾಗದಲ್ಲಿ ನೇರವಾಗಿ ಸಂಚರಿಸ್ತೇವೆ ಅನ್ನೋಂಥ ಆ ಒಂದು ಭರವಸೆ ನಡಿಬೇಕಂತಿಲ್ಲ, ಆ ಪೂರ್ಣ ಕೆಲಸಗಳು ಪೂರ್ಣ ಆಗಬೇಕು. ನಾವು ವಿಶೇಷವಾಗಿ ಏನಂತೇಳಿ ಅವರಿಗೂ ನಾನು ಈ ಪರವಾಗಿ ಅಂದ್ರೆ ಅಭಿವೃದ್ಧಿ ಕಾಮಗಾರಿ ಮಾಡೋದಲ್ಲಿ ರಾಜಕೀಯ ಅಥವಾ ತಾರತಮ್ಯಗಳು ಮಾಡೋದು ಬೇಡ. ಭಾಗದ ಜನರು ಎಲ್ಲರಿಗೂ ಚುನಾಯಿತನಾದ ವ್ಯಕ್ತಿಗೆ, ಆ ಭಾಗದ ಜನಪ್ರತಿನಿಧಿಗಳಿಗೆ, ಆ ಭಾಗದ ಪ್ರತಿಯೊಬ್ಬ ವ್ಯಕ್ತಿ ಪ್ರಜೆಯು ಕೂಡ ತನ್ನ ಮತದಾರನೇ, ಇದರಲ್ಲಿ ಎರಡು ಮಾತಿಲ್ಲ. ಅವ ಬೇರೆ ಪಾರ್ಟಿಯವನಾಗಿರೋ ಅದು ಇನ್ನೊಬ್ಬ, ಅದು ಅಲ್ಲಿ ಅಲ್ಲ, ಸಮರ್ಥಕ ರೀತಿಯಲ್ಲಿ ಶಾಸಕರಾಗಿದ್ದು ಅಥವಾ ಕ್ಷೇತ್ರದ ಆ ಭಾಗದ ಜನಾಡಳಿತಗಳೇನಿದೆ ಕೆಲಸ ಮಾಡುವಾಗ ರಾಜಕೀಯ ರಹಿತವಾಗಿ ಮಾಡಬೇಕು. ಆ ಭಾಗದಲ್ಲಿ ಜನರಿಗೆಲ್ಲ ನಮ್ಮ ವ್ಯಕ್ತಿಗಳು ನಮ್ಮವರು ಅಂತ ಹೇಳುವಂಥ ವಿಶ್ವಾಸದಲ್ಲಿ ಮಾಡಿದರೆ ಅದು ಪೂರ್ಣ ಆಗುತ್ತೆ. ಹೆಚ್ಚಿನದಾಗಿ ವಿಶೇಷವಾಗಿ ಏನಂತೇಳಿ ಆ ಭಾಗದ ಸೇತುವೆ ಮತ್ತು ರಸ್ತೆ ಪೂರ್ಣ ಮಾಡುವ ಅಲ್ಲಿಗೆ ಆ ಶಾಸಕಿ ಮೇಡಮ್ ಅವರಿಗೆ ದೇವರು ಕೂಡ ಒಂದು ಹೆಚ್ಚಿನ ಮುತುವರ್ಜಿ ಕೊಡುವಂಥ ಒಂದು ಯೋಗನ ದೇವರು ಅನುಗ್ರಹಿಸಲಿ. ವಿಶೇಷವಾಗಿ ನಾವು ಕಾಮಗಾರಿ ಮಾಡುವುದಕ್ಕೆ ಮುಂಚೆ ಈ ಭರವಸೆ ಕೊಟ್ಟಿದ್ದಾರೆ. ಆ ಕೊಟ್ಟದ ಕೂಡ ನಾನು ಅವರಿಗೆ ಋಣಿಯಾಗಿ ಅಭಿನಂದನೆ ಹೇಳ್ತೇನೆ. ಹಾಗೂ ಹೋರಾಟ ಸಮಿತಿಯ ಪರವಾಗಿ ಸುದ್ದಿವಾಹಿನಿಯವರು ಈ ಒಂದು ನಮ್ಮ ಮೂಲಸೌಕರ್ಯದ ಕೊರತೆಗಳೇನಿದೆ ಅದನ್ನು 4 ಜನ ನೋಡಬೇಕು, ವ್ಯವಸ್ಥೆಗಳಿಗೆ ಆಲಿಸಬೇಕು. ಶಾಸಕರಾಗಲಿ, ಅಧಿಕಾರಿಗಳಾಗಲಿ, ರಾಜಕಾರಣಿಗಳು ಆ ಒಂದು ಮನದಟ್ಟು ಮಾಡತಕ್ಕಂಥ ಕೆಲಸ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ. ನಿಮಗೂ ನೆಲ್ಲಿಯಾಡಿ ಆ ಜನತೆ, ಆ ಏನು ಹೋರಾಟ ಸಮಿತಿ ಸದಸ್ಯರು ಆ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಅದೇ ಇನ್ನೊಂದು ಇದರಲ್ಲಿ ಇನ್ನೊಂದು ಮಾತು ಹೇಳ್ತೇನೆ. 1 ವರ್ಷ ಸಮಥಿಂಗ್ ಅವರು ಹೇಳಿದ್ದಾರೆ ಪೂರ್ಣ ಕೊಡ್ತೇವೆ ಅಂತೇಳಿ. ಒಂದು ವೇಳೆ ಆ ಭಾಗದಲ್ಲಿ ಮತ್ತೂ ಆಗಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಸಮಿತಿಯ ಪರವಾಗಿ ಉಗ್ರ ರೀತಿಯ ಹೋರಾಟವನ್ನು ಮುಂದುವರಿತೇವೆ. ಅದು ಯಾವ ರೀತಿ ಅಂತ ನಾವು ಹೇಳಿದ್ರೆ ಆ ಸಮಯದಲ್ಲಿ ನಾವು ಹೇಳ್ತೇವೆ ಅದನ್ನ. ಬಹುಶಃ ಉಪಾಧ್ಯಕ್ಷರು ನಾನು ನೇರವಾಗಿ ಹೇಳ್ತೇನೆ ಅದನ್ನ. ಉಗ್ರ ರೀತಿಯ ಹೋರಾಟ ಅದು ಯಾವ ಪ್ರಮಾಣದಲ್ಲಿ ನಿಲ್ತದೆ ಅಂತ ನಾವು ಹೇಳುವುದಿಲ್ಲ. ಇಷ್ಟರೇ ಕಾದಿದ್ದೇವೆ, ಜನ ಎಚ್ಚೆತ್ತುಕೊಂಡಿದ್ದಾರೆ, ನಮ್ಮ ಒಂದು ಹಂತ ನಿಂತಿದ್ದೇವೆ ನಾವು. ಬೇಡ ಅಂತ ನೋಡೋಣ ಅವಕಾಶ. ಈಗ ಮಾನ್ಯ ಶಾಸಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಮತ್ತೊಂದು ವರ್ಷ, ಈ 1 ವರ್ಷ ಲಾಸ್ಟ್ವರೆಗೆ ವೆಯ್ಟ್ ಮಾಡ್ತೇವೆ ನಾವು. ಬಹುಶಃ ಮಾಡಬಹುದು ಅಂತ ವಿಶ್ವಾಸ ಇದೆ. ಯಾಕೆ ಮಾಧ್ಯಮ ಮುಖೇನವಾಗಿ ಅವರು ಹೇಳಿರ್ತಕ್ಕಂಥದ್ದು ನಂಬಿಕೆ ಇದೆ, ಭರವಸೆ ಇದೆ. ಪೂರ್ಣ ಆಗಲಿ ಅಂತ ನಾನು ಆಶಿಸ್ತೇನೆ ಅಷ್ಟೇ. ಧನ್ಯವಾದಗಳು ತಮಗೂ ಕೂಡ. ಬಹುಶಃ ಅಲ್ಲಿಂದ ಬಂದು ಈ ಒಂದು ಸಮಸ್ಯೆಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ. ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಆದಷ್ಟು ಬೇಗ ಈಡೇರಲಿ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಂತಹ ಸಮಸ್ಯೆಗಳು ಅನೇಕ ಕಡೆಗಳಿದೆ. ಅದೆಲ್ಲರಿಗೂ ಕೂಡ ಸ್ಪಂದನೆ ಸಿಗ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ವರದಿಗಾರರಾಗಿರುವಂತಹ ಹರೀಶ್ ಪಾರಿಂಜಿ ಅವರು ಕೂಡ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಚಾರ. ನೆಲ್ಯಾಡಿ ಬೈಲು ಸೇತುವೆಯ ಸಮಸ್ಯೆ ಜೊತೆಗೆ ರಸ್ತೆಯ ವ್ಯವಸ್ಥೆಯ ಬಗ್ಗೆಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಗ್ಗೆ ಒಂದು ತೇಜವಾದ ಮಾಡುವಂತ ಅಥವಾ ಅವರು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳುವಂತಹ ಕಾರ್ಯಕ್ರಮಗಳೆಲ್ಲ ಮುಖ್ಯವಾಗಿ, ಪ್ರಮುಖವಾಗಿ, ವಿಶೇಷ ಆದ್ಯತೆಯಲ್ಲಿ ಪರಿಗಣಿಸಲ್ಪಡಬೇಕಾದಂತಹ ವಿಚಾರಗಳು ಅಥವಾ ಒಂದಷ್ಟು ಅಪಾಯಗಳಿರುವಂತಹ ವಿಚಾರಗಳು ಅಥವಾ ತುರ್ತು ಸ್ಪಂದನೆ ಬೇಕೇ ಬೇಕು ಎನ್ನುವಂತಹ ಒಂದು ವಿಚಾರಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನ ಇದು ಅನ್ನುವಂಥದ್ದು. ಬಹುಶಃ ಈಗಾಗಲೇ ಈ ರೀತಿಯ ಕಾಮಗಾರಿಗಳನ್ನ ಆರಂಭ ಮಾಡೋದಕ್ಕೆ ಇಷ್ಟು ಸಮಯ ಒಂದಷ್ಟು ಮಳೆಯ ಒಂದು ಸಮಸ್ಯೆ ಇತ್ತು, ಮಳೆ ಬಿಡದೆ ಸುರಿತಾ ಇತ್ತು. ಹಾಗಾಗಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಕೂಡ ಗಮನಿಸಬಹುದು. ಆದ್ರೆ ಇನ್ನು ಮುಂದೆ ಮಳೆ ಬಿಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಕಾಮಗಾರಿಗಳು ನಡೆಯಲಿ. ಅನೇಕ ಸಮಸ್ಯೆಗಳಿದೆ, ಅನೇಕ ಕಡೆಗಳಲ್ಲಿ ಜನರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಬಹುಶಃ ಎಲ್ಲ ಸಂಕಷ್ಟಗಳಿಗೆ ಒಂದು ಸ್ಪಂದನೆಯನ್ನ ಕೊಡುವಂತಹ ಕೆಲಸಗಳು ಎಲ್ಲ ಜನಪ್ರತಿನಿಧಿಗಳಿಂದ ನಡೆಯಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಧನ್ಯವಾದಗಳು.